परिचितं येन तस्मै श्रीगुरुवे नमः 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 गोविंद बोलो हरि गोपाल बोलो 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 राधा रमण हरि गोपाल बोलो राधा रमण हरि गोपाल बोलो गोविंद बोलो 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 हरि गोपाल बोलो राधे श्याम 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 सीता राम 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 राधे श्याम 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 सीता राम 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 सीता राम 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 राधे श्याम 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 गोविंद बोलो हरि गोपाल बोलो 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 गोविंद बोलो गोपाल बोलो गोविंद बोलो ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन கணக்கட்டு 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 கண்ணு கட்டு கணக்கட்டு 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 கண்ணு கட்டு ಕುಲ್ಲೊಂದು ತೆರೆದುಕೊಬ್ಬಾದು ದೇವರು ಮಲ್ತಿನ ಜಾದು ಜಾದು ಎಸ್ ಜಾದು ಅದೇ ಏನ್ ಚಾಪುಂಡು ಓಲು ಮಾತ ದೂತಾರೆ ಜೋಕ್ಲೆಗೆ ಜಾದು ಪಂಡ ಇಷ್ಟ ಮಲ್ಲಕ್ಲಿಗೆ ಲಂಚನೆ ಅದೇ ನಿಕ್ಲ ಜಾದು ಮಲ್ಪಡು ಒಂದು ಆಸೆ ಉಂಡು ಅದೇ ನಿಕ್ಲೆಗ್ಲ ಅಂದದೆ ಜಾದು ಮಲ್ಪಡು ಕಾಸು ಮಲ್ಪಡು ತೂತಾರತ್ತೆ ಶೋ ಮಾತ ಶ್ರೀ ಮಹಾವಿಷ್ಣು ದೇವಸ್ಥಾನ ತೀರ್ಲೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಕ್ಕೆ ಸೇರಿದಂಚಿನ ಮಾತ ಭಗತ್ ಭಕ್ತರಿಗೆ ಎಂಕಲ್ನ ಜಾದು ತಂಡದ ವತಿರ್ದು ಬಾರಿ ಪ್ರೀತಿದ ಮೋಕೆದ ಸೋಲ್ಮೇಲೆ ಸಂದಯಿತ ಮಲ್ತುಂದುಲ್ಲ ಕಲಾಭಿಮಾನಿ ಬಂದುಲೆ ಜಾದು ಪಂಪುನವು ಒಂಜಿ ಕಲೆ ವಿಜ್ಞಾನ ಕೈಚಳಕ ಅಂಚನೆ ಕಣ್ಣನು ಕಟ್ಟಾಪಿನಂಚಿನ ಒಂಜಿ ಅಮೋಘವೈನಂಚಿನ ಎಂಕಲ್ ಒಂಜಿ ಎಲ್ಲಿಯ ಟೀಮುದ ವಿಸ್ಮಯ ಜಾದು ಪಂಪುನ ಒಂಜಿ ಎಲ್ಲಿಯ ಟೀಮು ಅದೇ ಅಂಚನೆ ಸೇರಿನಂಚಿನ ಮಾತ ಕಲಾಭಿಮಾನಿ ಬಂದುಲೆಗ್ ಎಂಕಲ್ನ ಜಾದು ತಂಡದ ವತಿರ್ದು ಸೊಲ್ಮೆಲು 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 ಓ ಒಂಜಿ ಬೇಲೆ ಆವಡ ಅಂಡಲ ಸುಡುತ್ತ ಪೂಜೆ ವಿಘ್ನ ವಿನಾಶಕ ಗಣಪತಿ ದೇವರಿಗೆ ಅಂಚನೆ ನಮ್ಮ ಈ ಜಾದು ತಂಡದ ವತಿರ್ದು ಜಾದು ಕಾರ್ಯಕ್ರಮಗಳು ಅಂಚನೆ ವಿಘ್ನ ವಿನಾಶಕ ಗಣಪತಿ ದೇವರೆಂದು ಮನಸಾರಿಸುಗಿ ತಂದು ಈ ಕಾರ್ಯಕ್ರಮವನ್ನು ಎದುಕೊಡೊಂದುಲ್ಲ ಪ್ರೀತಿದ ಕಲಾಭಿಮಾನಿಲೆಡ ಜೋಡಾಯಿನ ತಾಟಿದ ಮುಖೇನ ಸೊಲ್ಮೆಲೆ ಸೊಲ್ಮೆಲು ಸೊಲ್ಮೆಲು तस्मै श्रीगुरुवे ಭಜನ್
ಎಂಚ ಬಿಡು ಜಾದು ಸೂಪರ್ ಅದೇ ಜೋಕುಲು ಮನಿ ಪಿಜಿರು ಸೋಕಾದಣ್ಣ ಎಸ್ ನನ್ನಲ್ಲಿ ಓಡತ್ತೆ ಜಾದು ನಂತು ಕ್ಲಾಪ್ ಚಬಾಳೆ ಎಸ್ ಯಾನ್ ಇಲ್ಲಾಡ್ದು ಬಂದಾಗ ಒಂಜಿ ಬಾಲ್ ಕಾಣತಿದ್ದೆ ಏನಕ್ಕೆ ಮಾತ್ರ ತೂ ಇರತ್ತೆ ಬಾಲ್ ಬಾಲ್ ಅಂದದೆ ಅವು ತೂ ಒಂದಿತ್ತು ಲೆಕ್ಕನೆ ಮಾಯಾಂಡು ಕಣ್ಣದ ಎದುರು ಅಂದದೆ ಪಡ್ಲಿ ಲೆಕ್ಕ ಅಲ್ಪ ಇಂಕ ತೋಜುಂಡು ನಿಕ್ಲೆ ತೋಜುಂಡೆ ಇಜ್ಜದೆ ತೂ ಯಾರ ರೆಡಿಯಾ ಜೋಡಾಯಿನ ತಡೆ ಎಸ್ ಕದ್ದೋಡುತ್ತಿದ್ದೋನು ಮನಮನ ಕದ್ದನು ನಾಡನ್ನೇ ಗೆದ್ದನು ನೆಟ್ಟಿದ್ದ ಕದ್ದನು ಕದ್ದೋಡುತ್ತಿದ್ದನು ಮನಮನ ಕದ್ದನು ನಾಡನ್ನೇ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಸಿಕ್ಕೋನು ತಂಗಿ ದಿಕ್ಕೋನು ನಮಗಿನ್ನು ಸಿಕ್ಕನು ಬಾಲಲ್ಲಿ ನಕ್ಕನು ಬೀದಿಲಿ ಸಿಕ್ಕೋನು ಏಕಾಂಗಿ ದಿಕ್ಕೋನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಮುಳಿಪುದ ಪಿರವುಡು ಎಲಿಕೆನೆ ದಿಂಜಾದು ಕತ್ತಲೆ ಬೊಲ್ಪುದ ಕೊಪ್ಪು ಸೂತ ಕೈಟ್ ಪತಂದು ಪಿರವು ಹಣೆಟ್ ತುಂಬೆ ಗೀಚಿ ಬರವು ಜಾದುಗಾರೆ ದೇವರು ಸೃಷ್ಟಿದ ನಿಲೆಟ್ ಕಣಕಟ್ಟು 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 ಕಣ್ಣು ಕಟ್ಟು ಕಣಕಟ್ಟು 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 ಕಣ್ಣು ಕಟ್ಟು ಎಸ್ ಮ್ಯಾಜಿಕ್ ಅದೇ ಯಾನ್ ಮಾತ್ರ ಜಾದು ಮಲ್ತಡವ ನಿಖಿಲ ಮಲ್ಪೋಡ ಏ ಜನ ಮಲ್ಪಡ ಜಾದು ನಾನು ನಾನು ಬಲೆ ಜೋಕುಲೆ ಇನ್ನು ಹ್ಯಾಂಡಲ್ಲ ಸ್ಟೇಜ್ ನಲ್ಲಿ ಪಡ ಜೋಕುಲು ಅದೇ ಎಸ್ ಜಾದು ಮಲ್ಪಡದೆ ಮಲ್ಪಡದೆ ಸ್ಟೇಜ್ ಗಡಿ ಬಿಡಿ ಮಲ್ಪೊಡ್ಚಿ
ಜಾದು ಮಲ್ಪರ ಅದೇ ಎಸ್ ದಾಯ್ತ ಜಾದು ಮಲ್ಪರ ಆಡ್ಬಿಡ್ಚಿ ನಮ್ಮ ಕಿನ್ಯ ಜಾದಾರು ಗೋಡೆ ಜನ ನೋಟು ಕೊಡ್ತೀರಲ್ಲ ಅಣ್ಣ ಅಂದ ಜಾದು ಮಲ್ಪರಪ್ಪ ಜಾದು ಆಯ್ತು ಅಮ್ಮಡಗೆ ನೋಡತ್ತೆ ಜಾದು ಮಲ್ಪರಿ ಇಜ್ಜಿ ಮಂಪರ ಜೋರ್ ಬಂಡ್ಲೆ ಮಂಪೆ ಮಂಪೆ ಮಲ್ಪೆ ಮಂಪೆ ಜಾಡು ದುಡ್ಲರತೆ ಜಾದು ಮಲ್ಪರತೆ ರೆಡಿಯಾ ಒಂತ ಪಿಡಬೋಡು ಜಾಗ್ರತೆ ರೆಡಿ ಎಸ್ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಾಲ ಇದ್ರೂ ಕೋತಿಯಲ್ಲ ಭೂಮಿನ ದಾಟುತ್ತಿದೆ ದಾರ ನುಡ್ಡಿಲೈತೆ ಮಜಾ ಹಾಕೋಣ ಬಾ ಮಜಾ ಮಾಡೋಣ ಬಾ ಬಣ್ಣ ಹಚ್ಚೋಣ ಬಾ ಬಾನ ಮುಚ್ಚೋಣ ಬಾ ಪಟ ಪ್ರಗತಿಯ ಸಂಕೇತ ಪಟ ಪಟ ಹಾರೋ ಗಾಳಿ ಪಟ 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 ಹೋರು ಧೂಳಿ ಪಟ ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂ ಕೋತಿಯಲ್ಲ ಪಟ ಹಾರೋ ಗಾಳಿ ಪಟ 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 ಹೋರು ಧೂಳಿ ಪಟ आजा आजा जिंदे शामी आने के तले आजा जरी वाले नीले आसमाने के तले जय हो जय हो आजा आजा जिंदे शामी आने के तले आजा जरी वाले नीले आसमाने के तले जय हो
ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಬಾಣಂತಿಯರ ವಾಸ ಬಾಣದ ಬಿಳುಪಿನ ಕಾಣದ ಗುರಿಗೆಜ್ಜೆ ಕಾಲಗೈಯಿತು ಬಾಣಂತಿಯರ ವಾಸ ಬಾಣದ ಬಿಳುಪಿನ ಕಾಣದ ಗಿರುಗೆಜ್ಜೆ ಕಾಲಗೈಯಿತು ಸಣ್ಣ ಕಂದಮ್ಮಗಳ ಕಣ್ಣಿನ ಕೌಡಿಯ ತಣ್ಣನ ಜೋಮಾಲೆ ಕೊಡೊಳಗಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಬಡವರ ಒಡಲಿನ ಒಡಬಾಂಗಣದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತು ಬಡವರ ಒಡಲಿನ ಒಡಬಾಂಗಣದಲ್ಲಿ ಸುಡುಸುಡು ಪಂಜು ಕೈಯೊಳಗಿತ್ತು ಕಂಬಾರಿ ಕುಣಿಯುವ ಹುಂಬ ಬಾಯಿಲ ಮೈಯಿ ತುಂಬಿದ ಕೂರುವುದು ಎನ್ನುತ್ತಲಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕೂಲಿ ಕುಮ್ಮಡಿಯವರ ಪಾಲಿನ ಮೈದವರ ಧೂಳಿಯ ಭಂಡಾರ ಹಣಿಯೊಳಗಿತ್ತು ಕೂಲಿ ಕುಮ್ಮಡಿಯವರ ಪಾಲಿನ ಮೈದವರ ಧೂಳಿಯ ಭಂಡಾರ ಹಣಿಯೊಳಗಿತ್ತು ಕುಡಿಯೊಳಗ ಗಣನಾಮ ಹಡಿಯೊಳಗ ತನನ ಅಂಗಡಿಯೊಳಗ ಶರಣನ ನುಡಿಗೋಡುತ್ತಿತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಹೆಂಗಾರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು 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 ಹೆಂಗಾರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು ಹೆಂಗಾರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು ಕುರುಡು ಕಾಂಚಾಣ ಕುರುಡು ಕಾಂಚಾಣ ಏ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು 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 ಆತ್ಮೀಯ ಕಲಾಭಿಮಾನಿ ಎಂಚಿತ್ತು ಜಾದು ಏತು ಜನಕ್ಕೆ ನೋಟು ತಿಕ್ಕುಂಡು ಎಂಕೇತು ಜನ ಕೊಡ್ಬಾರು ಬೋಡ್ಚಾವ ನಿಕ್ಲೆಗಾವ ಖುಷಿ ಆಂಡತೆ ಎಂಚಾಂಡು ನನ್ನ ಸರ್ತಿಲ್ಲ ಎಪ್ಪಡಾಯ್ತೆ ಜಾದುಗು ಮಲ್ಲಾಕ್ಲು ಮನಿ ಪೂಜೆರು ಜೋಕ್ಲೆ ಅದೇ ನನ್ನ ದುಂಬುಗು ವೇದಿಕೆದ ಮುಕ್ತು ಬುಕ್ ಒಂಜಿ ವಿಸ್ಮಯ ನಡಪೆಡುಂಡು ಅವು ವಿಷಯ ಆಯ್ತು ಗೊತ್ತುಂಡೆ ಇಂಚನೆ ನಮ್ಮ ರಮನಾಥ್ ರೈಕುಲು ಒಂಜಿ ಕಾರ್ಯಕ್ರಮ ಪೋದಿತ್ತರಿಗೆ ಅಲ್ಪ ಕುದ್ರೋಳಿ ಗಣೇಶರು ಪಾತೇಡಿಯರು ತಿಕ್ಕಿರು ಅಂಚನೆ ತೂವೊಂದಿಪ್ಪುನಾಗ ಒಂಜಿ ಕೈಟದಾಯ್ತಾನ ಇಂಚನೆ ಕೊಡಿಯರಿಗೆ ಕೊಡಿಪೆಟ್ಟಿಗೆ ಫಟ್ 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 ಬಲಿತಾರೇನ ನಿಜದೆ ಫಟ್ ಎಂದು ಬಂಡ್ಲಿಕ್ಕ ಒಂಜಿ ಓವಾ ಒಂಜಿ ರೂಮ್ ಹುಡ್ದು ಪಿಡವು ಬಡೊಂದುಲ್ಲರಿಗೆ ಅಂಚನೆ ಮಲ್ಪುಗಾತ ಏರೆ ನಾವು ಬೋರ್ಚಿ ದೇವಸ್ಥಾನದ ಅಧ್ಯಕ್ಷರನ್ನೆಲ್ಲ ಎಪ್ಪುಗ ಅವಡದ ದಯದೀದ ಅಧ್ಯಕ್ಷರಿತನ ವೇದಿಕೆಯ ಮಿತ್ತ ಬರಡು ಅಧ್ಯಕ್ಷರ ಕಮಿಟಿದ ಏರ್ಲಾವು ಅಧ್ಯಕ್ಷರಿತನ ಕಮಿಟಿದ ಮಾಯಾಂಡ ಅನ್ನೆಲ್ಲಡಿ ಬೋಪೆ
ಅವು ಏರ್ಲವು ಈ ಜಾಂಡ ಸುರೇಶ್ ಅಣ್ಣ ಸುರೇಶ್ ಅಣ್ಣ ಬಲೆ ಎಂಕಲ್ ಒಂಜಿ ಒಂಜಿ ಪೊರ್ಲುದ ಜಾದು ಕಾರ್ಯಕ್ರಮಕ್ಕೆ ಅನು ಮಲ್ತು ಕೊಡ್ನಾಡು ಸುರೇಶ್ ಅಣ್ಣ ಜೋಡಾಯಿನ ತಾಟಿನ ಮುಖೇನ ಸ್ವಾಗತವನ್ನು ಕೊಡೋಡು ದಾಯ ಪಂಡ ಎಂಕಲ್ ನಂಚಿನ ಒಂಜಿ ಕಲಾವಿದರನ್ನ ಈ ವೇದಿಕೆ ಗುರುತಾಯಿಸಾಡು ಗುರುತು ನಿಕ್ಲೆಗ್ ಪರಿಚಯ ಮಲ್ಪೆಡ ಒಂಜಿ ಅವಕಾಶ ಮಲ್ತುಕೊಡು ನಂಚಿನ ಸುರೇಶ್ ಅಣ್ಣ ಉಲ್ಲೇಡು ಅಂಚನೆ ಅಧ್ಯಕ್ಷರೆಲ್ಲ ಬಾಡಿ ಸಪೋರ್ಟ್ ಮಲ್ತೇಡು ನಾನು ಮುಗಿ ಬೇರೆ ಮಾಯ ಮಲ್ಪುಗದೆ ಜಾದಾಯಿನಾಥ ಬೇಗ ಮುಗಿಪಾಪುಗ ಅದೇ ಎಂಕ ನೆಲ್ಲೆಡಿಗ್ಲ ಪೋಯಡ ಉಂಡು ಅವಂದೆ ಮಾಯ ಮಲ್ಪುಗನಾ ಬೋಡ್ಚ ಬೋಡ ರೆಡೆ ರೆಡೆ ಮಣಿ ಮಣಿ ಪಾಡಿವಾಳ ಇಂಚಿನೊಂಜಿ ಗಂಟೆನೆ ಎನ್ನ ಕೈ ತತ್ತುಂಡ ತತ್ತುಂಡ ಇಜ್ಜದೆ ಎನ್ನ ಕೈಟ್ ತತ್ತುಂಡ ಕುದ್ರೋಳಿ ಗಣೇಶನ ಕೈಟ್ ಮಾತದು ಎರ ಸಾಧ್ಯ ರೆಡಿ ಅದೇ ಮಾತಾಡ್ಬೋದೆ ಮಾಯ ಎಡ ಐಕ್ ಮಂತ್ರ ಉಂಡು ನಿಖಲ ಕಣ್ಣೆದ್ರು ಒಂಜಿ ಖಾಲಿ అయిన ಪಾತ್ರೆ ತೋಜುಂಡದೆ ತೋಜುಂಡ ಇಜ್ಜದೆ ಎಸ್ ನಿಖಲ ಕಣ್ಣೆದುರುಗು ಪತ್ತೊಂದುಂಡದೆ ಪತ್ತೊಂದುಂಡದೆ ಎಸ್ ಆಡ್ನ ಕೈಟ್ ಮಂತ್ರದ ಗಂಟೆ ಉಂಡು ಏನೊಂಜಿ ಜಾದುದ ಒಂಜಿ ಜಾದು ಲೋಕಡ ಒಂಜಿ ಶಕ್ತಿ ಕೊಡ್ತು ನಂಚಿನ ಮಂತ್ರದ ಗಂಟೆ ಆಡ್ನ ಕೈಟ್ ಉಂಡು ಅಂಚನೆ ಮಂತ್ರ ಒಂಜಿ ಪಣೋಡತೆ ಜಾದುದ ಮಂತ್ರ ಪಣ ಬರತ್ತೆ ಸರ್ ಬಲೆ ಆಬ್ರ ಕಡಬ್ರ ಒಂಜಿ ಸರ್ತಿ ಬಂಡೆ ಸರ್ ಆಬ್ರ ಕಡಬ್ರ ಒಂಜಿ ಸರ್ತಿ ಎನ್ನ ಕಣ್ಣು ಒಂಜಿ ತೋಡು ಸರ್ ಎನ್ನ ಕಣ್ಣು ಓಕೆ ರೆಡಿ ಇದೇ ಬಂದೆ ಸರ್ ಆಬ್ರ ಕಡಬ್ರ ಆಪೆದ ಸೈಡ್ ಈಪೆದ ಸೈಡ್ ಹತ್ತು ಸರ್ ಆಬ್ರ ಕಡಬ್ರ ಆಡು ನೆಲ್ಲಡಿ ಬಿಡ್ದು ಕಡಬಗೆ ಪೋಯಿರಿ ಕಡಬ ಕಡಬ ಆಬ್ರ ಕಡಬ್ರ ಅವು ಬುಡ್ಚಿ ಸರ್ ಜಾದುದ ಬುಕ್ಕೊಂಜಿ ಮಂತ್ರ ಉಂಡು ಮಾಯಜಾಲ ಇಂದ್ರಜಾಲ ಆಬ್ರಕಡಬ್ರ ಬಡ್ಚಿ ಮಾಯಜಾಲ ಇಂದ್ರಜಾಲ ಯಾಡು ಹತ್ತಿ ಸರ್ ಅಂಚನೆ ಇಡ್ನ ಕೈಟಿತ್ತಿನ ಗಂಟೆನು ಒಂಜಿ ಸರ್ತಿ ಮೂಜಿ ಸರ್ತಿ ತಿಗ್ರಾವು ಸರ್ ಮಾಯಜಾಲ ಇಂದ್ರಜಾಲ ಪಣ್ಣುಡು ಸರ್ ಮಾಯಜಾಲ ಇಂದ್ರಜಾಲ ಮಾಯಜಾಲ ಮಾಯಜಾಲ ಇಂದ್ರಜಾಲ Yes. ಮಾಯಜಾಲ ಇಂದ್ರಜಾಲ ಎಸ್ ಮಾಯ ಇಡ ಎಂಕ ತೋಜೊಂದು ಇಜ್ಜಡಾರು ಇಜ್ಜದೆ ಇಂಚನೆ ತು ಒಂದಿತ್ತು ಮಗ ನಿಕ್ಕಲ್ನ ಕಣ್ಣೆದುರುಗು ಒಲ್ಲದೊಂಜಿ ಪೂತಮಾಲೆ ಬರೊಂದುಂಡು ಸತ್ಯ ಪನ್ನೋಡ ಅಂದ ಇಂದು ಬೆಂಕಿಯಲ್ಲಿ ಅರಳಿದ ಹೂ ಅಂತೇನೆ ಹೇಳ್ಬೋದೇನು ವಿಸ್ಮಯ ಇಡುಲ್ಲಾರ ಕ್ಲಾಪ್ ಕೊರ್ಪುಜರನ್ನ ಎಸ್ ಇಂಚಿನೊಂಜಿ ಪೂತಮಾಲೆನು ಎಂಕಲ್ನ ಮಾಯಜಾಲ ತಂಡದ ಒತ್ತಿಡ್ದು ಅಂಚನೆ ಎಂಕಲ್ನ ಟೀಮುದ ಒತ್ತಿಡ್ಲ ಈ ಒಂಜಿ ಸಭಾ ಕಾರ್ಯಕ್ರಮ ಸುರೇಶ್ ಅಣ್ಣಗೆ ಪಾಡೊಂದಿದೆ ಜೋಡಾಯಿನ ತಾಟಿದ ಮುಖೇನ ಸೋಲ್ಮೇಲೆ ಎಂಚಾಂಡ್ ಮ್ಯಾಜಿಕ್ ಯಾರೋತೆ ಪೊಡ್ತಾಂಡಣ್ಣ ಅಧ್ಯಕ್ಷ ರೀತಿ ನೆನಪೇರಿ ಇಂಕ ಬರ್ತದೆ ಮಾಯ ಮಲ್ತೇನೆ ಇಂಕ ಪೇಮೆಂಟ್ ಬಾಕಿ ಹಾಕೊಂಡದ್ದೆ ಕೇಂಡರತ್ತೆ ಉಲ್ಲರತ್ತ ಲೋಕೇಶ್ ಅಣ್ಣ ಕೊಡ್ಬೇಡಿ ಅವ ಕೊಡ್ಬೇಡತ್ತ ಅವು ಸರಿ ಲೋಕೇಶ್ ಅಣ್ಣ ಹೇಳು ಉಂತಲೆ ಅಣ್ಣ ಕೊಡ್ಬರದೆ ಕೊಡ್ಜಿನ ಮಾಯ ಮಲ್ಪೆ ಕುಸಾಲಗ ಬಣೊಂದು ನನಾತು ವಿಸ್ಮಯ ಲೋಕ ಈ ವೇದಿಕೆ ನಡಪೆಡುಂಡು ಐಕ್ ದುಂಬು ಒಂಜಿ ಜವಣೆ ಎಂಕ ಬೋಡು ಧೈರ್ಯಶಾಲಿ ಆಯ್ನ ಓಡಿ 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 ಜವಣೆ ಬೋಡ್ಚಿ ಅಕ್ಲ ಜೋಡು ಇಲ್ಲೇರು ಕೊಂಚ ಅಕ್ಲೆ ಕೊಡ್ಪ ಓಕೆ
ಲೈಟ್ ಆಫ್. ಎಂಚಾಂಡು ಜಾದು ಜೋಕ್ಲೆಗೆ ಖುಷಿ ಆಪುಂಡದ ಶೇ ಏನ ನಾಂಡಲ್ಲ ಎತ್ತದೆ ಮಾಡಿ ಯಾನ್ ಪ್ರೇಮ ಸಾತ ಎಂಚಾಂಡಲ್ಲ ನ್ಯೂಸ್ ಡಾಕ್ಲು ಲೇರು ಮಾಯ ಮಲ್ತನ ಪುಡ್ತಾ ಪುಣ್ಣ ಹೆಂಕ ಸುರೇಶ್ ಅಣ್ಣನ ಹಂಚ ಅಪ್ಪು ಜೊತೆ ಆರೇಂ ಕಲ್ಪನೆ ಇರ್ಪೇರು ಬಜ್ಜೆದ ಅಂಗಡಿ ಕತೆ ಅನ್ನ ಜಾದು ಮಲ್ಪಡ ರೆತ್ತೆ ಕುದ್ರೆ ಗಣೇಶನ ಪುನರ್ ಪಂದೆ ಆಡು ಪಂಡೆ ನನ್ನ ಮಾಯ ಮಲ್ಪಡ ಮಾಯ ಮಲ್ತೆ ಎಂಚಾಂಡು ಜಾದು ಖುಷಿಯಾಂಡ ಜನ ಖುಷಿಯಾಂಡು ಜನಕ್ಕೆ ಬೇಜಾರಂಡು ಏರೆಗ್ಲ ಇಜ್ಜೇಡು ಅದೇ ಕಾರ್ಯಕ್ರಮದ ಕಡೆ ತಬಾಗುಡು ನಮ್ಮ ಉಲ್ಲ ಪಣೊಂದು ಐನೈನು ಪತ್ತಿ ಐನ್ ಜನ ಅಂಜೋಕ್ಲ ಐನ್ ಜನ ಪುಂಜೋಕ್ಲು ಬರೀ ವೇದಿಕೆ ಮಿತ್ತು ಎಸ್
ಖುಷಿ ಪಂಡ ಇಂಚೆ ಎಪ್ಪುಡು ದಯ ಪಂಡ ಇನ್ನು ಕಡೆತ ದಿನಲ ಜೋಕ್ಲೆ ಮಸ್ತ್ ಖುಷಿ ಆಪುಡು ದಯ ಪಂಡ ಒಂಜಿ ಕಾರ್ಯಕ್ರಮಡು ವೇದಿಕೆ ಕೆಲವು ಜೋಕ್ಲೆ ಮಾತ್ರ ತಿಕ್ಕೊಂಡು ಕೆಲವು ಜೋಕ್ಲೆ ಪೋಡಿಪೇರು ಆಂಡ ಜಾದು ಪಣ್ಣಗ ಎಲ್ಲೇ ಜೋಕ್ಲ ಪಣ ಬರ್ಪೇರು ಅಲ್ಲ ಕೂಡ ಪಣದಿತ್ತ ಅಣ್ಣ ನೀರು ಕಾಸು ಕೊಡ್ಜಿಂಡ ಇಡ ನಿಲ್ಲು ಪೋಯ ಬುಡಾಯಿ ನಮ್ಮಡ ಪಣ್ಪೆ ಎನ್ನ ಪೊಪ್ಪಡ ಪಂಡ ಈ ಕಡೆ ಇಂಚೆ ಉಲಾಯ್ ಪೋಯಲು ಮೂಲು ಇಂಬಲೆ ಇಂಬಲೆ ಬಲಂಬೆ ಬಲ 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 ಏತ್ತು ಜೋಡುಲ ಬಂಡ ನಾಟಕ ಒಂದಿತ್ತುಂಡು ಇದು ಜಾದು ಮಲ್ಪನಾಡತಿ ಒಂದು ಎಲ್ಲಂಕು ಕಾಸು ಕೊಡೋಡೆ ಕೊಡ್ಕ ಜನ ಬೋಯಡ ಬುಡಾಯ ದಾರೆ ವಿಷಯ ಅವಂಚನೆ ದೇ ಅಮ್ಮ ಜೋಡುಲ್ಲೇರ ಗೊತ್ತುಂಡ ಎಂದಮ್ಮ ಪಕ್ಕಡೆಗ ಬೇಜಾರಂಡೆ ಖುಷಿ ಅಂಡೆ ಒಂಜಿ ಜೋಡದು ತೆಲಿಪನೆ ಜೋಕರ್ ಆ ಬಾಲೆ ಕೋಡೆ ಇಡ್ಲೇನು ಜಾಸ್ತಿ ತಿಳಿತೊಂಡು ಈ ಕಡೆ ಬತ್ತಿ ಕೂಡ್ಲೇ ಅಣ್ಣ ಈತು ಬಿಡ್ತುಗು ದಾಯ್ತು ಮತ್ತೆ ಕೊಂಡತ್ತಾರೆ ಎಂದು ನೀನು ಲೆಪ್ಪಡತ್ತೆ ಸ್ಟೇಜಿಗೆ ಅಂದೆ ಜದ್ ಮಲ್ಪಡತ್ತೆ ಅಪ್ಪೆ ಮಲ್ಪಡ ರೆಡಿಯಾ ಎಸ್ ಜೋಡಾಯಿನ ತಾಟಿದ ಮುಖ್ಯನಾ ಜಾದುದ ಕಡೆ ತಗೋಣ ಮಲ್ಲ ಪಣಂದು ನನ್ನಂಜಿ ವೇದಿಕೆ ಇಡಲ್ಲ ತಿಕ್ಕ ಪಣಂದು ರೆಡಿ ತಾಟಿದಾದ ಕೇಳು ಜನ ಹೆಚ್ಚಿನ ಅಂಶ ವಿಸಿಲ್ ಪಾಡಿನ ಜಾವಣಿ ಬತ್ತಿಜ್ಜರ ಒಂಜಿ ರಡ್ಡು ವಿಸಿಲ್ ನನಾತ್ ಲಾಸ್ಟ್ಗ ಎಸ್ ಜೋಕ್ಲು ಅಂದ ತಪ್ಪಾಂಡು ಮಾಪು ಮಲ್ಪಲೆ ಕಾರ್ಯಕ್ರಮ ನಮ್ಮ ಖುಷಿಗೆ ಬೋಡಾದ ಇಂಚ ಮಲ್ಪುವ ಕಾರ್ಯಕ್ರಮ ನಾನು ತುಂಬಗೋ ವಿಸ್ಮಯ ಬುಕೊಂಜಿ
ಎಂಚಾಂಡು ಜಾದು ಖುಷಿ ಅಂಡತೆ ಏಳ್ದ ಆಯ್ತ ಮಲ್ತಾರೆ ಗೊತ್ತು ಜೋಕುಲ ಆತು ಮಲ್ಲ ಖುಷಿ ಆಯ್ಡತೆ ಇಂಚಿನೊಂಜಿ ಕಾರ್ಯಕ್ರಮ ನಿಖಲ ಊರುಡು ಬೋಡ ಅಂಡ ದಯದೀದು ಕಾಂಟ್ಯಾಕ್ಟ್ ಮಲ್ಪುಲೆ ದಯ ಬಂಡ ಎಲ್ಲೆ ಪ್ರತಿಭೆ ಈ ಊರುದ ಪುದಾಡು ನನಾತು ಊರುಗು ಪೋಡು ಅಂದದೆ ನೆಲ್ಲಿ ಅಡಿದ ಪುದಾಡು ಈ ಮಣ್ಣದ ಪುದಾಡು ನನಾತು ಊರುಗು ಪೋಡು ಪಣಂದು ಈ ಕಾರ್ಯಕ್ರಮಗೂ ಸೊಲ್ಮೇಲು ಸಂದಯಿತ ಮಲ್ತನಲ್ಲ ಮಾತೆರೆಗ್ಲ ಸೊಲ್ಮೇಲು ವಿಸ್ಮಯ ಜಾದು ದೇವಕಿ ನಂದನನೇ ರೂಪನೇ ಲಕ್ಷ್ಮೀ ವರನೇ ಕ್ಷೀರಸಾಗರ ಶಯನ ವಾಸುದೇವನೇ ಕೈ ಮುಗಿದು ಬೇಡಿಕೊಂಬೆ ನಾರಾಯಣನೇ ಎನ್ನ ಮನ ಮಂದಿರದಿ ನಿನ್ನನೇ ಧ್ಯಾನಿ
ಪವಿತ್ರ ಬ್ರಹ್ಮಕಲಶ ಪ್ರತಿಷ್ಠಾಪನೆಯು ಕೊನೆಯ ದಿನದ ಸಭಾಕಾರ್ಯಕ್ಕೆ ನಾವೆಲ್ಲ ಸೇರಿದ್ದೇವೆ. ಪವಿತ್ರ ಬ್ರಹ್ಮಕಲಶ ಪ್ರತಿಷ್ಠಾಪನೆಯು ಯಶಸ್ವಿಯಾಗಿ ನೆರವೇರಿರುವ ಈ ಪುಣ್ಯ ಕ್ಷಣದ ಕೊನೆಯ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂದಂತಹ ಸರ್ವ ಅತಿಥಿಗಳನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ರೇಷ್ಮಾ ಅಜಯ್ ಸರಳಾಯ ಇವರಿಂದ. ತಿರ್ಲೆ ಕ್ಷೇತ್ರದ ವಿಷ್ಣು ಮೂರ್ತಿಯೇ ಸ್ವಾಮಿ ಬೆಳಗಿದೆ ನಾ ಭಕ್ತಿ ದೀಪವನ್ನ. ಅನಂತ ನಾಮದ ವಿಶ್ವಾತ್ಮನೇ ಧರ್ಮ ನೀತಿ ಸಾರಿ ಪೊರೆದೆಯ. ಸತ್ಯದ ದಾರಿಲಿ ಕಂಡೇನ ಜ್ಯೋತಿಯ ದುಃಖ ಸರಿಯುವುದೇನಾ. ಆ ದೇವ ಬರುವನೇನಾ, ಆ ದೇವ ಬರುವನೇನಾ. ತಿರ್ಲೆ ಕ್ಷೇತ್ರದ ವಿಷ್ಣು ಮೂರ್ತಿಯೇ ಸ್ವಾಮಿ ಬೆಳಗಿದೆ ನಾ ಭಕ್ತಿ ದೀಪವನ್ನ. ಅನಂತ ನಾಮದ ವಿಶ್ವಾತ್ಮನೇ ಧರ್ಮ ನೀತಿ ಸಾರಿ ಪೊರೆದೆಯ. ದಶಾವತಾರದ ರೂಪಿಯೇ ತುಳಸಿ ಪ್ರೀತವೇ. ದಶಾವತಾರದ ರೂಪಿಯೇ ತುಳಸಿ ಮಾಲೆ ನಿನಗೆ ಪ್ರಿಯವೇ. ಹಾಲು ಪಾಯಸ ನಿನಗೆ ಸೇವೆಯೇ. ಕ್ಷೇತ್ರದಲ್ಲಿ ಭಕ್ತಿ ರೂಪ ಪೂಜೆಯೇ. ಭೂಮಂಡಲದೊಡೆಯನೆ ಒಳಗಲ್ಲಲಿ ಕಾಣುವನೆ ಜಗದೋದ್ಧಾರಕ ನೀನೇ. ಓ ರಂಗ ನಿನ ಲೀಲೆ, ಓ ರಂಗ ನಿನ ಲೀಲೆ. ತಿರ್ಲೆ ಕ್ಷೇತ್ರದ ವಿಷ್ಣು ಮೂರ್ತಿಯೇ ಸ್ವಾಮಿ ಬೆಳಗಿದೆ ನಾ ಭಕ್ತಿ ದೀಪವನ್ನ. ಅನಂತ ನಾಮದ ವಿಶ್ವಾತ್ಮನೇ ಧರ್ಮ ನೀತಿ ಸಾರಿ ಪೊರೆದೆಯ. ಧರ್ಮ ನೀತಿ ಸಾರಿ ಪೊರೆದೆಯ. ಧರ್ಮ ನೀತಿ ಸಾರಿ ಪೊರೆದೆಯ. ವಂದನೆಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಬೇಕಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ಅರುಣ್ ರಾಜ್ ಸರಳಾಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಹಲೋ, ಓಂ ಶ್ರೀ ವಿಷ್ಣುಮೂರ್ತಿಯೇ ನಮಃ. ಬ್ರಹ್ಮಕಲಶೋತ್ಸವದ 6ನೇ ಸಂಭ್ರಮ ದಿನವಾದ ಇಂದು ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಸ್ವಾಗತಿಸುವಂತಹ ಕ್ಷಣ. ನಮ್ಮ ಈ ವೇದಿಕೆಯಲ್ಲಿ ಅಧ್ಯಕ್ಷರಾದ ಶ್ರೀ ಕೆ ಶಿವಾನಂದ್ ಕಾಂಚನ ಅವರು ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಗಮಿಸಿದ್ದಾರೆ. ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಕೊಡುತ್ತಿದ್ದೇನೆ. ಇದೀಗ ಮತ್ತೋರ್ವ ಅತಿಥಿಗಳಾದ ದೈವಜ್ಞರೂ ಆಗಿರುವಂತಹ ಶ್ರೀ ಶ್ರೀಧರ್ ಗೋರೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ವಾಸ್ತುಶಿಲ್ಪಿಗಳಾಗಿರುವಂಥ ಶ್ರೀ ರಮೇಶ್ ಕಾರನ್ ಬೆದ್ರೋಡಿ, ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಂದಿರುವ ಅತಿಥಿಗಳಾದ ಶ್ರೀ ಕೇಶವ ಪೂಜಾರಿ ಕಿನ್ಯಡ್ಕ, ಇವರು ನಮ್ಮ ಕೊಡುಗೈ ದಾನಿಗಳು, ಇವರು ಕೂಡ ನಮ್ಮೊಂದಿಗಿದ್ದಾರೆ. ನಿಮಗದು ಹೃತ್ಪೂರ್ವಕವಾದ ಸ್ವಾಗತ.
ಇನ್ನೊಂದು ಮುಖ್ಯ ಅತಿಥಿಗಳಾದಂತಹ ರಘುನಾಥ ಪದ್ಮಾರ್ಪಿತ ನಿಲಯ ನಿರ್ದೇಶಕರು, ವೀರ ಮಾಚಿದೇವ ವಿವಿಧೋದ್ದೇಶಕ ಸಹಕಾರಿ ಸಂಘ, ರಿಜಿಸ್ಟರ್ ಪುತ್ತೂರು, ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಂದೆ ಶ್ರೀ ಜನಾರ್ದನ ಪೂಜಾರಿ ಮುರಿಯಲು, ಘಟಕ ಪ್ರತಿನಿಧಿ ಶ್ರೀ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಗೋಳಿತೊಟ್ಟು, ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತಗಳು. ಅದೇ ರೀತಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀಮತಿ ಶೋಭಲತಾ ಕೋಲ್ಪೆ, ಸದಸ್ಯರು, ಗ್ರಾಮ ಪಂಚಾಯಿತಿ ಗೋಳಿತೊಟ್ಟು, ಇವರಿಗೂ ಕೂಡ ಸ್ವಾಗತಗಳು. ಇನ್ನೋರ್ವ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಶ್ರೀಮತಿ ಸಂಧ್ಯಾ ಅಗರ್ತಾ, ನಿಮಗೂ ಕೂಡ ಸ್ವಾಗತಗಳು. ಮುಂದೆ ಶ್ರೀ ಪ್ರಜಲಾ ಪಾಂಡಿಬೆಟ್ಟು, ಸದಸ್ಯರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತಗಳು. ಇನ್ನೋರ್ವ ಸದಸ್ಯರಾಗಿರುವಂತಹ ಶಿವಪ್ರಸಾದ್ ಶಿವಾರು, ನಿಮಗೂ ಕೂಡ ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತಗಳು. ಮುಂದಿನ ಅತಿಥಿಗಳಂತ ಶ್ರೀ ಮೋಹನ್ ಸರಳಾಯರು, ಇವರು ಖ್ಯಾತ ಮದ್ದಳೆಗಾರರು ಹಲವಾರು ಮೇಳಗಳಲ್ಲಿ ಸೇವೆಗಳನ್ನು ಸಲ್ಲಿಸಿರ್ತಾರೆ. ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತಗಳು. ಮುಂದೆ ನಮ್ಮಲ್ಲಿ ಉಪಸ್ಥಿತಿರುವಂಥ ಶ್ರೀ ಅಜಿತ್ ಕುಮಾರ್ ಪಾರೆ, ಇವರು ಶ್ರೀ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮಗೂ ಕೂಡ ಹೃತ್ಪೂರ್ವಕ ಸ್ವಾಗತಗಳು. ಅವರು ವೇದಿಕೆಯಲ್ಲಿಲ್ಲ. ಮುಂದಿನ ಅತಿಥಿಗಳಾದ ಶ್ರೀ ಸತೀಶ್ ಕೆ ದುರ್ಗಾಶ್ರೀ, ಇವರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಪ್ರಧಾನ ಸಂಚಾಲಕರಾಗಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಮುಂದೆ ಹರೀಶ್ ಶೆಟ್ಟಿ ಪಾತ್ರಮಾಡಿ, ಇವರು ನಮ್ಮ ಈ ಸಂಪೂರ್ಣ ವೇದಿಕೆ ಹಾಗೂ ವಿದ್ಯುತ್ ದೀಪಗಳನ್ನು ಚಂದ ಕಾಣಿಸಿಕೊಟ್ಟಂಥ ಪ್ರಮುಖ ಸಂಚಾಲಕರು. ನಿಮಗೂ ಕೂಡ ಸ್ವಾಗತಗಳು ಸರ್. ಮುಂದೆ ವೇದಿಕೆಯಲ್ಲಿರುವಂಥ ಇನ್ನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯೆ ಕುಮಾರಿ ಗುಲಾಬಿ, ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತಗಳು. ಮುಂದಿನ ಮುಖ್ಯ ಅತಿಥಿ ಇವರು ನಮ್ಮ ಬಾಸ್ ಶ್ರೀಯುತ ಸುದೇಶ್ ಕುಮಾರ್ ಸರ್, ನಿಮಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ತುಂಬ ದೂರದ ಊರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ತುಂಬ ಸ್ವಾಗತಗಳು ಸರ್. ಇದೀಗ ವೇದಿಕೆಯಲ್ಲಿರುವ ಗಣ್ಯರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆ ಮಾಡುವಂತಹ ಸಂದರ್ಭ. ಮೊದಲಿಗೆ ಅಧ್ಯಕ್ಷರಾದಂತಹ ಶ್ರೀ ಕೆ ಶಿವಾನಂದ ಕಾಂಚನ ಇವರಿಗೆ ಪ್ರಕಾಶ್ ಪ್ರಿಯಾ ಪಾಂಡಿಬೆಟ್ಟು ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ರಮೇಶ್ ಕಾರಂತ ಬೆದ್ರಡ್ಕ, ವಾಸ್ತುಶಿಲ್ಪಿಗಳು, ಕಾಸರಗೋಡು ಇವರಿಗೆ ಶ್ರೀ ರವಿ ಹೊಳ್ಳ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಶರತ್ ಕೃಷ್ಣ ಪಡ್ವೆಣ್ಣಾಯ ಇವರು ವೇದಿಕೆಗೆ ಆಗಮಿಸಿದ್ದಾರೆ. ಇವರನ್ನ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇದೀಗ ಇವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಕೀರ್ತನ್ ಸಣ್ಣಂಪಾಡಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ವೇದಿಕೆಯಲ್ಲಿ ಶ್ರೀ ಸತ್ಯನಾರಾಯಣ ತಂತ್ರಿ ಇವರು ಉಪಸ್ಥಿತರಿದ್ದಾರೆ. ಇವರನ್ನ ಬಹಳ ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಶ್ರೀಧರ್ ಗೋರೆ ಇವರಿಗೆ ಶ್ರೀ ಅಜಯ್ ಸರಳಾಯ ಇವರು ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ರಮೇಶ್ ಕಾರಂತ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಶ್ರೀಧರ್ ಗೋರೆ ಇವರಿಗೆ ಶ್ರೀ ಅಜಯ್ ಸರಳಾಯ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಕೇಶವ ಪೂಜಾರಿ ಇವರಿಗೆ ಲೋಕೇಶ್ ತೋಟ ಇವರಿಂದ ಗೌರವಾರ್ಪಣೆ. ಮುಂದೆ ಶ್ರೀ ರಘುನಾಥ ಇವರಿಗೆ ನವೀನ್ ಎಕೆ ಇವರಿಂದ ಗೌರವಾರ್ಪಣೆ. ಶ್ರೀ ಜನಾರ್ದನ್ ಪೂಜಾರಿ ಮುರಿಯೇಲು ಇವರಿಗೆ ರಾಮಚಂದ್ರ ಅಗರ್ತ ಇವರಿಂದ ಗೌರವಾರ್ಪಣೆ. ಶ್ರೀಮತಿ ಶೋಭಲತಾ ಕೋಲ್ಪೆ ಇವರಿಗೆ ವಿನುತಾ ಇವರಿಂದ ಗೌರವಾರ್ಪಣೆ. ಶ್ರೀಮತಿ ಸಂಧ್ಯಾ ಅಗರ್ತ ಇವರಿಗೆ ಕುಮಾರಿ ಗ್ರೀಷ್ಮಾ ಇವರಿಂದ ಗೌರವಾರ್ಪಣೆ. ಶ್ರೀ ಪ್ರಜಲಾ ಪಾಂಡಿಬೆಟ್ಟು ಶ್ರೀ ಪ್ರಜಲಾ ಪಾಂಡಿಬೆಟ್ಟು ಇವರಿಗೆ ಭಾಗೀರಥಿ ತಿರ್ಲೆ ಇವರಿಂದ ಗೌರವಾರ್ಪಣೆ. ಶ್ರೀ ಶಿವಪ್ರಸಾದ್ ಶಿವಾರು ಇವರಿಗೆ ರಕ್ಷಿತ್ ಎಣ್ಣೆತೋಡಿ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ರಮೇಶ್ ಪಿಜೆ ಇವರಿಗೆ ಅಕ್ಷಯ್ ಕೋಲ್ಪೆ ಇವರಿಂದ ಗೌರವಾರ್ಪಣೆ. ರಮೇಶ್ ಪಿಜೆ ಇವರಿಗೆ ಶ್ರೀ ಸಂತೋಷ್ ಇವರಿಂದ ಗೌರವಾರ್ಪಣೆ. ರಮೇಶ್ ಪಿಜಿ ಇವರಿಗೆ
ಸಂತೋಷ್ ಇವರಿಂದ ಗೌರವಾರ್ಪಣೆ. ಶ್ರೀ ರಾಘವೇಂದ್ರ ಬೈಪಡಿತಾಯರು ಉದ್ಯಮಿಗಳು ಉಜುರೆ ಇವರಿಗೆ ಶ್ರೀ ಅಶ್ವಿತ್ ಸರಳಾಯ ಇವರಿಂದ ಗೌರವಾರ್ಪಣೆ. ಶ್ರೀ ಮೋಹನ ಸರಳಾಯ ಇವರಿಗೆ ಶ್ರೀ ಮೋಹನ್ ಪಾಲೇರಿ ಇವರಿಂದ ಗೌರವಾರ್ಪಣೆ. ಬಿ ಸುದೇಶ್ ಕುಮಾರ್ ಇವರಿಗೆ ಅರುಣ್ ರಾಜ್ ಇವರಿಂದ ಗೌರವಾರ್ಪಣೆ. ಶ್ರೀ ಸತೀಶ್ ಕೇಸ್ ಇವರಿಗೆ ಜಗದೀಶ್ ಪಾಲೇರಿ ಇವರಿಂದ ಗೌರವಾರ್ಪಣೆ. ಶ್ರೀಮತಿ ಗುಲಾಬಿ ಶ್ರೀಮತಿ ಗುಲಾಬಿ ಕಿನ್ನೇಡ್ಕ ಗ್ರಾಮ ಪಂಚಾಯತ್ ಸದಸ್ಯರು ಇವರಿಗೆ ವಸಂತಿ ಶಾಂತಿಮಾರು ಇವರಿಂದ ಗೌರವಾರ್ಪಣೆ. ಕುಮಾರಿ ಗುಲಾಬಿ ಕಿನ್ನೇಡ್ಕ ಇವರಿಗೆ ಇದೀಗ ಗೌರವಾರ್ಪಣೆ. ಶ್ರೀ ಸತ್ಯನಾರಾಯಣ ತಂತ್ರಿ ಇವರಿಗೆ ಶ್ರೀ ರವೀಂದ್ರ ಸರ್ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ರಾಮಕೃಷ್ಣ ಭಟ್ ಆಂಜರ ಇವರಿಗೆ ಆದಿತ್ಯ ಹೊಳ್ಳ ಇವರಿಂದ ಗೌರವಾರ್ಪಣೆ. ಶ್ರೀ ಹರೀಶ್ ಶೆಟ್ಟಿ ಪಾತ್ರಮಾಡಿ ಇವರಿಗೆ ಶ್ರೀ ತಾರನಾಥ ಮರಂದೆ ಇವರಿಂದ ಗೌರವಾರ್ಪಣೆ.
ಇದೀಗ ಈ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಶ್ರೀ ರಮೇಶ್ ಕಾರಂತ್ ಬೆದ್ರಡ್ಕ, ವಾಸ್ತುಶಿಲ್ಪಿಗಳು, ಕಾಸರಗೋಡು, ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಎಂಬ ಎರಡೂ ಶಕ್ತಿಗಳನ್ನು ಒಂದೆಡೆ ಸೇರಿಸಿ ದೇವಾಲಯಗಳಿಗೆ ಆಧ್ಯಾತ್ಮಿಕ ಭಾವನೆಯನ್ನು ಶಿಲ್ಪದ ಮೂಲಕ ಉಸಿರು ತುಂಬುವ ಮಹಾನ್ ಶಿಲ್ಪಿ ಇವರು. ಅವರ ಕೈಯಲ್ಲಿ ಮೂಡಿಬಂದ ಪ್ರತಿಯೊಂದು ಶಿಲ್ಪ ಕೇವಲ ಕಲ್ಲಿನ ಕೃತಿಯಲ್ಲ, ಅದು ನಾಡಿನ ಸಂಸ್ಕೃತಿ, ಆಧ್ಯಾತ್ಮಿಕ ಶಕ್ತಿಯ ಪ್ರತಿರೂಪ. ದೇವಾಲಯದ ಗೋಪುರದಿಂದ ಮಂಟಪದ ಕಂಬಗಳ ತನಕ ಪ್ರತಿಯೊಂದು ಶಿಲ್ಪದೊಳಗೆ ಅವರ ಕಲಾತ್ಮಕ ಸ್ಪರ್ಶವಿದೆ. ಅವರ ಪರಿಶ್ರಮದಿಂದ ನಮ್ಮ ದೇವಾಲಯ ಪುನರ್ಜನ್ಮ ಪಡೆದಂತಾಗಿದೆ. ಇಂದು ಈ ಪಾವನ ಕ್ಷಣದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಗೌರವಾನ್ವಿತ ಶ್ರೀ ರಮೇಶ್ ಕಾರಂತ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಓಂ ನಮಃ ಶಿವಾಯ. ಸದಸ್ಸಲ್ಲಿರುವ, ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಅದೇ ಪ್ರಕಾರ ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಭಕ್ತಾದಿಗಳೇ, ಈ ತಿರ್ಲೆ ಮಹಾವಿಷ್ಣು ದೇವರನ್ನು ಮನಸ್ಸಾ ಸ್ಮರಿಸಿಕೊಂಡು ಮಹಾವಿಷ್ಣು ದೇವರ ಪಾದಕ್ಕೆ ತಲೆದ ಬಗ್ಗಿಸಿಕೊಂಡು ನಾನು ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಇಲ್ಲಿ ನನ್ನ ಬಗ್ಗೆ ಹೇಳುವಾಗ ಹೇಳಿದ ಹಾಗೆ, ಈ ಊರಲ್ಲಿ ನಮ್ಮ ತಂದೆಯವರ ಕಾಲದಿಂದ, ಶ್ರೀಧರ ಕಾರಂತರ ಕಾಲದಿಂದ ಹಲವಾರು ದೇವಸ್ಥಾನಗಳು ಆಗಿದೆ. ಆಮೇಲೆ ಕಳೆದ ಒಂದು 22 ವರ್ಷದಿಂದ ಆ ತಂದೆಯವರ ಕೆಲಸವನ್ನು ನಾನೀಗ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ನೇತೃತ್ವದಲ್ಲಿ ಈ ಸುತ್ತಮುತ್ತಲಿ ಮತ್ತು ಕೆಲವು ಊರುಗಳಲ್ಲಿ ಕೆಲವಾರು ದೇವಸ್ಥಾನಗಳು, ದೈವಸ್ಥಾನಗಳು, ತರವಾಡು ಮನೆಗಳು ನನ್ನಿಂದ ಆಗಿದೆ. ಹಾಗೆ ಹೇಳೋದು ಭಾರಿ ತಪ್ಪದು. ಯಾಕೆಂತ ಹೇಳಿದರೆ, ಈ ದೇವಸ್ಥಾನ ಅಥವಾ ಭೂತಸ್ಥಾನ, ದೈವಸ್ಥಾನ ಅಥವಾ ತರವಾಡು ಮನೆ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣುವಂಥ ವಿಷಯಗಳು. ಅದಕ್ಕಿಂತಲೂ ಪ್ರಾಮುಖ್ಯತೆ ಇರುವುದು ಆ ಆರೂಢಗಳಲ್ಲಿರುವ ಸಾನ್ನಿಧ್ಯ ಶಕ್ತಿಗಳಿಗೆ. ಈ ಸಾನ್ನಿಧ್ಯ ಶಕ್ತಿಗಳು ಇವತ್ತಲ್ಲದ್ರೆ ನಾಳೆ ಒಂದು ದಿವಸ ಜೀರ್ಣೋದ್ಧಾರಗೊಂಡು ನಮ್ಮ ಮುಂದೆ ದೊಡ್ಡ ಆಲಯವಾಗಿ ನಿಲ್ತದೆ. ನನ್ನಿಂದ ಅಲ್ಲದಿದ್ದರೆ ಮತ್ತೊಬ್ಬರಿಂದ ಅದರ ನೇತೃತ್ವ ನಡೆಸಲಿಕ್ಕಾಗ್ತದೆ. ನಿಮ್ಮ ಭಾಗಕ್ಕೆ ಬಂದರೆ ನೀವು ಭಕ್ತರಿಂದ, ನಿಮ್ಮಿಂದ ಅಲ್ಲದೆ ಬೇರೆ ಒಂದು ವಿಭಾಗ ಭಕ್ತರಿಂದಲೂ ಈ ಕೆಲಸ ಆಗ್ತಿತ್ತು, ಆಗಬೇಕಿತ್ತು, ಆಗಬಹುದು. ಆದರೆ ನಮ್ಮ ಒಂದು ಭಾಗ್ಯ ಏನು ಅಂತ ಹೇಳಿದರೆ, ನಮ್ಮ ಕಾಲದಲ್ಲಿ ನಾವು ಸಹ ಸೇರಿಕೊಂಡು ಈ ಕೆಲಸಗಳು ಪೂರ್ತಿಯಾಗಿ ದೇವರ ಬ್ರಹ್ಮಕಲಶವನ್ನು ಮಾಡುವ, ಆ ಬ್ರಹ್ಮಕಲಶವನ್ನು ನೋಡುವ ಒಂದು ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಇರುವಾಗ, ಇದು ನಮ್ಮ ಬಹಳ ದೊಡ್ಡ ಭಾಗ್ಯ
ಅಲ್ಲದೆ ನಮ್ಮಿಂದಾಗಿ ಆದ್ದಲ್ಲ, ನಮ್ಮ ಯಾರಿಂದಲೂ ಆಗಿ ಆದ್ದಲ್ಲ. ಇದೇನು ಯಾಕೆಂತ ಹೇಳಿದರೆ, ಈಗ ಹೇಳಿದ ಹಾಗೆ ಇವತ್ತಲ್ಲದ್ರೆ ನಾಳೆ ಇದಾಗಬೇಕಿತ್ತು, ಅಲ್ಲಾದರೆ ಇದಕ್ಕೆ ಮೊದಲಾಗ್ಬೋದಿತ್ತು, ನಮ್ಮಕ್ಕಿಂತಲೂ ಮೊದಲು ಆಗ್ಬೋದಿತ್ತು, ನಮ್ಮ ಕಾಲದಲ್ಲಿ ಆಗ್ಬೋದಿತ್ತು, ನಮ್ಮ ಕಾಲಶೇಷವೂ ಇದಾಗ್ಬೋದಿತ್ತು. ಆದರೆ ನಮ್ಮ ಒಂದು ಭಾಗ್ಯ, ನಮ್ಮ ಕಾಲದಲ್ಲಿ ಈ ಕೆಲಸಗಳಾಯಿತು. ಅದರಲ್ಲಿ ಈ ಮಹತ್ ಕೆಲಸಗಳಲ್ಲಿ ಅದೇ ಈಗ ಶಿಲಾ ಕಲ್ಲಿನಿಂದ ಒಳ್ಳೆ ರೀತಿಯಲ್ಲಿ ಈ ಕ್ಷೇತ್ರಗಳು ಎಲ್ಲ ನಿರ್ಮಾಣ ಮಾಡುವಾಗ ಅದೆಷ್ಟೋ ಕಾಲಗಳು, ಎಷ್ಟೋ ವರ್ಷಗಳು ನಿಂತುಕೊಳ್ತದೆ. ಹಾಗಿರುವಾಗ ಅಷ್ಟು ದೂರ ಕಾಲದಲ್ಲಿ ನಿಂತುಕೊಳ್ಳುವಂಥ ಈ ಕ್ಷೇತ್ರ ಮಾಡುವುದರಲ್ಲಿ ನಮಗೂ ಒಂದು ಪಾಲುಂಟು, ನಮ್ಮದು ಒಂದು ಪಾತ್ರ ಉಂಟು, ಅಥವಾ ಅದಕ್ಕೆ ನಾವು ನಿಮಿತ್ತರಾಗಿದ್ದೇವೆ. ಅದು ಹೇಳೋದು ಅಥವಾ ಅದು ನೆನೆಸೋದೇ ನಮಗೆ ಭಾರಿ ಒಂದು ಸಂತೋಷದ ವಿಷಯ. ಇಲ್ಲಿ ಈ ತಿರ್ಲೆಯ ವಿಷಯ ಹೇಳೋದಿದ್ದರೆ, ಕೆಲವಾರು ವರ್ಷಗಳ ಮೊದಲು ನಮ್ಮ ತಂದೆಯವರೊಟ್ಟಿಗೂ ಆಮೇಲೆ ನಾನೊಬ್ಬನಾಗಿಯೂ ಇಲ್ಲಿ ಬಂದು ನಕ್ಷೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ದೇವೆ. ಏನೋ ಕಾರಣಾಂತರದಿಂದ ಆ ಕೆಲಸಗಳು ಯಾವುದು ಆ ಹೊತ್ತಿಗೆ ಆಗಲಿಲ್ಲ. ಈಗ ಆ ದೇವರ ಒಂದು ಕಾಲ, ನಮಗೆ ಅದು ಮಾಡುವಂಥ ಯೋಗ್ಯತೆ ದೇವರು ಈ ಕಾಲದಲ್ಲಿ ಕೊಟ್ಟ ಕಾರಣ ನಾವು ಅದೇ ಪ್ರಕಾರ ನಮ್ಮಕ್ಕಿಂತಲೂ ಜಾಸ್ತಿಯಾಗಿ ನೀವೆಲ್ಲರೂ ಇಲ್ಲಿ ಪ್ರತಿ ಭಕ್ತರು ಸೇರಿಕೊಂಡು ನಿಮ್ಮ ಮನಸ್ಸಿನ ಆ ಕನಸು ಈಗ ನಿಮ್ಮ ಮುಂದೆ ಎಲ್ಲ ಪೂರ್ಣ ರೂಪದಲ್ಲಿ ನಿಂತಿದೆ. ಅದು ಭಾರಿ ಸಂತೋಷ ಕೊಡುವಂಥ, ಅದೇ ಪ್ರಕಾರ ನೀವು ಒಬ್ಬೊಬ್ಬರೂ ಮಾಡಿದಂತಹ ಆ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ. ಮುಂದಕ್ಕೂ ಇದೇ ಪ್ರಕಾರ ಇದಕ್ಕಿಂತಲೂ ಶ್ರೇಷ್ಠವಾದ ದೇವರ ಸೇವೆ ಮಾಡುವಂಥ ಶಕ್ತಿ, ಮನಸ್ಸು ಎಲ್ಲ ದೇವರು ನಿಮಗೆ ಅನುಗ್ರಹ ಮಾಡಿಕೊಡಲಿ. ನಿಮ್ಮೊಟ್ಟಿಗೆ ನಮ್ಮದು ದೇವರಲ್ಲಿ ಇದೇ ಪ್ರಾರ್ಥನೆ. ನನ್ನಕ್ಕಿಂತ ಹಿರಿಯವರಾದವರೆಲ್ಲನ್ನು ಮಾತನಾಡಲಿಕ್ಕಿದ್ದಾರೆ, ಅವರ ಮಾತಿಗಾಗಿ ನಾವು ಕಾದುಕೊಳ್ಳುವ. ಎಲ್ಲರಿಗೂ ನಮಸ್ಕಾರ. ನಮ್ಮೊಂದಿಗೆ ಬಹಳ ಬಲವಾಗಿ ನಿಂತ ನಿಮಗೆ ಹಾಗೂ ಬಹಳ ಅರ್ಥಪೂರ್ಣವಾದ ನಿಮ್ಮ ನುಡಿಗಳಿಗೆ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಪ್ರಜ್ವಲ್ ಕುಮಾರ್ ಸಮುದಾಯ ಆರೋಗ್ಯಾಧಿಕಾರಿಗಳು ಕೊಣಾಲು, ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದೇವಿ ಪ್ರಸಾದ್ ಶೆಟ್ಟಿ ಸಮರಗುಂಡಿ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಶ್ರೀ ಶರತ್ ಕೃಷ್ಣ ಪಡ್ವೆಣ್ಣಾಯ, ಆಡಳಿತ ಮುಕ್ತೇಸರರು, ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ, ಅತ್ಯಂತ ಅಭಿಮಾನದಿಂದ ನೋಡುವ ವ್ಯಕ್ತಿತ್ವವುಳ್ಳವರು. ಇವರನ್ನು ಬಹಳ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ತಿರ್ಲೆ ಶ್ರೀ ಮಹಾವಿಷ್ಣು ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಶ್ರೀ ಮಹಾವಿಷ್ಣು ದೇವರ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ವೇದಿಕೆಯ ಮೇಲೆ ಕೊನೆಯ ದಿನದ ಕಾರ್ಯಕ್ರಮ ನಡೀತಾ ಇದೆ. ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಕೆ ಶಿವಾನಂದ ಕಾರಂತರೆ, ಆನುವಂಶಿಕ ಆಡಳಿತ ಮುಕ್ತೇಸರಾದಂತಹ ಶ್ರೀ ಮಾಧವ ಸರಳಾಯರೆ,
ಪ್ರಧಾನ ಕಾರ್ಯದರ್ಶಿಯವರಾದಂತಹ ಶ್ರೀ ಅಜಯ ಸರಳಾಯರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಕಿರಿಯ ಗಣ್ಯರಿಗೆ ನಮಸ್ಕರಿಸ್ತಾ, ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಆಸ್ತಿಕ ಸಮೂಹಕ್ಕೆ ಕೂಡ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ಇವತ್ತು ಶಾಸ್ತ್ರೋಕ್ತವಾಗಿ ನವೀಕರಣಗೊಂಡು ಇವತ್ತು ಬೆಳಿಗ್ಗೆ ಪುನರ್ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿಕೊಂಡು ತಾವೆಲ್ಲ ಧನ್ಯತೆಯ ಭಾವದಿಂದ ಇಲ್ಲಿ ಬಂದಿದ್ದೀರಿ. ಮಾನ್ಯ ಹಿರಿಯರಾದ ರಮೇಶ್ ಕಾರಂತರು ಹೇಳಿದರು, ಇದು ನಮಗೆ ಸಿಕ್ಕಿರುವಂತಹ ಒಂದು ಅಪೂರ್ವವಾದಂತಹ ಒಂದು ಅವಕಾಶ. ತಲೆಮಾರುಗಳಿಗೆ 2-3 ತಲೆಮಾರುಗಳಿಗೆ ಒಮ್ಮೆ ಸಿಗುವಂತಹ ಅವಕಾಶ. ದೇವರ ದೇವಸ್ಥಾನವನ್ನು ಪುನರ್ನಿರ್ಮಿಸುವಂಥದ್ದು, ಅದಕ್ಕೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ನೋಡಿ ಧನ್ಯತೆಯನ್ನು ಪಡೆಯುವಂಥದ್ದು, ಅದು ನಮಗೆಲ್ಲರಿಗೂ ಇರುವಂತಹ ಒಂದು ಸುವರ್ಣ ಅವಕಾಶ, ಅಪೂರ್ವವಾದಂತಹ ಅವಕಾಶ. ಅದು ಅಪೂರ್ವವಾದಂತಹ ಅವಕಾಶ ಯಾಕೆ ಅಂತ ಹೇಳಿದರೆ, ಬಹುಶಃ ಹಿರಿಯರು ಇದ್ದಾರೆ, ಅವರು ಅದರ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ. ಆದರೆ ಈ ಬ್ರಹ್ಮಕಲಶೋತ್ಸವ ಅನ್ನುವಂಥದ್ದು ಒಂದು ದೇವಸ್ಥಾನ ಇರ್ಬೋದು ಅಥವಾ ಯಾವುದೇ ಶ್ರದ್ಧಾ ಕೇಂದ್ರ ಇರ್ಬೋದು, ಆ ಶ್ರದ್ಧಾ ಕೇಂದ್ರದ ಏನು ಚೈತನ್ಯ ಶಕ್ತಿ ಇದೆ ಅದನ್ನು ವೃದ್ಧಿಸುವಂತಹ ಒಂದು ಕೆಲಸ. ಈ ಚೈತನ್ಯವನ್ನು ಎಲ್ಲ ವೈದಿಕರ ಮೂಲಕ, ತಂತ್ರಿ ವರ್ಗದವರ ಮೂಲಕ ಈ ಬ್ರಹ್ಮ ಕಲಶ ಅನ್ನುವಂತಹ ಏನು ಕೆಲಸ ಇದೆ ಅದರ ಮೂಲಕ ಆ ಚೈತನ್ಯ ವೃದ್ಧಿಯಾದರೆ ಕೇವಲ ಈ ದೇವಸ್ಥಾನದ ಒಳಗಡೆ ಆ ಚೈತನ್ಯ ವೃದ್ಧಿ ಮಾತ್ರ ಆಗುವುದಲ್ಲ, ಇಡೀ ಊರು, ಈ ಪರಿಸರದ ಎಲ್ಲ ಸಕಲ ಚರಾಚರಗಳಲ್ಲಿ ಆ ಚೈತನ್ಯ ಶಕ್ತಿ ವೃದ್ಧಿಯಾಗ್ತದೆ. ಅದು ನಮಗೆ ಸಿಗುವಂತಹ ಒಂದು ಅಪೂರ್ವವಾದ ಅವಕಾಶ. ಈ ಚೈತನ್ಯ ಶಕ್ತಿ ವೃದ್ಧಿಯಾದರೆ ನಮ್ಮ ಮನುಷ್ಯರಲ್ಲಿ ಒಂದು ರೀತಿಯ ಸಾತ್ವಿಕ ಚಿಂತನೆ ಬರ್ತದೆ, ಧಾರ್ಮಿಕ ಚಿಂತನೆ ಬರ್ತದೆ, ದೇವರ ಕಡೆಗೆ ನಮ್ಮ ಮನಸ್ಸು ಹೋಗ್ತದೆ, ಧರ್ಮದ ಪ್ರಕಾರ ನಾವು ನಡಿಬೇಕು ಅನ್ನುವಂತಹ ಒಂದು ಮನಸ್ಸು ಬರ್ತದೆ. ಹೀಗೆ ಕೇವಲ ಮನುಷ್ಯ ಮಾತ್ರ ಅಲ್ಲ, ಇಡೀ ನಮ್ಮ ಏನು ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ಸಮೂಹಗಳಲ್ಲಿ ಕೂಡ ಆ ಚೈತನ್ಯ ಶಕ್ತಿ ವೃದ್ಧಿಯಾಗ್ತದೆ. ಎಲ್ಲ ಗಿಡ ಮರ ಸಮೂಹಗಳಲ್ಲಿ ಕೂಡ ಸಮೃದ್ಧಿ ಉಂಟಾಗ್ತದೆ. ಹಾಗಾಗಿ ನಮಗೆ ಇದು ಸಿಕ್ಕಿದಂತಹ ಒಂದು ಅಪೂರ್ವವಾದ ಅವಕಾಶ. ಈ ಅವಕಾಶವನ್ನು ಬಳಸಿಕೊಂಡು ದೇವರಿಗೆ, ಈ ದೇವಸ್ಥಾನಕ್ಕೆ ಸರಿಯಾಗಿ ನಡ್ಕೊಂಡು ನಾವು ಈ ಊರಿನಲ್ಲಿ ಕೂಡ ಆ ಸಾತ್ವಿಕವಾದಂತಹ ಶಕ್ತಿಯನ್ನು ಉದ್ದೀಪಿಸುವಂತಹ ಕೆಲಸ ಕೂಡ ನಾವು ಮಾಡಬೇಕು. ಇವತ್ತು ಬ್ರಹ್ಮಕಲಶೋತ್ಸವ ಆಯಿತು, ಕಾರ್ಯಕ್ರಮಗಳು ಆಯಿತು ಅಂತ ಹೇಳಿ ನಾವು ಕೂತ್ಕೊಂಡ್ರೆ ಆಗುವುದಿಲ್ಲ. ಈ ಒಂದು ಏನು ಒಳ್ಳೆಯ ಕೆಲಸ ಇದೆ ಅದು ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆಯುವಂತಹ ಒಂದು ಕೆಲಸವನ್ನು ತಾವೆಲ್ಲರೂ ಇವತ್ತು ಕೈ ಜೋಡಿಸಿಕೊಂಡು ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ನಾನು ಇವತ್ತು ಮಾಡಿಕೊಂಡು, ಇವತ್ತು ಕೇವಲ ನಿಮಗೆ ಮಾತ್ರ ಆ ಭಾಗ್ಯ ಅಲ್ಲ, ಇವತ್ತು ದೂರದ ಉಜಿರೆಯಿಂದ ನಾನು ಇವತ್ತು ಬಂದು ಅಂತಹ ಒಂದು ಭಾಗ್ಯವನ್ನು ಪಡ್ಕೊಂಡಿದ್ದೇನೆ. ಅಂತಹ ಅವಕಾಶವನ್ನು ಮಾಡಿಕೊಟ್ಟಂತಹ ಮಾನ್ಯ ಮಾಧವ ಸರಳಾಯರಿಗೂ, ಅಧ್ಯಕ್ಷರಾದಂತಹ ಶ್ರೀ ಶಿವಾನಂದ ಕಾರಂತರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಶ್ರೀ ವಿಷ್ಣುಮೂರ್ತಿ ದೇವರ ಆಶೀರ್ವಾದವನ್ನು ಬೇಡ್ತಾ ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತಾ ಇದ್ದೇನೆ. ನಮಸ್ಕಾರಗಳು. ದೇವಳದ ಸೇವೆ ನಿರಂತರವಾಗಿ ನಡೆಯಬೇಕು ಎಂದು ವಿನಂತಿಯನ್ನು ಮಾಡಿದ ಗೌರವಾನ್ವಿತರಿಗೆ ಧನ್ಯವಾದಗಳು. ಇದೀಗ ಶ್ರೀಧರ್ ಗೋರೆ, ದೈವಜ್ಞರು ನೆಲ್ಯಾಡಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಕೇಳಿಕೊಳ್ಳುತ್ತೇನೆ. ಮೊನ್ನೆ ಕಾವಂದರು ಕೂಡ ತಮ್ಮ ಮಾತುಗಳಲ್ಲಿ ಪೂಜ್ಯರನ್ನು ನೆನಪಿಸಿಕೊಂಡಿರುವುದು ಇವರ ವ್ಯಕ್ತಿತ್ವಕ್ಕೆ ಸಾಕ್ಷಿ. ಇದೀಗ ವೇದಿಕೆ ತಮಗೆ. ಓಂ ಯಸ್ಯಾಂತರ್ನಾದಿಮಧ್ಯಂ
ನಹಿ ಕರಚರಣಂ ನಾಮಗೋತ್ರಂ ನ ಸೂತ್ರಂ ನೋ ಜಾತಿ ನೈವ ವರ್ಣೋ ನ ಭವತಿ ಪುರುಷೋ ನಪುಂಸಂ ನ ಚ ಸ್ತ್ರೀ ನಾಕಾರಂ ನಾವಿಕಾರಂ ನಹಿ ಜನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತಂ ನಮಾಮಿ. ದೇವರ ಧ್ಯಾನ ಇದು. ಸದ್ಗುರುಂ ತಂ ನಮಾಮಿ, ಭಗವಂತನಿಗೆ ಯಾವುದೂ ಇಲ್ಲ ಅಂತ. ಶ್ರೀ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ನಿತ್ಯಂ ತೇಷಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ಯೋಗಕ್ಷೇಮ ನೋಡಿಕೊಳ್ತೇನೆ ಅಂತ. ಯೋಗ ಅಂದರೆ ಏನು, ಕ್ಷೇಮ ಅಂದರೆ ಏನದು ನಮಗೂ ಗೊತ್ತಿರಲಿಲ್ಲ. ಭಗವದ್ಗೀತೆಯ ಅನುವಾದ ಎಲ್ಲ ನೋಡುವಾಗ ಗೊತ್ತಾಯಿತು. ಅಪ್ರಾಪ್ಯಸ್ಯ ಪ್ರಾಪ್ತಿ ಇತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಇತಿ ಕ್ಷೇಮ. ನಿಮಗೆ ಬರಬೇಕಾದನ್ನು ಭರಿಸ್ತೇನೆ, ಬಂದದ್ದನ್ನು ಉಳಿಸ್ತೇನೆ, ಅಂದರೆ ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ ಅಂತ. ಆ ದೇವರು ಶ್ರೀಕೃಷ್ಣ ಪರಮಾತ್ಮ ನೋಡಿಕೊಳ್ತೇನೆ ಅಂತಲ್ಲ, ನಾನು ಯಾವ ರೂಪದಲ್ಲಿ ಎಲ್ಲಿ ಇದ್ದೇನೋ ಅಲ್ಲಿ ನಾನು ನಿಮ್ಮೆಲ್ಲರ ಯೋಗಕ್ಷೇಮವನ್ನು ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ನಾನು ನೋಡಿಕೊಳ್ಳುತ್ತೇನೆ ಅಂತ. ಇವತ್ತು ಬ್ರಹ್ಮಕಲಶೋತ್ಸವದ ಕೊನೆಯ ದಿನ. ಸುಮಾರು 10 ವರ್ಷಗಳಿಂದ ಮಾಧವ ಸರಳಾಯರು ನಮ್ಮವರೆಲ್ಲ ಬರ್ತಿದ್ರು, ಒಂದು ಬ್ರಹ್ಮಕಲಶ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು ಅಂತ. ಆಗ್ತದೆ ಅಂತ ನಾನು ಹೇಳ್ತೇನೆ. ನನಗಿಂತಲೂ ಸ್ಥಿತಪ್ರಜ್ಞೆ ಅವರು. ಮಹಾವಿಷ್ಣು ಮಾಡಿಸಿಕೊಳ್ತಾನೆ, ಏನು ಚಿಂತೆ ಇರಲಿಲ್ಲ ಅವರಿಗೆ. ಯಾಕಂದರೆ ಮಹಾವಿಷ್ಣು ದೇವರಿಗೆ ಯಾವಾಗ ಆಗಬೇಕಂತ ಉಂಟು ಆಗ ಮಹಾವಿಷ್ಣು ದೇವರು ಮಾಡಿಸಿಕೊಳ್ತಾನೆ. ಇದು ಯಾರ ದೇವಾಲಯವಲ್ಲ, ಮಹಾವಿಷ್ಣುವಿನ ದೇವಾಲಯ, ಸರಳಾಯರದ್ದಲ್ಲ, ನಮ್ಮದಲ್ಲ, ಯಾರ್ದು, ದೇವರ ದೇವಾಲಯ. ಮೊನ್ನೆ ನಾನು ಈ ವೇದಿಕೆಯಲ್ಲಿ ಬರುವ ಒಂದು ಸಂದರ್ಭ ಇರಲಿಲ್ಲ. ಇವತ್ತು ನನಗೆ ನನ್ನ ಆತ್ಮೀಯರು, ನನ್ನ ಮನೆಯ ಹತ್ತಿರದವರಾದ ದುರ್ಗಾಶ್ರೀ ಫೈನಾನ್ಸಿನ ಸತೀಶ್ ಭಟ್ರು ಈ ಬ್ರಹ್ಮಕಲಶಕ್ಕೆ ಸುಮಾರು ದಿವಸದಿಂದ ಸಲಹೆ ಸೂಚನೆ ಕೊಟ್ಟು ಶ್ರಮಿಸಿದವರು, ನಿಮಗೆ ಮೊನ್ನೆಯೂ ಬರಲಿಕ್ಕೆ ಆಗಲಿಲ್ಲ, ಇವತ್ತಾದರೂ ಬನ್ನಿ ಅಂತ. ಇಲ್ಲದೆ ನಾನು ವೇದಿಕೆಗೆ ಬರುವುದೇ ಇಲ್ಲ ಅಂತ ಹೇಳಿದ್ದೆ. ಮೊನ್ನೆ 8 ತಾರೀಕಿಗೆ ನಾನು ಬರಬೇಕಿತ್ತು. ಏನೋ ಒಂದು ಕಾರಣದಿಂದ ಶ್ರೀ ವೀರೇಂದ್ರ ಹೆಗಡೆಯವರು ಬರಲಿಲ್ಲ. ಅವರಿಗೆ ಮನಸ್ಸಿಗೆ ಬರುವುದು ಬೇಡ ಅಂತ ಕಂಡಿತು. ಅವರನ್ನಾದರೂ ನಾನು ಮನವೊಲಿಸಿದೆ ಪುನಃ ಅವರ ಇಂಗಿತ ಏನು ಅಂತ ತಿಳಿದುಕೊಂಡು ಪುನಃ ಕೇಳಿಕೊಳ್ಳುವಾಗ ಕೊನೆಗೆ ಆಯಿತು, ಒಂದು ಎಷ್ಟೊತ್ತಿಗಾದರೂ ಬರ್ತೇನೆ ಅಂತ ಹೇಳಿದರು. ಅದನ್ನು ನಾನು ನಿರೀಕ್ಷೆಯಲ್ಲಿರ್ತೇನೆ ಅಂತ ಹೇಳಿದರು. ಆದರೂ ನನಗೆ ಬರಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನೊಂದು ಸಣ್ಣ ಜ್ಯೋತಿಷ್ಯ ಎಲ್ಲ ಮಾಡ್ತೇನೆ. ನನಗೆ ತುಂಬ ಅದರಲ್ಲಿ ವ್ಯಸ್ತನಾಗಿರ್ತೇನೆ. ತುಂಬ ಮೂಲೆಯ ಜನಗಳು ಬರ್ತಾರೆ. ಆದರೆ ನಾನು ತಿಳಿಸಿದೆ ಅವರಿಗೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ನೀವೇನು ಟೆನ್ಷನ್ ಮಾಡಬೇಡಿ, ನೀವು ನಿಮ್ಮ ಕೆಲಸ ಮಾಡಿ, ನಾನು ಹೋಗಿ ಬರ್ತೇನೆ. ಆದರೆ ಅವರಿಗೆ ಮನಸ್ಸಲ್ಲಿ ಏನು ಖಂಡಿತ ಅದೆಲ್ಲ ಇಲ್ಲಿ ಏನೋ ಅವರು ತೋರಿಸಿಕೊಡಲಿಲ್ಲ. ಅವರು ಸಂತೋಷವಾಗಿ ಬಂದು ನಿಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ. ಈ ದೇವಾಲಯಗಳನ್ನು ರಕ್ಷಿಸುವುದೇ ಒಂದು ದೊಡ್ಡ ವಿಷಯ. ದೇವಾಲಯದಲ್ಲಿ ಕಾಲಕ್ಕೆ ಪೂಜೆ ಆಗಬೇಕು, ದೇವಾಲಯಗಳಲ್ಲಿ ನಿಯಮಗಳೆಲ್ಲ ನಡಿಬೇಕು, ಜನರ ಸಹಕಾರ ಬೇಕು. ಇಲ್ಲಿ ಬ್ರಹ್ಮಕಲಶ ಆಗುವುದರ ಹಿಂದೆ ತುಂಬ ಜನರ ಶ್ರಮ ಇದೆ. ಈ ಶ್ರಮ ಎಷ್ಟು ಇದೆ ಅಂತ ಹೇಳಿದರೆ, ಸಮಿತಿಯವರದ್ದಿದೆ, ಊರವರದ್ದಿದೆ, ದಾನಿಗಳದ್ದಿದೆ, ಕಾರ್ಯಕರ್ತರದ್ದು ತುಂಬ ಇದೆ. ಇಲ್ಲ ಯಾರಿಂದಲೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಯೋಗ ಬರ್ತದೋ ಆ ಯೋಗ ಬಂದಾಗಲೇ ಅದು ಆಗೋದು. ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ತಂತ್ರಿಗಳು ಮಾಡ್ತಾರೆ. ತಂತ್ರಿಗಳು ಒಳ್ಳೆಯ ತಂತ್ರಿಗಳೇ ಇಲ್ಲಿದ್ದಾರೆ. ಅಲ್ಲಿ ಆಧಾರ ಶಕ್ತಿಯಿಂದಲೂ ಮೇಲೆ ತರ್ತಾರೆ. ಆದರೆ ಇಲ್ಲಿ ವಿಶೇಷವಾದ ಶಕ್ತಿ ಇದೆ ಅಂತ ನಾನು ಕೂಡ ಕಂಡುಕೊಂಡಿದ್ದೇನೆ. ಯಾಕಂದರೆ ಇಲ್ಲಿ ಏನಾದರೂ ಅಶುದ್ಧ ಆದರೂ ಕೂಡ ನಾಗರಾಜನ ರೂಪದಲ್ಲಿ ಮಹಾವಿಷ್ಣು ಬರ್ತಾನೆ. ಇದೆಲ್ಲ ಮಾಧವ ಸರಳಾಯರಿಗೆ ಗೊತ್ತುಂಟು. ತುಂಬ ಸ್ಥಿತಪ್ರಜ್ಞರು. ನೀರಿನಲ್ಲಿ ಮುಳುಗಿದ್ರು ಚಳಿ ಇಲ್ಲ ಅಂತ ಹೇಳುವವರು ಮಾಧವ ಸರಳಾಯರು. ಯಾಕಂದರೆ ಅಷ್ಟು ತಿಳುವಳಿಕೆಯವರು. ನನ್ನ ಮನೆ ಸ್ವಲ್ಪ ಹೀಗೆ ಬೆಂಕಿ ತಾಗಿದ್ದು ಅಂತೆ, ನಿನಗೆ ಒಳ್ಳೆ ಮನೆ ಆಗೋ ಯೋಗ ಇದೆ, ದುಃಖ ಪಡಬೇಡ ನೀನು ಅಂತ ಹೇಳ್ಬೋದು. ನನಗೊಂದು ಹೆಣ್ಣು ಮಗು ಹುಟ್ಟಿದರೆ, ನಿನಗೆ ಹೆಣ್ಣು ಮಗು ಹುಟ್ಟಿದ್ದು ಒಳ್ಳೆಯದಾಯಿತು, ಮೊದಲು ಹೆಣ್ಣು ಮಗುವನ್ನು ದಾನ ಮಾಡಿ ಕೊಡಬೇಕು, ಮತ್ತು ಗಂಡು ಮಗುವನ್ನು ದೊಡ್ಡದಾಗಿ ಮದುವೆ ಮಾಡಬೇಕು, ಮಗು ಹುಟ್ಟುತ್ತದೆ ಅಂತ. ಯಾವುದರಲ್ಲಿ ನಿರ್ಲಿಪ್ತರಾಗಿರೋರು ಅಂಥವರಿಗೆ ದೇವರು ಬೇಗ ಅನುಗ್ರಹಿಸ್ತಾರೆ. ಎಲ್ಲರ ಒಂದು ಶ್ರಮದಿಂದ ಈ ದೇವಾಲಯ ಆಯಿತು. ಇಲ್ಲಿ ಬರುವಾಗ ಭಾರಿ ಸಂತೋಷ ಆಯಿತು. ನನಗೆ ಸ್ವಲ್ಪ ಮೊನ್ನೆ ಕ್ರೋಧ ಬಂದಿತ್ತು, ಆದರೂ ಇಲ್ಲಿ ಬರುವಾಗ ಸಂತೋಷ ಆಯಿತು. ಅದು ಏನೇ ಕಾರಣ, ಇಲ್ಲಿ ಏನು ವಿಷಯ ಇಲ್ಲಿ ಬೇಡ. ಅಂತೂ ನಮಗೆ ಶಿವಕೋಪಾತ್ ಗುರುಸ್ತ್ರಾತ, ಗುರುಕ್ರೋಧಾತ್ ಶಿವಂ ನಹಿ, ತಸ್ಮಾತ್ ಸರ್ವ ಪ್ರಯತ್ನೇನ ಗುರೋರ್ ಆಜ್ಞಾಂ ನ ಲಂಘಯೇತ್.
ಗುರುವಿನ ಆಜ್ಞೆಯನ್ನು ಉಲ್ಲಂಘನೆ ಮಾಡದೆ ಸರಿಯಾಗಿ, ಗುರು ಅಂದರೆ ಯಾರು? ನಾನಲ್ಲ, ದೇವರು. ದೇವರ ವಿಚಾರವನ್ನು ಉಲ್ಲಂಘನೆ ಮಾಡದೆ ಈ ದೇವಸ್ಥಾನವನ್ನು ಒಳ್ಳೆ ನಡೆಸಿಕೊಂಡು ಹೋದರೆ, ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸರಿಯಾದ ಪ್ರಸಾದ ಕೊಟ್ಟರೆ ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿ ನೆಲೆಸ್ತದೆ. ದೇವರು ಭೂಮಿಯಲ್ಲಿ ಯಾವಾಗಲೂ ಕಾಲಿಡುವುದಿಲ್ಲ. ಅವರಿಗೆ ಅನಿಮೇಷ ಅಂತ ಹೇಳೋದು. ಇಲ್ಲಿ ಭೂಮಿಯಲ್ಲಿ ಕಾಲಿಡುವ ದೇವರಿಗಾದರೆ ಈ ಕೆಲವು ದೈವಗಣಗಳು, ನಾಗ ಮತ್ತು ಪಂಜುರ್ಲಿ ಮಾತ್ರ. ದೇವತೆಗಳು ಎಷ್ಟು ಕೋಟಿ ಇದೆ ಅಂತೆ, 33 ಕೋಟಿ. ಯಾರು ನೋಡಿದವರಿಲ್ಲ, ಎಲ್ಲಿಯೂ ಸಿಕ್ಕುವುದಿಲ್ಲ. ಆದರೆ ವಸುರುದ್ರಾದಿತ್ಯ, ಅಷ್ಟವಸುಗಳು, ವಸುರುದ್ರಾದಿತ್ಯರು, ಬ್ರಹ್ಮ ಮತ್ತು ಪ್ರಜಾಪತಿ, ಇಷ್ಟು ಮಾತ್ರ ದೇವತೆಗಳು. ಎಲ್ಲರೂ ಆಕಾಶ ದೇವತೆಗಳು, ಎಲ್ಲ ದೇವತೆಗಳು. 33 ಕೋಟಿ ದೇವತೆಗಳು ಯಾವುದು ಅಂತ ಹೇಳಿದರೆ ಎಷ್ಟು ಪುರಾಣ ಶಾಸ್ತ್ರ ಯಾವುದು ನೋಡಿದರೂ ಕೂಡ ಹೆಸರುಗಳು ನಮಗೆ ಸಿಕ್ಕುವುದಿಲ್ಲ. ಆದ್ದರಿಂದ ನಮಗೆ ಯಾವ ದೇವಸ್ಥಾನ ಹಿರಿಯರು ನಮಗೆ ಸ್ಥಾಪನೆ ಮಾಡಿಕೊಟ್ಟಿದ್ದಾರೋ, ಯಾವುದಕ್ಕಾಗಿ ಮಾಡಿಕೊಟ್ಟಿದ್ದಾರೋ ಅದನ್ನು ರಕ್ಷಿಸಿಕೊಂಡು ಬರುವುದು ನಮ್ಮ ಕರ್ತವ್ಯ. ಕಾಲ ಕಾಲಕ್ಕೆ ಪೂಜೆ ಮಾಡುವುದು ನಮ್ಮ ಕರ್ತವ್ಯ. ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳಿಗೂ, ಈ ಊರಿನ ಎಲ್ಲ ಜನರಿಗೂ, ಶ್ರಮಿಸಿದ ಎಲ್ಲರಿಗೂ, ಸಮಿತಿಯವರಿಗೂ ಮತ್ತು ಆಡಳಿತ ವರ್ಗದವರು ಎಲ್ಲರಿಗೂ ಈ ದೇವರ ಬ್ರಹ್ಮಕಲಶದಿಂದ ನಿತ್ಯ ಪೂಜೆಯಿಂದ ಸಂತುಷ್ಟಿ ಉಂಟಾಗಬೇಕು. ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ಸು ಮಾಡ್ತಿದ್ರು, ಬ್ರಹ್ಮಯಜ್ಞಾದಿ ನಿತ್ಯ ಅನುಷ್ಠಾನಗಳನ್ನು ಮಾಡ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದರೆ, ಇಂದ್ರಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಚಿತ್ತಿಂದಕ್ಷಸ್ಯ ಸುಭಗತ್ವಮಸ್ಮೆ ಪೋಷಂ ರಯೀಣಾಂ ಅರಿಷ್ಟಂ ತನೂನಾಂ ಸ್ವಾತ್ಮಾನಂ ವಾಚಸ್ಸು ದಿನತ್ವಮನ್ನಾಂ. ಅಂದರೆ ದೇವತೆಗಳು ಅಂದರೆ ಇಂದ್ರಾದಿ ದೇವತೆಗಳು. ಇಂದ್ರಾದಿ ದೇವತೆಗಳಿಗೆ ಜಗತ್ತಿಗೆ ವೃಷ್ಟಿ ಇತ್ಯಾದಿಗಳನ್ನು ಕೊಡುವವರು. ಹೇ ಶ್ರೇಷ್ಠನಾದ ಇಂದ್ರನೇ, ನಮ್ಮ ಯಜ್ಞ ಯಾಗಗಳಿಂದ ತೃಪ್ತಿಪಟ್ಟು ದ್ರವಿಣಾನಿ ದೇಹಿ, ಬೇಕಾದಷ್ಟು ಸಂಪತ್ತು ಕೊಡು. ಚಿತ್ತಿಂದಕ್ಷಸ್ಯ ಸ್ವಗತ್ವಮಸ್ಮೆ ಅಂದರೆ ನಮ್ಮ ಚಿತ್ತದಲ್ಲಿ ಒಳ್ಳೆಯದನ್ನು ಭಾವನೆಗಳನ್ನು ಕೊಡು. ಪೋಷಂ ರಯೀಣಾಂ, ರೈ ಅಂದರೆ ಸಂಸ್ಕೃತದಲ್ಲಿ ಸಂಪತ್ತು ಅಂತ ಅರ್ಥ. ನಮಗೆ ಎಷ್ಟು ಬ್ರಹ್ಮ ಕೊಟ್ಟಿದ್ದಾನೋ ಈ ಜನ್ಮದಲ್ಲಿ ಅದನ್ನು ರಕ್ಷಿಸಿಕೊಡು. ಅರಿಷ್ಟಂ ತನೂನಾಂ, ಶರೀರದಲ್ಲಿ ಯಾವುದು ಅರಿಷ್ಟ ರೋಗ ರುಜಿನ ಬರದ ಹಾಗೆ ಮಾಡು. ಸ್ವಾತ್ಮಾನಂ ವಾಚಃ, ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಭರಿಸುವ ಹಾಗೆ ಮಾಡು. ಸುದಿನತ್ವಮನ್ನಾ, ಪ್ರತಿದಿನವೂ ಈ ದಿನ ಸುದಿನವಾಗಿ ಕಳೆಯಿತು ಅಂತ ನಿತ್ಯ ಸಂತೋಷವನ್ನು ಉಂಟು ಮಾಡು ದೇವನೇ ಅಂತ ಋಷಿಗಳು ಎಲ್ಲ ಪ್ರತಿನಿತ್ಯ ಹೇಳ್ತಿದ್ರಂತೆ. ಆ ಪ್ರತಿನಿತ್ಯ ಹೇಳ್ತಿದ್ದಂತಹ ಮಾತು ಜಗತ್ತಿಗೋಸ್ಕರ ಅಂತ ಹೇಳ್ತಿದ್ರು ಅವರು. ಆದ್ದರಿಂದ ಆ ಜಗತ್ತಿಗೋಸ್ಕರ ಹೇಳಿದಂತಹ ಮಾತು ನಾವು ಕೂಡ ಹಿರಿಯರು ನಿಮಗೆಲ್ಲರೂ ಹಾಗೆ ಒಳ್ಳೆಯದಾಗಲಿ ಅಂತ ಹರಸುವುದು. ಮತ್ತು ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ನಾನೇ ತುಂಬ ಏನು ಮಾತಾಡೋದಿಲ್ಲ. ನನಗೆ ಈಗ ವೇದಿಕೆ ಬರಬೇಕಂತಲೇ ಇರಲಿಲ್ಲ. ನಾನು ಇವತ್ತು ಬೇರೆ ಪ್ರಶ್ನೆಗೆ ಹೋಗೋದ್ರಿಂದ ಬೇರೆ ಬ್ರಹ್ಮಕಲಶದ ಸಮಯದಲ್ಲಿ ಬರಲಿಕ್ಕೂ ಆಗಲಿಲ್ಲ. ಬ್ರಹ್ಮಕಲಶದ ಕೆಲಸ ಆರಂಭ ಮಾಡಿ ಇವತ್ತಿವರೆಗೂ ಬರಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ನನ್ನ ಜ್ಯೋತಿಷ್ಯ ವಿಷಯ ತುಂಬ ವ್ಯಸ್ತನಾಗಿರ್ತೇನೆ. ಕರ್ನಾಟಕದ ಮೂಲೆಯಿಂದಲೂ ಎಲ್ಲ ಜನಗಳು, ಅಧಿಕಾರಿಗಳು, ನ್ಯಾಯಾಧೀಶರು ಎಲ್ಲರೂ ಬರ್ತಾ ಇರ್ತಾರೆ. ಆಗ ನಾನು ತಪ್ಪಿಸಿದರೆ ನನ್ನದು ಅಪರಾಧ ಆಗ್ತದೆ. ಆದ್ದರಿಂದ ನಾನು ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ನೀವೆಲ್ಲ ನನಗೆ ಕ್ಷಮೆ ಕೊಡಬೇಕು, ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಕ್ಕೆ. ಹಾಗೆ ನಾನು ಬಂದರೆ ಮೋಸ ಮಾಡಿದ ಹಾಗೆ ಆಗ್ತದೆ. ಹಾಗೆ ಈ ದೇವಸ್ಥಾನದ ಮೂಲೆಗಳಿಂದ ದೇವರಿದ್ದಾರೆ ಅಂಥೇಳಿ ಜನಗಳು ಬರ್ತಾರೆ. ದೇವರು ಅಲ್ಲಿ ಇದ್ದಾರೋ ಅಂತ ಹೇಳುವವರು ನಾವು, ಅಂದರೆ ಶಾಸ್ತ್ರ, ನಾವಲ್ಲ. ಆ ಶಾಸ್ತ್ರದಲ್ಲಿ ಹುಡುಕಿ ಕೊಟ್ಟದ್ದನ್ನು ನಾವು ನಿಮಗೆ ಹೇಳುವುದಷ್ಟೇ. ಇದ್ದಾರೆ ಅಂತ ಆದರೆ ಬೆಳಕು ಕೊಡ್ತಾರೋ ಅಂತ. ಪ್ರತಿಷ್ಠೆ ಮಾಡಿದ ದೇವರಲ್ಲಿ ಪರತ್ವ ವ್ಯೂಹತ್ವ ಅಂತರ್ಯಾಮಿತ್ವ ಇತ್ಯಾದಿಗಳೆಲ್ಲ ಪೂರ ಸೇರಿಕೊಳ್ಬೇಕಾದದ್ದು ತಂತ್ರಿಗಳು ಮಾಡೋದು. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸಮೇನ ಅನ್ನದಾನೇನ ಕ್ಷೇತ್ರವೃದ್ಧಿಸ್ತು ಪಂಚತ ಅಂತ. ಅದೆಲ್ಲ ಉಳಿಬೇಕಾದರೆ ನಾವು ದೇವಸ್ಥಾನದಲ್ಲಿ ಎಲ್ಲ ನಿಯಮಗಳ ಪ್ರಕಾರ ಇರಬೇಕು. ಅದನ್ನು ನಾವು ಉಳಿಸಿಕೊಳ್ಬೇಕು. ಆಗ ದೇವರ ಶಕ್ತಿ ಕೆಳಗೆ ಹೋಗುವುದಿಲ್ಲ, ಜೀರ್ಣವಾಗಿ ಹೋಗುವುದಿಲ್ಲ, ಮೇಲೆ ಬರ್ತಾ ಇರ್ತದೆ. ನಾವು ತಪ್ಪಾಗಿ ನಡೆದರೆ ದೇವರ ಶಕ್ತಿಯು ಕೆಳಗೆ ಹೋಗ್ತದೆ. ಜೀರ್ಣ ಉದ್ಧಾರ ಅಂದರೆ ಜೀರ್ಣವಾದ್ದನ್ನು ಮೇಲೆ ತರುವುದು ಅಂತ. ಅಂಥ ಕಾರ್ಯವನ್ನು ನಮಗೆ ತಂತ್ರಿಗಳು ಮಾಡಿಕೊಟ್ಟ ಮೇಲೆ ಅಷ್ಟಬಂಧವ ಹೋಗದೇ ಇದ್ದರೆ ಬ್ರಹ್ಮಕಲಶ ಪುನಃ ಮಾಡಬೇಕು ಅಂತಿಲ್ಲ. 12 ವರ್ಷ ಆದಮೇಲೆ ಏನು ಬ್ರಹ್ಮಕಲಶ ಮಾಡಬೇಕು ಅಂತಿಲ್ಲ. ಅಷ್ಟಬಂಧ ಜೀರ್ಣವಾದರೆ ಬ್ರಹ್ಮಕಲಶ ಮಾಡಬೇಕು. ಹಾಗೆ ನಮಗೆ ಆಧಾರ ಇದೆ. ಅಷ್ಟಬಂಧ ಜೀರ್ಣ ಆದರೆ ಬ್ರಹ್ಮಕಲಶ ಮಾಡಬೇಕು, 12 ವರ್ಷಕ್ಕೆ ಬ್ರಹ್ಮಕಲಶ ಮಾಡಬೇಕು ಅಂತ. ಆದರೆ ಎಲ್ಲವನ್ನು ನಾವು ನೋಡಿಕೊಂಡು ಸಮತೂಗಿಸಿ ನಮ್ಮ ಪರಿಸ್ಥಿತಿಯನ್ನು ನೋಡಿ, ಅಲ್ಲಿಯ ಸಾನ್ನಿಧ್ಯ ಎಷ್ಟು ನೋಡಿ ಬ್ರಹ್ಮಕಲಶ ಮಾಡಬೇಕು. ಇಲ್ಲಿ ಬ್ರಹ್ಮಕಲಶ ಎಲ್ಲ ಆಯಿತು. ಇನ್ನು ಮುಂದೆ ಈ ದೇವಸ್ಥಾನದಿಂದ ಜನಗಳಿಗೆಲ್ಲ
ಸಂತುಷ್ಟಿ ಉಂಟಾಗಲಿ, ನಿತ್ಯ ಸಂತೋಷ ಉಂಟಾಗಲಿ. ನನ್ನನ್ನು ವೇದಿಕೆ ಕರೆದ ಎಲ್ಲ ಮಹನೀಯರಿಗೂ ನಿಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ 2 ಮಾತು ಮುಗಿಸ್ತೇನೆ. ತಮ್ಮೊಳಗಿನ ಆತ್ಮಸಂಧಾನದ ಮಾತುಗಳನ್ನು ನುಡಿದು ದೇವಾಲಯದ ರಕ್ಷಣೆ ತಮ್ಮೆಲ್ಲರ ಮುಖ್ಯ ಕರ್ತವ್ಯ ಎಂದು ತಿಳಿ ಹೇಳಿದ ಗೌರವಾನ್ವಿತರಿಗೆ ಧನ್ಯವಾದಗಳು. ಇದೀಗ ಗೌರವಾರ್ಪಣೆ. ವೈದಿಕ ಸಮಿತಿಯ ಸಂಚಾಲಕರಾಗಿದ್ದುಕೊಂಡು ವೈದಿಕ ಸಮಿತಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶ್ರೀ ರವಿಕುಮಾರ್ ಹೊಳ್ಳ ಇವರಿಗೆ ಗೌರವಾರ್ಪಣೆ. ಈ ಗೌರವಾರ್ಪಣೆಯನ್ನು ನಡೆಸಿಕೊಡುವಂತೆ ಶ್ರೀ ಶಿವಾನಂದ ಕಾರಂತ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಆಹಾರ ಸಮಿತಿಯ ಬೃಹತ್ ಜವಾಬ್ದಾರಿಯನ್ನು ಬಹಳ ಸುಸೂತ್ರವಾಗಿ ನೆರವೇರಿಸಿದಂತಹ ಶ್ರೀ ಸದಾನಂದ ಗೌಡ ಡೆಬ್ಬೇಲಿ ಇವರಿಗೆ ಗೌರವಾರ್ಪಣೆ. ಇದೀಗ ಶ್ರೀಧರ್ ಗೋರೆಯವರು ವಿರಮಿಸಲಿದ್ದಾರೆ. ಅವರಿಗೆ ಎಲ್ಲರೂ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಸದಾನಂದ ಗೌಡ ಡೆಬ್ಬೇಲಿ ಇವರಿಗೆ ಗೌರವಾರ್ಪಣೆ. ಮತ್ತೊಮ್ಮೆ ಶ್ರೀ ಶಿವಾನಂದ ಕಾರಂತ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಸ್ವಾಗತ ಮತ್ತು ಅತಿಥಿ ಸತ್ಕಾರ ಸಮಿತಿಯ ಮಹತ್ತರ ಜವಾಬ್ದಾರಿಯನ್ನು ಬಹಳ ಅರ್ಥಪೂರ್ಣವಾಗಿ ನೆರವೇರಿಸಿದ ಆ ಸಮಿತಿಯ ಸಂಚಾಲಕರಾದಂತಹ ಶ್ರೀ ಸುಂದರ್ ಶೆಟ್ಟಿ ಇವರಿಗೆ ಗೌರವಾರ್ಪಣೆ. ಮತ್ತೊಮ್ಮೆ ಶ್ರೀ ಶಿವಾನಂದ ಕಾರಂತ್ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಸುಂದರ್ ಶೆಟ್ಟಿ ಪುರ ಇವರಿಗೆ ಇದೀಗ ಗೌರವಾರ್ಪಣೆ. ಇದೀಗ ಈ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಬಹುಮುಖ ವ್ಯಕ್ತಿತ್ವವುಳ್ಳ ಶ್ರೀ ಸತ್ಯನಾರಾಯಣ ತಂತ್ರಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಮಹಾವಿಷ್ಣುಮೂರ್ತಿಯೇ ನಮಃ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರಮುಖರೇ, ದೈವಜ್ಞರಿದ್ದಾರೆ, ದೇವಶಿಲ್ಪಿಗಳಿದ್ದಾರೆ, ಅದೇ ರೀತಿ ಯಕ್ಷಗಾನ ಕಲಾವಿದರಿದ್ದಾರೆ, ಜನರನ್ನು ಪ್ರತಿನಿಧೀಕರಿಸುವಂತಹ ಪ್ರತಿನಿಧಿಗಳಿದ್ದಾರೆ, ಅದೇ ರೀತಿ ಇಲ್ಲಿ ತುಂಬಿ ತುಳುಕಾಡುವಂತಹ ಜನಸಮೂಹದವರಿದ್ದಾರೆ. ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ ಈ ತಿರ್ಲೆ ಶ್ರೀ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ ಏನೋ ಬರುವಂತಹ ಯೋಗ ಭಾಗ್ಯ ಇತ್ತು. ಹಾಗೆ ಇಲ್ಲಿಗೆ ಇವತ್ತು ಬ್ರಹ್ಮಕಲಶ ಸಂಪನ್ನವಾಗುವಾಗ ಕುಂಬಳ ಸೀಮೆಗೆ ಸೇರಿದಂತಹ ತಂತ್ರಿ ಮನೆತನವರೊಬ್ಬರು ಬರಬೇಕು ಅಂತೇಳಿ ದೇವರೇನೋ ಇಲ್ಲಿಗೆ ಇಚ್ಛಿಸಿದ್ರು ಅಂತೇಳಿ ಕಾಣ್ತದೆ. ಹಾಗಾಗಿ ಇಲ್ಲಿ ಬಂದು ತಲುಪಿದ್ದೇನೆ. 2020ರಲ್ಲಿ ರಂಗಪೂಜೆಯ ಸಂದರ್ಭದಲ್ಲಿ ಧಾರ್ಮಿಕ ಸಭೆಯಲ್ಲಿ ಧಾರ್ಮಿಕ ಭಾಷಣವನ್ನು ನನ್ನ 25 ವರ್ಷಗಳ ಹಿಂದೆ ಇಲ್ಲಿ ಮಾಡಿದ್ದೆ. ಬಹುಶಃ ಮಹಾವಿಷ್ಣುವಿಗೆ ತೋರಿರಬೇಕು 25 ವರ್ಷಗಳ ಬಳಿಕ ನೀನು ಇಲ್ಲಿ ಬರಬೇಕು ಅಂತೇಳಿ. ಅದಕ್ಕೆ ಕಾರಣ ನನ್ನ
ಸ್ನೇಹಿತರಾದಂತಹ ರಮೇಶ್ ಕಾರಂತರು, ಒಟ್ಟಿಗೆ ಬೆಳೆದವರು ನಾವು. ನನ್ನದಕ್ಕಿಂತ 1 ವರ್ಷ ಅವರು ಜೂನಿಯರ್ ಆಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು. ಬ್ರಹ್ಮಕಲಶ ಅಂತ ಹೇಳುವಾಗ ನಮ್ಮ ಮಾಧವ ಸರಳಾಯರ ಧರ್ಮಪತ್ನಿಯವರು, ನನ್ನ ಅತ್ತಿಗೆ ಮಾಧವ ಸರಳಾಯರು, ಮೋಹನ ಸರಳಾಯರೆಲ್ಲ ನನ್ನ ದೊಡ್ಡ ತಾಯಿಯ ಮಕ್ಕಳು. ನಾನು ಅವರ ಚಿಕ್ಕಮ್ಮನ ಮಗ. ಆದರೆ ನಮ್ಮ ಮೂವರನ್ನು ಕೂಡ ಸಾಕಿ ಸಲಹಿದ್ದು ನನ್ನ ಅಮ್ಮನೇ, ಮಾಧವ ಸರಳಾಯರನ್ನು, ಮೋಹನ ಸರಳಾಯರನ್ನು, ನನ್ನನ್ನು. ಹಾಗಾಗಿ ನಾವು ಅಣ್ಣ ತಮ್ಮ ಅಂತೇಳಿದರೆ ಒಟ್ಟಿಗೆ ಇರುವಂಥವ್ರು. ಹಾಗಾಗಿ ಇಲ್ಲಿಗೆ ಬರುವಂಥ ಒಂದು ಸುಯೋಗ ಲಭಿಸಿತು ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಉಂಟು. ಕುಂಬಳೆ ಸೀಮೆಯಲ್ಲಿ ಪ್ರಮುಖ 4 ದೇವಾಲಯಗಳಲ್ಲಿ ಅಡೂರು, ಮದೂರು, ಕಾವು, ಕಣಿಪುರ ಅಂತ ಹೇಳುವಂಥದ್ದು. ಅಡೂರಿಗೆ ಸಂಬಂಧಪಟ್ಟವರು ಸರಳಾಯ ಮನೆತನದವರು. 400 ವರ್ಷಗಳ ಹಿಂದೆ ನಮ್ಮ ಕುಂಟಾರ ತಂತ್ರಿ ಮನೆತನವುದು, ಅದೇ ಮನೆತನದವ ನಾನು. ಕುಂಟಾರ ತಂತ್ರಿ ಮನೆತನದವರು ನಿಲ್ಲಿಸಿದಂತಹ ಮೂಲ ರಕ್ತೇಶ್ವರಿಯ ಕವಡಿಂಕಾನ ಯಾತ್ರೆಯನ್ನು 12 ವರ್ಷಗಳ ಹಿಂದೆ ಆರಂಭಿಸಲಾಯಿತು. ಇದೇ ಮಕರ ಸಂಕ್ರಮಣದ ದಿವಸ 14ನೇ ತಾರೀಕು ಮಕರ ಸಂಕ್ರಮಣದ ದಿವಸ ಕವಡಿಂಕಾನ ಯಾತ್ರೆ 2ನೇ ಬಾರಿಗೆ ಹೋಗಬೇಕಾದಂತಹ ಸುಯೋಗ ಲಭಿಸಿತು. ಆ ದಿವಸ ಮಾಧವ ಸರಳಾಯರು ಈ ಆಮಂತ್ರಣ ಪತ್ರಿಕೆಯನ್ನು ಅಡೂರು ದೇವಸ್ಥಾನಕ್ಕೆ ತಂದು ದೇವರ ನಡೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿದರು. ಆ ಸಮಯದಲ್ಲಿ ಹೇಳಿದರು, 1 ದಿವಸ ಈ ಬರಡು ಅಂತೇಳಿ. ಆಯಿತು, ಬರ್ತೇನೆ ಅಂತ ಹೇಳಿದೆ. ಮಾಧವ ಸರಳಾಯರ ಧರ್ಮಪತ್ನಿಯವರು ಹೇಳಿದರು, ನೀನು ಮತ್ತು ಕಾರಂತರು ಒಟ್ಟಿಗೆ ಬರಬೇಕು ಅಂತೇಳಿ. ಯಾಕಂತೇಳಿದರೆ, ಹಾಗಾಗಿ ನಿನ್ನೆವರೆಗೆ ನಾನು ಗ್ರಹಿಸುವಂಥದ್ದು, ಕಾರಂತರು ಕರೀಲಿಲ್ಲ ಯಾಕೆ ಅಂತೇಳಿ. ಕಾರಂತರು 3 ದಿವಸದ ಹಿಂದೆ ಬೆಂಗಳೂರಿಗೆ ತುರ್ತಾಗಿ ಹೋಗಿದ್ದರು. ನಾಳೆ ಬೆಳಿಗ್ಗೆ ಅವರು ತಲುಪಬೇಕಾಗಿತ್ತು. ಮಾಧವ ಸರಳಾಯರು ಏನಾದರೂ ಗ್ರಹಿಸಿ ಯಾರು ಮಾತ್ರ ಅಲ್ಲ, ಮಹಾವಿಷ್ಣು ಕೂಡ ನನ್ನನ್ನು ಕರೆಯುತ್ತಾನೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಅವರ ಕಾರು, ಅವರ ಹೆಂಡತಿ ಮಕ್ಕಳನ್ನು ಅಲ್ಲಿ ಬಿಟ್ಟು ಅವರು ಬಸ್ಸಿನಲ್ಲಿ ಇಲ್ಲಿಗೆ ಕಾಸರಗೋಡಿಗೆ ಬಂದು ತಲುಪಿ ನನಗೆ ಹೇಳಿದರು, ನಾವು ತಿರ್ಲೆಗೆ ಹೋಗುವ ಅಂತೇಳಿ. ನಾನು ಹೇಳಿದೆ, ನಮ್ಮಲ್ಲಿ ನಾರಂಪಾಡಿಯಲ್ಲಿ ಕೂಡ ಇವತ್ತು ಬ್ರಹ್ಮಕಲಶ ಲಾಸ್ಟ್ ದಿವಸ, ಅಲ್ಲಿ ನಮ್ಮ ತಮ್ಮನಾದಂಥ ಗಣೇಶ್ ತಂತ್ರಿಯವರೇ ಈ ಬ್ರಹ್ಮಕಲಶ ಮಾಡುವಂಥದ್ದು. ಆದರೂ ಇವರೇ ಹೇಳಿದರು, ನಾವು ಇವತ್ತು ಅಲ್ಲಿಗೆ ಹೋಗಲೇಬೇಕು ಅಂತೇಳಿ. ಹಾಗಾಗಿ ಇಲ್ಲಿ ಬಂದು ತಲುಪಿದ ಕೂಡಲೇ ಅಜಯ ಸರಳಾಯ, ನನ್ನ ಅಣ್ಣನ ಮಗ, ಅಜಯ್, ಅರುಣ್, ಅಶ್ವಿತ್, ಮೋನಣ್ಣನ ಮಗ, ಅದೇ ರೀತಿ ನಮ್ಮ ಶಿವಾನಂದ ಕಾರಂತರು, ನನಗೆ ಯಾವುದು ಅಂತೇಳಿದರೆ ಶಿವಾನಂದ ಕಾರಂತರು ಅವರು ತಮ್ಮನ್ನು ತೊಡಗಿಸಿಕೊಂಡದ್ದು ಬಹಳ ಒಳ್ಳೆಯ ರೀತಿಯಲ್ಲಿ. ಹಾಗಾಗಿ ಇದೆಲ್ಲ ಸಂಪನ್ನಗೊಂಡಾಗ ಊರವರ ಸಹಕಾರದಿಂದ ಬ್ರಹ್ಮಕಲಶ ಆಯಿತು. ಮುಕ್ಕೋಟಿ ದೇವತೆಗಳ ಬಗ್ಗೆ ಎಲ್ಲ ಹೇಳಿದರು ನಮ್ಮ ಶ್ರೀಧರ ಗೋರೆಯವರು, ಸರಿಯಾದಂತಹ ವಿಷಯ. ಬ್ರಹ್ಮಕಲಶ ಯಾಕೆ ಬೇಕು, ಬ್ರಹ್ಮಕಲಶ ಎಂದರೆ ಎಂಥದ್ದು, ಇದು ಜನರಲ್ಲಿರುವಂಥ ಒಂದು ಜಿಜ್ಞಾಸೆ ಆಗಿರಲಿಕ್ಕೆ ಸಾಧ್ಯತೆ ಉಂಟು. ಕೊಟ್ಟಾಗ ನಮ್ಮಲ್ಲಿರುವಂಥ ಯಾವುದೇ ಸಂಪತ್ತಾಗಿರಲಿ, ವಿದ್ಯೆ ಬಿಟ್ಟು ಬಾಕಿ ಯಾವುದನ್ನು ಕೊಟ್ಟರೂ ಕೂಡ ಅಲ್ಲಿ ಕ್ಷೀಣ ಆಗ್ತದೆ. ದೇವರಲ್ಲಿ ಪ್ರತಿಯೊಬ್ಬನೂ ಕೂಡ ಪ್ರಾರ್ಥನೆ ಮಾಡುವುದಿಷ್ಟೇ, ನನ್ನನ್ನು ನೀನು ಒಳ್ಳೆಯದು ಮಾಡಬೇಕು, ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಬೇಕು, ಎಲ್ಲರಿಗೂ ಕೂಡ ಸನ್ಮಂಗಲವಾಗಬೇಕು ಅಂತೇಳಿ ದೇವರ ಹತ್ರ ನಾವು ನಿತ್ಯ ಪ್ರಾರ್ಥನೆ ಮಾಡುವಂಥದ್ದು. ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ದೇವರು ನಮಗೇನು ಮಾಡ್ತಾನೆ ಅಂತೇಳಿದರೆ ಎಲ್ಲರಿಗೆ ಕೂಡ ಕೊಡ್ತಾನೆ. ಕೊಟ್ಟಾಗುವಾಗ ಏನಾಗ್ತದೆ, ದೇವರಲ್ಲಿ ಜೀರ್ಣ ಆಗ್ತದೆ. ಜೀರ್ಣ ಆದಲ್ಲಿಗೆ ಜೀರ್ಣೋದ್ಧಾರ ಅಂತ ಹೇಳುವಂಥದ್ದು ಬೇಕಾದ್ದು. 12 ವರ್ಷಗಳಿಗೊಮ್ಮೆ ಮಾಡಬೇಕು ಅಂತ ಹೇಳುವಂಥದ್ದು ಕೆಲವು ದೇವಾಲಯಗಳಲ್ಲಿ ಸಾಧ್ಯವಾಗುವುದಿಲ್ಲ. ಈ 12 ವರ್ಷಗಳ ಕಾಲ ಕೊಟ್ಟಾಗುವಾಗ ಏನಾಯಿತು, ದೇವರಿಗೆ ಜೀರ್ಣ ಆದಾಗ ಕೊಡಲಿಕ್ಕೆ ಅಲ್ಲಿ ಸ್ಟಾಕ್ ಇಲ್ಲದಿರುವುದು. ಈ ಸ್ಟಾಕಿಗೆ ಏನು ಮಾಡಬೇಕು, ಜೀರ್ಣೋದ್ಧಾರವನ್ನು ಮಾಡಿ, ಈಗ ಎಬ್ಬರು ಮಹನೀಯರು ಹೇಳಿದರು, ಪಡುಪಟ್ನಾಯರು ಕೂಡ ಹೇಳಿದರು, ಶ್ರೀಧರ ಗೋರೆಯವರು ಕೂಡ ಹೇಳಿದರು, ಆ ಜೀರ್ಣೋದ್ಧಾರವನ್ನು ಮಾಡಿ ಬ್ರಹ್ಮಕಲಶವನ್ನು ಮಾಡುವಂಥದ್ದು. ಬ್ರಹ್ಮಕಲಶಕ್ಕೆ ಹಲವಾರು ಸವಿಸ್ತುಗಳನ್ನು ಸೇರಿಸಿ ಅದಕ್ಕೆ ಒಂದು ಯಾವುದು ಅಂತ ಹೇಳಿದರೆ ಅದಕ್ಕೆ ಒಂದು ಕಟ್ಟ ಎಲ್ಲ ಹಾಕಲಿಕ್ಕೆ ಉಂಟು. ಅದರಲ್ಲಿ ಮಂತ್ರೋಚ್ಚಾರಣೆಯೊಂದಿಗೆ ಮಂತ್ರಪೂರಿತವಾದಂತಹ ಯಾವುದೆಲ್ಲ ಬೇಕು ಅದನ್ನೆಲ್ಲ ಸೇರಿಸಿ ಹಾಕುವಂಥದ್ದು ಕಲಶ ಅಂತೇಳಿ. ಈ ಕಲಶ ಮಾಡುವ ತಂತ್ರಿಗಳಲ್ಲಿ ಕೂಡ ಸ್ಟಾಕ್ ಬೇಕಾಗ್ತದೆ. ಜಪ, ತಪ, ನಿಷ್ಠೆ ಇಷ್ಟನ್ನೆಲ್ಲ ಮಾಡಿಕೊಂಡಂತಹ ತಂತ್ರಿಗಳು ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಹಾಗಾಗಿ ತಂತ್ರಿಗಳನ್ನು ದೇವರ ತಂದೆ ಅಂತ ಹೇಳುವಂಥದ್ದು. ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದರೆ ಇಲ್ಲಿಂದ ತೆಗಿಬೇಕು. ನಾವು ತೆಗಿಬೇಕಿದ್ರೆ ಏನು ಬೇಕು, ಆತ್ಮನೇ ನಮಃ, ಅಂತರಾತ್ಮನೇ ನಮಃ, ಪರಮಾತ್ಮನೇ ನಮಃ ಅಂತ ಹೇಳುವಂಥದ್ದು. ಇಲ್ಲಿರುವಂತಹ ಪರಮಾತ್ಮನನ್ನು
ಆ ಚೈತನ್ಯವನ್ನು ಇಲ್ಲಿವರೆಗೆ ತಂದ ನಂತರ ಎಡದ ಮೂಗನ್ನು ಮುಚ್ಚಿ ಬಲದ ಮೂಗಿನ ಮೂಲಕ ತಂದು ಆ ಬಿಂಬಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡುವಂಥದ್ದು. ತನ್ನಲ್ಲಿರುವಂತಹ ಆ ಶಕ್ತಿ ಉಂಟಲ್ಲ, ಆ ಚೈತನ್ಯ, ಅದನ್ನು ಬಿಂಬಕ್ಕೆ ತುಂಬಿದ ಕೂಡಲೇ ಏನಾಗ್ತದೆ ಅಂತೇಳಿದರೆ ಆ ಬಿಂಬಕ್ಕೆ ಶಕ್ತಿ ಬರ್ತದೆ. ಶಕ್ತಿ ಬರುವಾಗ ಯಾವ ರೀತಿ, ನಮ್ಮಲ್ಲಿ ಕಾವುಗೋಳಿ ಅಂತ ಹೇಳುವಂಥ ದೇವಸ್ಥಾನ ಇತ್ತು. ಅಲ್ಲಿ ನಮ್ಮ ಧರ್ಮಸ್ಥಳದ ಹಿಂದಿನ ತಂತ್ರಿಗಳು, ಗಡ್ಡದವರು, ನಿಮಗೆ ಗೊತ್ತಿರ್ಬೋದು, ಮಾಧವ ಪಟ್ಟೇರಿ ಅಂತ ಹೇಳುವಂಥದ್ದು. ಅವರು ನನ್ನ ಹತ್ರ ಹೇಳಿದರು, ನೀವು ತಂತ್ರಿಗಳಲ್ಲ, ಬನ್ನಿ ಹೇಗೆ ಪ್ರತಿಷ್ಠೆ ಮಾಡುವುದು ಹೇಳಿಕೊಡ್ತೇನೆ ನಾನು ನಿಮಗೆ ಅಂತೇಳಿ. ಆಗ ಅವರು ಹೇಳಿದರು, ಪ್ರತಿಷ್ಠೆ ಮಾಡಿ ದೇವರ ಹತ್ರ ಅವರು ಹೇಳಿದರು, ಶಾಂತಾಕಾರಂ, ಮಹಾವಿಷ್ಣುವೇ ಶಾಂತಾಕಾರಂ ಭುಜಗ ಶಯನಂ, ನೀನು ಹೇಗೆ ಭುಜಗ ಶಯನಂ, ಪದ್ಮನಾಭಂ, ಪದ್ಮದ ನಾಭದಿಂದ ಪದ್ಮನಾಭಂ, ಸುರೇಶಂ, ಇಡೀ ಲೋಕಕ್ಕೆ ನೀನು ಈಶ, ಪದ್ಮನಾಭಂ ಸುರೇಶಂ, ವಿಶ್ವಾಧಾರಂ, ವಿಶ್ವಕ್ಕೆ ನಾಯಕ ನೀನೇ, ಗಗನ ಸದೃಶಂ, ಆಕಾಶ ಭೂಮಿ ಎಲ್ಲವೂ ಕೂಡ ನಿನ್ನದೇ, ಮೇಘವರ್ಣಂ, ನೀನು ಯಾವ ರೀತಿಯಲ್ಲಿ ಕಂಗೊಳಿಸುವಂಥದ್ದು, ಮೇಘವರ್ಣನಾಗಿ, ಶುಭಾಂಗಂ, ಎಲ್ಲರಿಗೂ ಕೂಡ ಶುಭವನ್ನು ಮಾಡುವವ, ಮಾತ್ರ ಅಲ್ಲ, ಲಕ್ಷ್ಮೀಕಾಂತಂ, ಲಕ್ಷ್ಮಿಯ ಒಡೆಯ ನೀನು, ಲಕ್ಷ್ಮೀಕಾಂತಂ, ಕಮಲ ನಯನಂ, ಕಮಲದ ಮುಖವುಳ್ಳವ, ಕಮಲನಯನಂ, ಯೋಗರಿದ್ಯಾನಗಮ್ಯಂ, ಯೋಗಿಗಳ ಹೃದಯದಲ್ಲಿ ನೆಲೆಸಿರುವವ, ಒಂದೇ ವಿಷ್ಣು, ನಿನ್ನಲ್ಲಿ ಎರಡಿಲ್ಲ, ಒಂದೇ ಇರುವಂಥದ್ದು, ಒಂದೇ ವಿಷ್ಣು, ಭವ ಭಯ ಹರಂ, ಎಲ್ಲ ನಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ದರೆ, ಏನಾದರೂ ಕೆಟ್ಟದಿದ್ದರೆ ಅದನ್ನೆಲ್ಲ ನಿವಾರಿಸುವಂಥವ, ಒಂದೇ ವಿಷ್ಣು ಭವ ಭಯ ಹರಂ ಸರ್ವಲೋಕೈಕನಾಥಂ, ಅವನೇ ತಿರ್ಲೆಯಲ್ಲಿ ಕೂಡ ಇರುವಂಥದ್ದು. ಹಾಗಿರುವಾಗ ಅದನ್ನು ಹೇಳಿ ಅವರು ನನಗೆ ಈ ರೀತಿ ಇಂತ ಹೇಳಿಕೊಟ್ರು. ನೋಡಿ ಎಷ್ಟೊಂದು ಆನಂದಮಯವಾದಂತು, ಎಷ್ಟೊಂದು ದೇವರು ಅಂತ ಹೇಳಿದರೆ ಏನು, ಅದೇ ಶಕ್ತಿ, ಅದೇ ಚೈತನ್ಯ. ಶ್ರೀಯುತ ಗೋರೆಯವರು ಹೇಳಿದರು, ಯಾವ ರೀತಿಯಲ್ಲಿ ಅಷ್ಟಬಂಧದ ಮೂಲಕ ಪ್ರತಿಷ್ಠೆ ಮಾಡುವಂಥದ್ದು ಅಂತೇಳಿ. ಅಷ್ಟಬಂಧದ ಮೂಲಕ ಪ್ರಕೃತಿ ಮತ್ತು ಶಕ್ತಿಯನ್ನು ವಿಲೀನೀಕರಣಗೊಳಿಸಿ ಒಂದು ಅಂತೇಳಿ ಮಾಡುವಂಥದ್ದು, ಅದೇ ನಮ್ಮ ಜೀವನ ಕೂಡ. ಸತಿ ಮತ್ತು ಪತಿ, ಅರ್ಧ ಅಂಗಿ ಅಂತೇಳಿದರೆ, ಅರ್ಧ ಅಂಗಿ ಅಂತೇಳಿದರೆ ಏನು, ಇಬ್ಬರು ಸೇರಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದು. ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗ ಹೇಳ್ತದಂತೆ, ಪರಮಾತ್ಮನಿಗೆ ಮತ್ತು ಮಗುವಿಗೆ ಮಾತ್ರ ಕನೆಕ್ಷನ್ ಇರುವಂಥದ್ದಂತೆ, ಅಲ್ಲದಿದ್ದರೆ ಈ ಹೊಟ್ಟೆಯಲ್ಲಿ ಹೇಗೆ ನಿಲ್ಲುವಂಥದ್ದು. ಅದನ್ನು ದೇವರಲ್ಲಿ ಕನೆಕ್ಷನ್ ಇರುವಾಗ ಹೇಳ್ತದಂತೆ ಆ ಮಗು, ನಾನು ಆ ಲೋಕಕ್ಕೆ ಹೋಗುವುದಿಲ್ಲ, ಅಲ್ಲಿ ಸ್ವಾರ್ಥಿಗಳೇ ತುಂಬಿದ್ದಾರೆ. ಆಗ ದೇವರು ಹೇಳ್ತಾರಂತೆ, ಹಿಂದಿನ ಕರ್ಮದಲ್ಲಿ ಮಾಡಿದಂತಹ ಕರ್ಮಫಲವನ್ನು ಮುಗಿಸ್ಲಿಕ್ಕೋಸ್ಕರವಾಗಿ ನೀನು ಭೂಮಿಗೆ ಹೋಗಬೇಕು. ಭೂಮಿಗೆ ಹೋಗಿ ಒಳ್ಳೆ ಒಳ್ಳೆಯ ಕರ್ಮಗಳನ್ನು ಮಾಡಿ ಮತ್ತೆ ನಿನಗೆ ನನ್ನ ಸಾಯುಜ್ಯವನ್ನು ಸೇರಬಹುದು. ಯಾಕೆ, ಹಿಂದೆ ಮಾಡಿದರಲ್ಲಿ ಸ್ವಲ್ಪ ಬಾಕಿ ಉಂಟು, ಆ ಬಾಕಿ ಉಳಿದದ್ದನ್ನು ನೀನು ತೀರಿಸಬೇಕಿದ್ರೆ ಪುನಃ ಹೋಗಬೇಕು. ಆಯಿತು, ಮಗು ಭೂಮಿಗೆ ಬಿತ್ತು. ಭೂಮಿಗೆ ಬಿದ್ದಂತಹ ಮಗುವಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವೂ ತುಂಬಿಕೊಂಡಿತ್ತು. ಆದರೆ ಪರಿಸರದಲ್ಲಿರುವಂತಹ ಆ ಯಾವುದೇ ಶಕ್ತಿಗಳಾಗಿರಲಿ, ಪರಿಸರದಲ್ಲಿ ಬೆಳೆಯುವಂತಹ ಆ ಪರಿಸರದ ವಾತಾವರಣವಾಗಿರಲಿ, ಅದು ಸರಿಯಾಗಿದ್ದರೆ ಒಳ್ಳೆಯ ರೀತಿಯಲ್ಲಿ ಸುಸಂಸ್ಕೃತವಾಗಿ ಬೆಳೆಯುತ್ತದೆ. ಸುಸಂಸ್ಕೃತ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಸಂಸ್ಕೃತ ಭಾಷೆಯಿಂದಾಗಿ. ದೇವ ಭಾಷೆಯಲ್ಲಿ ನಾವು ಎಲ್ಲ ಭಾಷೆಯಲ್ಲಿ ಕೆಟ್ಟದನ್ನು ಹೇಳ್ಬೋದು, ಸಂಸ್ಕೃತದಲ್ಲಿ ಕೆಟ್ಟ ಶಬ್ದವೇ ಇಲ್ಲ. ಆವಾಹನೆ ಮಾಡುವಂಥದ್ದು, ಅದೇ ರೀತಿ ಈ ನಮಸ್ಕಾರ ಮಾಡುವಂಥದ್ದು, ಎಂಥದ್ದು ನಮಸ್ಕಾರ. ನಾನು ಈಗ ಶಿವಾನಂದರಿಗೆ ಒಂದು ನಮಸ್ಕಾರ ಅಂತ ಹೇಳಿದರೂ ಕೂಡ ಶಿವಾನಂದರು ತಿರುಗಿ ನನಗೆ ನಮಸ್ಕಾರ ಮಾಡುವುದಿದ್ದರೆ ನಾನು ಮತ್ತು ಶಿವಾನಂದರಲ್ಲ ಅಲ್ಲಿ ನಮಸ್ಕಾರ ಮಾಡುವಂಥದ್ದು, ನನ್ನ ಆತ್ಮ ಮತ್ತು ಶಿವಾನಂದರ ಆತ್ಮಕ್ಕಿರುವಂತಹ ಆ ಕೊಂಡಿಗೆ ಹೇಳುವಂಥದ್ದು ನಮಸ್ಕಾರ. ಯಾಕೆ, ನನ್ನ ಶರೀರದಲ್ಲಿರುವಂತಹ ಆ ದೇವರು ಅಥವಾ ಚೈತನ್ಯ, ಅದಕ್ಕೆ ತಮ್ಮೊಳಗೆ ನಮಸ್ಕಾರ. ಹಾಗಾಗಿ ಯಾರೂ ಕೂಡ ಕೆಟ್ಟ ಶಬ್ದವನ್ನು ಹೇಳಬಾರ್ದು ಅಂತ ಹೇಳುವಂಥದ್ದು. ಯಾಕೆ, ನಮ್ಮ ಶರೀರ ಕೂಡ ಒಂದು ದೇವಾಲಯ. ಬಸವಣ್ಣನವರು ಹೇಳಿದರು, ನನ್ನ ಶಿರವೇ ಹೊನ್ನ ಕಲಶ ಅಂತೇಳಿ. ಶರೀರ, ಈ ದೇವಾಲಯದ ನಿರ್ಮಾಣ ಕೂಡ ಹಾಗೆಯೇ ಆಗುವಂಥದ್ದು. ದೇವರ ಹೃದಯ ಅಂತ ಹೇಳುವಂಥದ್ದು ನಮಸ್ಕಾರ ಮಂಟಪ, ದೇವರ ಗುಂಡ ಅಂತ ಹೇಳುವಂಥದ್ದು ದೇವರಿರುವಂತಹ ಆ ಚೈತನ್ಯ, ಶಿರ ಅಂತ ಹೇಳುವಂಥದ್ದು ಈ ಕಲಶ, ಮೇಲೆ ಇರುವಂತಹ ಹೊನ್ನ ಕಲಶ ಉಂಟಲ್ಲ ಅದು ದೇವರ ತಲೆ.
ಎಲ್ಲವನ್ನು ಕೂಡ ಆ ರೀತಿಯಲ್ಲಿ ಮಾಡಲಾಗಿದೆ. ಯಾಕೆ? ಅದರಲ್ಲಿ ತುಂಬುವಂತಹ ಚೈತನ್ಯ, ಅದರಲ್ಲಿ ತುಂಬುವಂತಹ ಶಕ್ತಿ, ಆ ಮೂಲಕ ಬ್ರಹ್ಮ ಕಲಶವನ್ನು ಹಲವಾರು ಮಂತ್ರೋಚ್ಚಾರಣೆಗಳಿಂದ ಮಾಡಿದಲ್ಲಿಗೆ ದೇವರು ಸಂಪನ್ನರಾಗ್ತಾರೆ. ಆ ಮೂಲಕ ದೇವರು ಎಲ್ಲರಿಗೆ ಕೇಳಿದ್ದನ್ನು ಕೊಡ್ತಾರೆ. ಯಾವುದು ನಾವು ಕೇಳಿದರೆ ದೇವರು ಅದಕ್ಕೆ ಕೊಡ್ತಾರೆ. ಆದರೆ ನಮಗೆ ಕೆಲವೊಮ್ಮೆ ಒಂದು ಇಗೋಯಿಸಮ್, ಯಾನ್, ಎನ್ನವು, ಎನ್ನ ಜನ, ಇದೆಲ್ಲ ಶಾಶ್ವತ ಅಲ್ಲ. ಯಾವುದು ಕೂಡ ಶಾಶ್ವತವಲ್ಲ. ಈ ನಾನು ನನ್ನದು ಅಂತ ಹೇಳುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಪಂಚಮಹಾಭೂತಗಳು ಯಾವುದು ಅಂತೇಳಿ ನಮಗೆ ಗೊತ್ತುಂಟು. ಅಷ್ಟು ಮಾತ್ರ ಅಲ್ಲ ಅರ್ಜುನ, ಇನ್ನೂ 3 ಉಂಟು ಅಂತ ಹೇಳ್ತಾನೆ. ಯಾವುದು? ಒಂದು ಮನಸ್ಸು, ಇನ್ನೊಂದು ಬುದ್ಧಿ. ಈ 2ರಿಂದ ಶುರುವಾಗುವಂಥದ್ದು ಯಾವುದು? ಅಹಂಕಾರ ಅಂತ ಹೇಳುವಂಥದ್ದು. ನಾನು ಅಂತ ಹೇಳಿದರೆ ಮತ್ತೆ ಅಲ್ಲಿ ಯಾರೂ ಎಣೆಯಿಲ್ಲ. ಎನ್ನವು ಯಾನು ಪಂಡಿನೋ ಯಾನು ಪಂಡಿಲೆ ಕಂಚಾವಡು, ಇದಕ್ಕೆ ಯಾವುದೇ ಸಾಟಿ ಇಲ್ಲ. ನಮ್ಮದು ಅಂತ ಹೇಳುವಲ್ಲಿಗೆ ಅದು ಪರಿಪೂರ್ಣತೆಯನ್ನು ಸಾಧಿಸ್ತದೆ. ಹಾಗಾಗಿ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ನಾನು ನಮ್ಮದು ಅಂತ ಹೇಳುವಲ್ಲಿ, ನಾನು ಅಂತ ಹೇಳುವುದನ್ನು ಬಿಟ್ಟು ನಮ್ಮದು ಅಂತ ಹೇಳುವಲ್ಲಿಗೆ ಪರಿಪೂರ್ಣತೆ ಅಲ್ಲಿಗೆ ಅನುಭವ ಆಗ್ತದೆ. ಅಷ್ಟಬಂಧ ಹಾಕಿದ ನಂತರ 2 ದಿವಸ ಬಿಟ್ಟು 3ನೇ ದಿವಸ ನಾವು ದೇವರ ನಡೆಯನ್ನು ತೆರೆಯುವಂಥದ್ದು. ಅದರ ಮೊದಲು ಪ್ರಾರ್ಥನೆ ಮಾಡಿ ನಾವು ದೇವರ ಹತ್ರ ಹೇಳ್ತೇವೆ ತಂತ್ರಿಗಳ ಮುಖಾಂತರ. ಈ 3 ದೀಪಗಳು, ಒಂದು ತೆಂಗಿನೆಣ್ಣೆಯ ದೀಪ, ಇನ್ನೊಂದು ಎಳ್ಳೆಣ್ಣೆಯ ದೀಪ, ಮತ್ತೊಂದು ತುಪ್ಪದ ದೀಪ. ಕೆಲವರು ಹೇಳ್ತಾರೆ ಅದು ಒಂದು ತಂತ್ರಿಗಳಿಗೆ, ಇನ್ನೊಂದು ಪೂಜೆಯವರಿಗೆ, ಮತ್ತೊಂದು ಊರಿನವರಿಗೆ. ಯಾವುದಾದ್ರೂ ಒಂದು ನಂದಿದ್ರೆ ಅವರಿಗೆ ದೋಷ ಉಂಟು. ಏನಿಲ್ಲ. ಸಕಲರ ಇಷ್ಟಾರ್ಥವನ್ನು ತೀರಿಸುವಂತಹ ಶ್ರೀದೇವರ ಮುಂದೆ ಪ್ರಾರ್ಥನೆ ಮಾಡಿ 3 ರೀತಿಯಲ್ಲಿ ಎಲ್ಲವೂ ಕೂಡ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವುದೇನು ಅಂತೇಳಿದರೆ, ಎಲ್ಲವನ್ನು ಕೂಡ ನಿನಗೆ ಅರ್ಪಿಸಿಕೊಂಡು ಮುಂದೆ ನಿತ್ಯ ನೈಮಿತ್ಯಾದಿಗಳನ್ನು ಈ ರೀತಿ ಮಾಡುತ್ತೇವೆ. ಅಲ್ಲಿಯವರೆಗೆ ಹಾಕಿದಂಥ ಅಷ್ಟಬಂಧ ಪ್ರಕೃತಿ ಮತ್ತು ಶಕ್ತಿ ಈ 2 ಕೂಡ ಒಂದಾಗಿ ನಾಡದ್ದು ನಾವು ಬ್ರಹ್ಮಕಲಶವನ್ನು ಮಾಡುವ ಹೊತ್ತಿಗೆ ಆ ಬ್ರಹ್ಮಕಲಶದ ಆ ಕಲಶದ ನೀರು ದೇವರಲ್ಲಿಗೆ ಬೀಳುವಂಥ ಹೊತ್ತಿನಲ್ಲಿ ದೇವರಿಗೆ ತಾನೇ ಯಾರು ಅಂತ ಹೇಳುವಂಥದ್ದು ಅನುಭವ ಆಗುವುದರೊಂದಿಗೆ ದೇವರಿಗೆ ಚೈತನ್ಯ ಉಂಟಾಗ್ತದೆ. ಆ ಚೈತನ್ಯದಿಂದ ಏನಾಗ್ತದೆ ಅಂತೇಳಿದರೆ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳುವಂಥದ್ದು ಆಗ್ತದೆ. ಇದಕ್ಕೋಸ್ಕರವಾಗಿ ಬ್ರಹ್ಮಕಲಶವನ್ನು ಮಾಡುವಂಥದ್ದು. ನಾವು ಮನೆ ಕಟ್ಟಿದರೂ ಕೂಡ ಹಾಗೆ ವಾಸ್ತುಬಲಿ ರಕ್ಷಜ್ಞ ಅಂತ ಹೇಳುವಂಥದ್ದು ಮಾಡ್ತೇವೆ. ಯಾಕೆ? ಮನೆ ಕಟ್ಟುವಂಥದ್ರಲ್ಲಿ ಕಲ್ಲು ಕಡಿಬಾರ್ದು, ಮರ ಕಡಿಬಾರ್ದು, ಮಣ್ಣನ್ನು ಸಲನ ಮಾಡಬಾರ್ದು ಅಂತ ಹೇಳುವಂಥದ್ದು ಉಂಟು. ಎಲ್ಲ ಪಾಪಕರ್ಮ ಅಂತ. ಈ ಪಾಪ ಪರಿಹಾರಕ್ಕೆ ಮಾಡದೇ ಆಗ್ತದ ಎಂಕ್ಲಾಗಿ ಇಲ್ಲಿ ಓಡ್ಚಿಯ ಬೋಡು. ಈ ಪಾಪ ಪರಿಹಾರಕ್ಕೋಸ್ಕರವಾಗಿ ನಾವು ಏನು ಮಾಡುವಂಥದ್ದು, ವಾಸ್ತು ಪುರುಷ ಅಂತ ಹೇಳುವಂಥವ ಇಲ್ಲಿರುವ ಈ ಭೂಮಿಯಲ್ಲಿ ಅವನಿಗೆ ಬಲಿಯನ್ನು ಮಾಡಿ, ರಕ್ಷಜ್ಞ ಹೋಮವನ್ನು ಮಾಡಿ, ವಾಸ್ತು ಹೋಮವನ್ನು ಮಾಡಿ, 12 ದಿಕ್ಕುಗಳಲ್ಲಿ ಕೂಡ ಇರುವಂತಹ ವಾಸ್ತು ಪುರುಷರಿಗೆಲ್ಲ ಅದರ ಯಾಲೆಲ್ಲ ಅದಕ್ಕೆ ಅಂಗಗಳಿದ್ದಾರೆ. ನಮಗೆ ಒಂದು ಮನೆಯಲ್ಲಿ ಸದಸ್ಯರಿದ್ದ ಹಾಗೆ ಹಲವಾರು ಸದಸ್ಯರಿರ್ತಾರೆ. ಒಂದು ಸಂಸ್ಥೆಯಲ್ಲಿ ಕಾರ್ಮಿಕರಿದ್ದ ಹಾಗೆ ಅವರೊಟ್ಟಿಗಿರುವವರಿರ್ತಾರೆ, ಗಣಗಳು. ಅವರಿಗೆಲ್ಲ ಸಂತೃಪ್ತಿಪಡಿಸಿಕೊಂಡು ಆ ರೀತಿ ನಾವು ಮಾಡ್ತೇವೆ. ಮಾಡಿದರೆ ಅದರ ಫಲ 12 ವರ್ಷಗಳವರೆಗೆ ಬೇರೆ ಏನು ಮಾಡುವುದು ಬೇಡ ಅಂತೆ. ಗಣಪತಿ ಹೋಮ ಭಟ್ರು ಮಾಡ್ತೇವೆ, ದಾಯ್ತ ಮಾಡ್ತಾನೆ ಹೊತ್ತು ಪುಗೆ ಮಾತ ಒತ್ತುಂಡು ಅಂತೇಳಿ ಕೆಲವೊಮ್ಮೆ ಹೇಳಬಹುದು. ಒಂದು ಗಣಪತಿ ಹೋಮದಿಂದ ಏನಾಗ್ತದೆ ಅಂತ ಹೇಳುವಂಥದ್ದು ನಿಮಗೆ ಲೇಟ್ ಆದರೆ ನಾನು ನಿಲ್ಲಿಸ್ತೇನೆ. ಆದರೆ 1-2 ನಿಮಿಷ ನಾನೊಬ್ಬ ಈ ಲಿಸ್ಟಲ್ಲಿ ಇದ್ದವನೇ ಅಲ್ಲ, ಒಂದು ಹೇಳಿಬಿಡ್ತೇನೆ. ಗಣಪತಿ ಹೋಮ ಮಾಡುವುದರಿಂದ ವಿಜ್ಞಾನಿಗಳು ಕಂಡು ಹುಡುಕಿದ್ರು. ನಮ್ಮ ಕೇರಳದಲ್ಲಿ ಕೆಲವರು ಹೇಳಿದರು ಇದೆಲ್ಲ ಸುಮ್ಮನೆ ಇದು ಹೊತ್ತಿಸಿ ಹಾಕುವಂಥದ್ದು ಅಂತೇಳಿ. ಕೊನೆಗೆ ಗೊತ್ತಾಯಿತು, ಈ ಹೋಮಗಳನ್ನು ಮಾಡುವುದರ ಮೂಲಕ ಹೋಮದ ಧೂಮ ಉಂಟಲ್ಲ, ಹೋಮಕ್ಕೆ ಹಾಕುವಂತಹ ತುಪ್ಪ, ಈ ತುಪ್ಪ ಅಂತ ಹೇಳಿದರೆ ಎಂಥದ್ದು? ನಾವು ಸಮುದ್ರ ಮಥನದ ಕತೆ ಕೇಳಿದ್ದೇವೆ. ಸಮುದ್ರ ಮಥನದಲ್ಲಿ ಒಂದು ಕಡೆ ದಾನವರು, ಒಂದು ಕಡೆ ದೇವತೆಗಳು ಮಥನವನ್ನು ಮಾಡಿ ಅದರಿಂದ ಅಮೃತ ಬಂತಂತೆ. ಮಹಾವಿಷ್ಣುವು ಮೋಹಿನಿ ರೂಪದಲ್ಲಿ ಬಂದು ಅಮೃತವನ್ನು ಬಡಿಸಿದ್ದು. ಅದ ಕಥೆ ಎಲ್ಲ ಗೊತ್ತುಂಟು, ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ, ಇನ್ನೀಗ ಯಕ್ಷಗಾನ ಎಲ್ಲ ಆಗಲಿಕ್ಕುಂಟು. ಅದರ ಸಂಕಲ್ಪ ನೋಡಿ ನೀವು. ಒಂದು ಹಾಲು
ಪರಮಾತ್ಮ ಹಸುವನ್ನು ಸೃಷ್ಟಿಸಿದಂತಹ ಪರಮಾತ್ಮ ಹುಲ್ಲನ್ನು ಕೂಡ ಸೃಷ್ಟಿಸುತ್ತಾನೆ. ಹುಲ್ಲನ್ನು ತಿಂದಂತಹ ಹಸು ಹಾಲನ್ನು ಕೊಡುತ್ತದೆ. ಈ ಹಾಲನ್ನು ಕುದಿಸಿ ತಣಿಸಿ ಅದಕ್ಕೆ ಸ್ವಲ್ಪ ಹುಳಿ ಹಾಕಿ ಮೊಸರು ಮಾಡ್ತೇವೆ. ಮೊಸರನ್ನು ಕಡೆದು ಅದರಿಂದ ಬೆಣ್ಣೆ ತೆಗೆಯುತ್ತೇವೆ. ಅದು ಅಮೃತ. ಈ ಬೆಣ್ಣೆಯಿಂದ ಮಾಡಿದಂತಹ ತುಪ್ಪವನ್ನು ನಾವು ದೇವರಿಗೆ ಅರ್ಪಿಸುವುದರ ಮೂಲಕ ದೇವರಣ ಅಂತ ಹೇಳುವಂಥದ್ದು ಅಲ್ಲಿಗೆ ಮುಗಿಯುತ್ತದಂತೆ. ಆ ತುಪ್ಪವನ್ನು ಅರ್ಪಿಸುವಾಗ ಒಂದು ಆಹುತಿಗೆ ಸಹಸ್ರ ಆಹುತಿಯ ಫಲ ಉಂಟಂತೆ. ಆ ಹೊಗೆ ಹೋದಲ್ಲಿಗೆ ಏನಾಗ್ತದೆ ಅಂತ ಹೇಳಿದರೆ, ಪರಿಸರದಲ್ಲಿ ಮಲಿನೀಕರಣ ಇದ್ದರೆ, ಪರಿಸರ ಮಾಲಿನ್ಯ ಇದ್ದರೆ, ಈ ಹೊಗೆಯಿಂದಾಗಿ ಪರಿಸರ ಮಾಲಿನ್ಯ ಎಲ್ಲ ಹೋಗಿ ಭೂಮಿ ಪ್ರಕೃತಿ ಏನಾಗ್ತದೆ ಅಂತ ಹೇಳಿದರೆ ಪರಿಶುದ್ಧವಾಗ್ತದಂತೆ. ಇದು ಹೋಮದ ಫಲ. ಯಾವುದೇ ರೀತಿಯ ಸಂಕಲ್ಪದಿಂದ ನಾವು ಮಾಡಿದರೂ ಕೂಡ ಸಂಸ್ಕೃತ ಸುಸಂಸ್ಕೃತ ಅಂತ ಹೇಳಿದೆ ನಾನು. ಆ ಮೂಲಕ ದೇವರನ್ನು ಅರ್ಚಿಸಿ ಪೂಜಿಸಿ ಪ್ರಾರ್ಥಿಸಿದರೆ ದೇವರು ಎಲ್ಲವನ್ನು ಕೂಡ ನಮಗೆ ಕರುಣಿಸ್ತಾನೆ. ಸ್ವಾರ್ಥ ಮನೋಭಾವವನ್ನು ಬಿಡಬೇಕು. ಶ್ಲೋಕ ಯಾವುದು? ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತ ಸಜ್ಜನ ಸಂತು ನಿರ್ಭಯ. ಯಾವತ್ತೂ ಕೂಡ ಭಟ್ರು ಪೂಜೆ ಮಾಡುವಾಗ ಹೇಳುವಂಥದ್ದು ಇದು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಗ ಏನಾಗ್ತದಂತೆ, ಅಸ್ತು 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 ಅಂತ ಹೇಳುವಂಥ ದೇವತೆಗಳು ನಮ್ಮನ್ನು ಹರಸ್ತಾರಂತೆ. ಯಾವತ್ತೂ ಕೂಡ ಬೆಳಿಗ್ಗಿನ ಜಾವ ಮತ್ತು ಸಂಜೆಯ ಜಾವ ನಾವು ಬೈಬಾರ್ದಂತೆ. ಬೇಡದ ಶಬ್ದವನ್ನು ಮಕ್ಕಳನ್ನು ಕೂಡ ಟೀಕಿಸಬಾರ್ದು, ಹೇಳಬಾರ್ದು. ಯಾಕೆ? ಅಸ್ತು ದೇವತೆಗಳು ಸಂಚರಿಸುವಂಥ ಸಮಯ. ಅದನ್ನೀಗ ವಿಜ್ಞಾನಿಗಳು ಕಂಡು ಹುಡುಕ್ತಾ ಇದ್ದಾರೆ, ಉಂಟಾ ಇಲ್ವಾ ಅಂತೇಳಿ. ನೀವು ಓದಿದ್ದೀರಾ ಇಲ್ಲೋ ಗೊತ್ತಿಲ್ಲ. ಅಸ್ತು ದೇವತೆಗಳು ಬೆಳಗ್ಗಿನ ಹೊತ್ತು ನಮಗೆ ಪೂರ್ಣ ಅನುಗ್ರಹವನ್ನು ಮಾಡ್ತಾರಂತೆ. ಆ ಸಮಯದಲ್ಲಿ ನಾವು ದೀಪವನ್ನು ಉರಿಸಿ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥಿಸಿದರೆ ಅಸ್ತು ದೇವತೆಗಳು ಒಳ್ಳೆಯದಾಗಲಿ ಅಂತ ಹೇಳ್ತಾರಂತೆ. ಸಂಜೆಯ ಹೊತ್ತಲ್ಲಿ ಕೂಡ ಹಾಗೆ ಆ ರೀತಿ ಪ್ರಾರ್ಥಿಸಿದರೆ ಒಳ್ಳೆಯದಾಗಲಿ ಅಂತ ಹೇಳ್ತಾರಂತೆ. ಹಾಗಿರುವಾಗ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತಲ್ಲಿ ದೇವರನ್ನು ಪ್ರಾರ್ಥಿಸಬೇಕು ಅಂತ ಹೇಳುವಂಥದ್ದು ಇದಕ್ಕೋಸ್ಕರವಾಗಿ. ಕೆಟ್ಟ ಶಬ್ದವನ್ನು ಹೇಳಿದರೆ ಹಾಗೇ ಆಗಿಬಿಡ್ತದಂತೆ. ಹಾಗಾಗಿ ಒಳ್ಳೆಯ ಶಬ್ದವನ್ನು ಹೇಳಬೇಕು. ಒಬ್ಬ ಮನೆಗೆ ಬಂದಂಥ ಅತಿಥಿಯಲ್ಲಿ ಹಿಂದಿನ ಕಾಲದವರು ಕೇಳ್ತಿದ್ರು, ದಾನೆ ಎಡ್ಡೆ, 10 ಮಂದಿ ಎಡ್ಡೆ 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 ಅಂತ ಹೇಳಿದಲ್ಲಿಗೆ ಆ ಮನೆ ಒಳ್ಳೆಯದಾಗ್ತದಂತೆ. ಹಾಗಾಗಿ ಹಿಂದಿನವರು ಹಾಕಿಕೊಟ್ಟಂತಹ ಬುನಾದಿ ಇದು. ಒಳ್ಳೆಯದನ್ನು ಮಾಡಬೇಕು. ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಇಲ್ಲಿ ಕೆಲವರನ್ನೆಲ್ಲ ಆಧರಿಸಿದ್ರು. ಹಲವಾರು ಮಂದಿ ಎಲ್ಲರೂ ಸೇರಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳುವಂಥ ರೀತಿಯಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಸೇವೆ ಮಾಡಿದದರಿಂದಾಗಿ ಬ್ರಹ್ಮಕಲಶ ಆಗಿದೆ. ಶ್ರೀಯುತ ರಮೇಶ್ ಕಾರಂತರು ಅವತ್ತು ಇಲ್ಲಿಗೆ ಶಿಲಾನ್ಯಾಸಕ್ಕೆ ಬಂದಿದ್ದರು. ಪರಮಪೂಜ್ಯ ಎಡನೀರು ಮಠಾಧೀಶರು ಕೂಡ ಬಂದಿದ್ದರು. ನಾನು ಕೂಡ ಬಂದಿದ್ದೆ ಇವರೊಟ್ಟಿಗೆ ನಾನು ಬಂದದ್ದು. ಆಗಲೇ ಒಂದು ಪ್ರಾರ್ಥನೆ ಆಯಿತು. ಒಂದು ಕಡೆ ಎಡನೀರು ಸ್ವಾಮಿಗಳು, ಇನ್ನೊಂದು ಕಡೆ ರಮೇಶ್ ಕಾರಂತರು. ಇವರು ಹೋದಲ್ಲಿ ಎಲ್ಲಿ ಕೂಡ ಯಾವ ದೇವಸ್ಥಾನವಾಗಲಿ ಯಾವ ಮನೆಯಾಗಲಿ ಪರಿಪೂರ್ಣತೆಯನ್ನು ಬೇಗನೆ ಸಾಧಿಸಿದೆ. ಅದಕ್ಕೆ ಉದಾಹರಣೆ ತಿರ್ಲೆ ಕೂಡ. ನನ್ನ ಮನೆ ಕೂಡ ಹಾಗೆ. ಒಂದು ಜೂನ್ ತಿಂಗಳಲ್ಲಿ ಇವರು ಬಂದು ಕುತ್ತಿ ಹಾಕಿದರು. ಮತ್ತೊಂದು ಮತ್ತಿನ ವರ್ಷ ಮೇ ತಿಂಗಳಾಗುವಾಗ ಮನೆಯ ಪರಿಪೂರ್ಣತೆಯಾಗಿ. ಹೇಗೆ ಆಯಿತು ಅಂತೇಳಿ ನಮಗೆ ಗೊತ್ತಿಲ್ಲ, ದೇವರು ನಡೆಸ್ತಾರೆ ಅಂತೇಳುವಂಥ ನಿಟ್ಟಿನಲ್ಲಿ ನಾವು ಮುಂದುವರಿದೀವಿ. ಹಾಗಿರುವಾಗ ನಾನು ಹೆಚ್ಚು ಮಾತನಾಡುವುದಿಲ್ಲ. ಇದರ ವಿಷಯ ಇಷ್ಟೇ ಹೇಳಿರುವಂಥದ್ದು. ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಾವು ಹೋಗಬೇಕು. ದೇವಸ್ಥಾನದ ಒಳಗೆ ಯಾಕೆ ಶರ್ಟ್ ಹಾಕಬೇಕು? ನಮ್ಮ ಕೇರಳದಲ್ಲಿ ಒಂದು ಉದ್ಭವಿಸಿದಂಥ ಒಂದು ಮಾತು, ಅದಕ್ಕೆ ಉತ್ತರ ಹೇಳ್ತೇನೆ. ಗಂಡಸರು ಶರ್ಟ್ ತೆಗೆದು ದೇವರ ಒಳಗೆ ಹೋದರೆ, ದೇವಾಲಯದ ಒಳಗೆ ಹೋದರೆ ದೇವರ ಚೈತನ್ಯ ಎಲ್ಲಿಗೆ ಬರುವಂಥದ್ದು? ನಮ್ಮ ಹೃದಯಕ್ಕೆ ನೇರವಾಗಿ ಬರ್ತದೆ. ಕೂಡಲೇ ಒಂದು ಪ್ರಶ್ನೆ ಕೇಳ್ತೇನೆ, ಹೆಂಗಸರಿಗೆ ಹೇಗೆ ಬರ್ತದೆ ಅಂತೇಳಿ. ಹೆಂಗಸರಿಗೆ ಅವರ ತಾಳಿ, ಅವರ ಮಾಲೆ ಉಂಟಲ್ಲ, ಆ ಮಾಲೆ ಅಂತ ಹೇಳುವಂಥದ್ದು, ತಾಳಿ ಅಂತ ಹೇಳುವಂಥದ್ದು ಅತ್ಯಂತ ಪವಿತ್ರವಾದದ್ದು. ಅದರ ಮೂಲಕ ದೇವರ ಚೈತನ್ಯ ಅವರ ಹೃದಯವನ್ನು ಬಂದು ಸೇರ್ತದೆ. ಆ ಮೂಲಕ ದೇವರ ಚೈತನ್ಯ ಲಭಿಸಿದಲ್ಲಿಗೆ ನಾವು ಹೇಳುವಂಥದ್ದೆಲ್ಲ ಸರಿಯಾಗ್ತದೆ, ನಾವು ಮಾಡುವಂಥ ಕರ್ಮಗಳೆಲ್ಲ ಪರಿಪೂರ್ಣವಾಗ್ತದೆ. ಇದು ನಾವು ಮುಂದಿನ ಜನಾಂಗಕ್ಕೆ ಹೇಳಬೇಕಾದ್ದು. ಹಾಗಾಗಿ ಶರ್ಟ್ ಹಾಕಿ ಯಾಕೆ ಶರ್ಟು ಹಾಕಿ ಹೋಗುವುದಕ್ಕೆ ನಾನು ಎದುರೇ ಹೇಳಿದ್ದಲ್ಲ, ಆ ರೀತಿ ಶರ್ಟ್ ಯಾಕೆ ತೆಗಿಬೇಕು ಅಂತ ಹೇಳುವುದಕ್ಕೆ ಇರುವಂತಹ ಉತ್ತರವನ್ನು ಕೊಟ್ಟಿದ್ದೇನೆ. ತಾಳಿ ಯಾಕೆ ಬೇಕು ಅಂತ ಹೇಳುವಂಥದ್ದು ಈಗ ನಿಮಗೆ ಗೊತ್ತಾಯಿತು. ಕಾಲು ಉಂಗುರವನ್ನು ಯಾಕೆ ಧರಿಸಬೇಕು? ಯಾಕೆ ಕಾಲುಂಗುರ ಧರಿಸದಿದ್ದರೆ ಏನಾಗ್ತದೆ? ಅದು ಸೈಂಟಿಫಿಕಲ್ ಆಗಿ ಹಿಂದಿನ ಕಾಲದವರು ದೊಡ್ಡ ವಿಜ್ಞಾನಿಗಳು
ಹೆಂಗಸರಿಗೆ ಗರ್ಭಪಾತ್ರದಲ್ಲಿ ಯಾವುದೇ ರೀತಿಯ ವಿಷಯುಕ್ತ ಸಮಸ್ಯೆಗಳು ಬಂದರೆ ಆ 2 ಕಾಲುಂಗಿರಗಳಲ್ಲಿರುವಂತಹ ಆ ಯಾವುದು ಬೆಳ್ಳಿ ಉಂಟಲ್ಲ, ಅದು ಅವರ ಶರೀರಕ್ಕೆ ವ್ಯಾಪಿಸಿ ಅವರಲ್ಲಿರುವಂಥ ವಿಷಯುಕ್ತವನ್ನು ತೆಗೆದು ನೀಗಿಸಿ ಅಮೃತತ್ವವನ್ನು ಕರುಣಿಸ್ತದೆ. ಅದಕ್ಕೋಸ್ಕರವಾಗಿ ಅವರು ಕಾಲುಂಗಿರವನ್ನು ಧರಿಸಬೇಕು ಅಂತ ಹೇಳಿದ್ದು, ಅಲ್ಲದೆ ಸುಮ್ಮನೇನಲ್ಲ. ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ಉಂಟು. ವಿಮಾನವನ್ನು ಕಂಡು ಹುಡುಕಿದ್ದು ರೈಟ್ ಸಹೋದರರು ಅಂತ ಹೇಳಿದರೆ, ರಾಮಾಯಣದಲ್ಲಿ ಮೊದಲೇ ವಿಮಾನ ಇತ್ತು. ರಾವಣನಿಗೆ ರಾವಣನದ್ದಲ್ಲದು, ಕುಬೇರನಿಂದ ತೆಗೆದದ್ದು, ಎಳೆದು ತೆಗೆದದ್ದು. ಹಾಗಿರುವಾಗ ಭಾರತದಲ್ಲಿ ಎಲ್ಲವೂ ಕೂಡ ಇತ್ತು. ಭಾರತವೆಂದರೆ ಬರಿಮಣ್ಣಲ್ಲ, ಕಣಕಣದಲ್ಲೂ ಕೂಡ ಮಂತ್ರವಿರುವಂಥದ್ದು, ಮಂತ್ರಪೂರಿತವಾಗಿರುವಂಥದ್ದು. ಹಾಗಾಗಿ ನಾವು ಹೆದರಲಿಕ್ಕೇನಿಲ್ಲ. ನಾಳೆ ನಮ್ಮ ದೇವಸ್ಥಾನ ಉಳಿದೀತ, ಧರ್ಮಾಲಯಗಳು ಉಳಿದೀತ, ನೇಮನಿತ್ಯಾದಿಗಳು ನಡೆದೀತ, ಖಂಡಿತವಾಗಿ ಕೂಡ ನಡೆಯುತ್ತದೆ. ಯಾಕೆ? ನಮ್ಮಲ್ಲಿರುವಂತಹ ಜಾಗ್ರತೆಯಿಂದಾಗಿ ನಡೆಯುತ್ತದೆ. ದೇವರು ನಡೆಸ್ತಾನೆ. ಅದಕ್ಕೋಸ್ಕರವಾಗಿ ದೇವರನ್ನು ನಾವು ಉದ್ದೀಪನಗೊಳಿಸಿದಾಗ, ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರೇ ಬೇಕಾದ್ದು ಮಾಡ್ತಾನೆ. ಇಲ್ಲದಿದ್ದರೆ ನಾನಿವತ್ತು ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇಲ್ಲಿ ದೇವರ ದಯೆಯಿಂದ ಖಂಡಿತವಾಗಿ ಪೂರ್ಣವಾಗಿ ನಾನು ಹೇಳ್ತೇನೆ. ತಿರ್ಲೆಗೆ ನನಗೆ ಒಂದು ಬೇಸರ ಆಗಿತ್ತು. ಇವತ್ತು ಬೆಳಿಗ್ಗೆ ಹೇಳುವಾಗ ಕೂಡ ಹೇಳಿದೆ, ತಿರ್ಲೆ ಮಹಾವಿಷ್ಣುವಿಗೆ ಮತ್ತು ಮಾಧವ ಸರಳಾಯರಿಗೆ ಎಷ್ಟು ಬೇಸರ ಆದೀತು, ಹೇಗೆ ಅವರ ಮುಖವನ್ನು ನೋಡುವುದು ಅಂತೇಳಿ. ಬೆಳಿಗ್ಗೆ ಅಷ್ಟಾಗಿ ಅರ್ಧ ಗಂಟೆ ಒಳಗೆ ಕಾರಂತರ ಫೋನ್ ಬಂತು, ನಾವು ಹೋಗುವಲ್ಲ ಅಂತೇಳಿ. ಬಹಳ ಸಂತೋಷವಾಯಿತು. ಕೇವಲ ಭಕ್ತನಾಗಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳುವಾಗ ಶಿವಾನಂದ ಕಾರಂತರು, ಮಾಧವ ಸರಳಾಯರು, ಅಜಯ ಸರಳಾಯರು ಇವರೆಲ್ಲ ಸೇರಿ, ಅಮೃತ ಸರಳಾಯರಾಗಿರ್ಬೋದು, ಮೋಹನ ಸರಳಾಯರಾಗಿರ್ಬೋದು, ಅಥವಾ ಊರಿನ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ನೀವು 1-2 ನಿಮಿಷ ಮಾತನಾಡಬೇಕು ಅಂತ ಹೇಳಿದರು. ಮಾತು ಅಧಿಕ ಪ್ರಸಂಗವಾಗಿದ್ದರೆ ಕ್ಷಮಿಸಬೇಕು. ಇನ್ನೊಂದು ವಿಷಯ ಹೇಳ್ತೇನೆ. ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂಥದ್ದು ಯಾವುದು ಅಂತೇಳಿದರೆ ವಿಷ್ಣು ಸಹಸ್ರನಾಮ. ಅದು ನೀವು ವಾರ ವಾರ ಇಲ್ಲಿ ಮಾಡಬೇಕು ಅಂತ ಹೇಳುವಂಥ ಒಂದು ಸೂಚನೆಯೊಂದಿಗೆ ನನ್ನ ಭಾಷಣ ನಿಲ್ಲಿಸ್ತೇನೆ. ಯಾಕೆ ಮಾಡಬೇಕು? ಒಬ್ಬ ಮನುಷ್ಯನ ಹಿಂದಿನ ಕಾಲದ ಆಯಸ್ಸು 100 ವರ್ಷ ಅಂತೇಳಿದರೆ 365 ಹಗಲು, 365 ರಾತ್ರಿ, ಸಮಯ ಎಷ್ಟಾಯಿತು? 730 ಗುಣಿಸು 100. ಇದಕ್ಕೆ ಬೇಕಾದಂತಹ ನರನಾಡಿಗಳಲ್ಲಿ ಕೂಡ ನಿಮಗೆ ಎ ವಿಟಾಮಿನ್, ಬಿ ವಿಟಾಮಿನ್ಗಿಂತ ಅತ್ಯಂತ ಸೂಕ್ತವಾದದ್ದು ವೇದ ವ್ಯಾಸ ಮಹರ್ಷಿಗಳು ಕೊಟ್ಟಂತಹ ವಿಷ್ಣು ಸಹಸ್ರನಾಮ. ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು, ಎಲ್ಲವೂ ಕೂಡ ನಿನ್ನಲ್ಲಿ ವ್ಯಾಪಿಸಿ ಉಂಟು. ಇದನ್ನು ನೀವು ಪಾರಾಯಣ ಮಾಡಿ. ಶುರುವಿಗೆ ಕಷ್ಟ ಆಗ್ಬೋದು. ಯಾವ ದಿವಸ ಅಂತ ಹೇಳುವಂಥದ್ದು ಕೇವಲ 10-15 ನಿಮಿಷದೊಳಗೆ ಅದು ಪೂರ್ಣಗೊಳ್ತದೆ. 365 ಹಗಲು, 365 ರಾತ್ರಿ, 730 ಗುಣಿಸು 100. ಇಷ್ಟರಲ್ಲಿ ನಿಮ್ಮ ಶರೀರಕ್ಕೆ ಇದನ್ನು ಹೇಳಿದ ಕೂಡಲೇ ಏನಾಗ್ತದೆ? ಶರೀರದಲ್ಲಿ ಚೈತನ್ಯ ಆಗ್ತದೆ. ಈ ಚೈತನ್ಯದಿಂದ ಏನಾಗ್ತದೆ? ಶರೀರದಲ್ಲಿರುವಂಥ ವಿಷಯುಕ್ತಗಳೆಲ್ಲ ಹೋಗಿ ಅಮೃತತ್ವ ತುಂಬುತ್ತದೆ. ಆ ಮೂಲಕ ನಮ್ಮ ಜೀವನ 730 ಗುಣಿಸು 100ರಲ್ಲಿ ಒಂದೊಂದು ರಿಬ್ ಕೇಜ್ ಎಷ್ಟು ಉಂಟು, ಒಂದೊಂದು ನಮ್ಮ ನಾಡಿಗಳೆಷ್ಟು ಉಂಟು, ಆ ನರನಾಡಿಗಳಲ್ಲಿ ದೇವರ ಚೈತನ್ಯ ತುಂಬುವುದರೊಂದಿಗೆ ನಮ್ಮ ಜೀವನ ಪಾವನವಾಗ್ತದೆ. ಕೇವಲ ಹೇಳಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ಒಂದು ಕತೆ ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿದರೂ ಸಾಕು. ಅಥವಾ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ರಾಮನಾಮ ತೇಳುವಂಥದ್ದು ಕೂಡ ಅತ್ಯಂತ, ಶ್ರೀರಾಮ ದೇವರ ಅದನ್ನು ಯಾರು? ಪಾರ್ವತಿಗೆ ಶಿವನು ಹೇಳಿದ್ದು. ಹಾಗಾಗಿ ಶಿವ ಮತ್ತು ರಾಮ ಒಂದೇ, ಎಲ್ಲವೂ ಕೂಡ ಒಂದೇ. ನಾವು ಯಾವ ರೀತಿಯಲ್ಲಿ ದೇವರನ್ನು ಪೂಜಿಸ್ತೇವೆ ಅಲ್ಲಿಗೆ ದೇವರು ಒಲಿದು ಬರ್ತಾರೆ. ವಿಷ್ಣು ಆಗಿರ್ಬೋದು, ಕೃಷ್ಣನಾಗಿರ್ಬೋದು, ಗಣಪತಿ ಆಗಿರ್ಬೋದು, ದುರ್ಗೆ ಆಗಿರ್ಬೋದು. ಭಗವದ್ಗೀತೆಯಲ್ಲಿ ಹೇಳಿದಾಗೆ ನೀನು ಯಾವ ರೂಪದಲ್ಲಿ ನನ್ನನ್ನು ಪೂಜಿಸುತ್ತಿ, ನನ್ನನ್ನು ಯಾವ ರೀತಿ ಭಜಿಸುತ್ತಿ, ಅದಕ್ಕೆ ನಾನು ಆ ರೂಪದಲ್ಲಿ ನಿನಗೆ ಪೂರ್ಣಾನುಗ್ರಹವನ್ನು ಕೊಡ್ತೇನೆ ಅಂತೇಳಿ. ಹಾಗಿರುವಾಗ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇಷ್ಟನ್ನು ಮಾತ್ರ ಹೇಳಿಕೊಂಡು ಈ ಒಂದು ಸದವಕಾಶಕ್ಕೆ ಯಾವ ರೀತಿ ಧನ್ಯವಾದವನ್ನು ಹೇಳಬೇಕು ಅಂತೇಳಿ ನನಗೆ ಗೊತ್ತಾಗೋದಿಲ್ಲ. ಮಹಾವಿಷ್ಣು ಕರುಣಿಸಿದ, ನಾನು ಬಂದೆ, ನಿಮ್ಮ ಮುಂದೆ ನಿಂದೆ, 2 ಮಾತನ್ನಾಡಿದೆ. ತಪ್ಪಾಗಿದ್ದರೆ ಕ್ಷಮಿಸಬೇಕು. ಎಲ್ಲವೂ ಕೂಡ ಶ್ರೀಮನ್ನಾರಾಯಣನ ಚರಣಗಳಿಗೆ ಅರ್ಪಿಸುತ್ತಾ, ಮಾಧವ ಸರಳಾಯರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಅತ್ತೆಯವರೆಲ್ಲ ಅತ್ತಿಗೆಯವರು ಎಲ್ಲರೂ ಮುಂದೆ ಇದ್ದಾರೆ. ಉಳಿದ ಎಲ್ಲ ಊರಿನ ಹಿರಿಯರೆಲ್ಲ ಇದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸುತ್ತಾ
ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಹರಿ ಓಂ. ಸೊಗಸಾದ ಮಾತಿನೊಂದಿಗೆ ಸಭೆಯನ್ನು ಅನುಗ್ರಹಿಸಿದ ಶ್ರೀ ಸತ್ಯನಾರಾಯಣ ತಂತ್ರಿ ಇವರಿಗೆ ಅಭಿನಂದನೆಗಳು. ಇದೀಗ ಪ್ರಜ್ವಲ್ ಕುಮಾರ್ ಸಮುದಾಯ ಆರೋಗ್ಯಾಧಿಕಾರಿಗಳು ಕೊಣಾಲು ಇವರು ವಿರಮಿಸಲಿದ್ದಾರೆ. ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ತನ್ನ ಉದ್ಯೋಗಿಗಳಿಗೆ ಸ್ಫೂರ್ತಿ ತುಂಬಿ ದಕ್ಷತೆಯಿಂದ ದುಡಿಯುವಂತೆ ಮಾಡುವಂತಹ ಶ್ರೀಮಂತ ಮನಸ್ಸಿನವರಾದ ಶ್ರೀ ಸುದೇಶ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್ವಿರೋಟೆಕ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಇವರು ಇದೀಗ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಆತ್ಮೀಯ ಬಂಧು ಮಿತ್ರರೇ, ನಾನಿಲ್ಲಿ ಅರುಣ್ ರಾಜ್ ಅವರು ಕರೆದಿರೋದ್ರಿಂದ ಬಂದಿದ್ದೇನೆ. ನಾನು ಇದುವರೆಗೆ ಕನ್ನಡ ಒಳಗೆ ಯಾವತ್ತೂ ಮಾತಾಡಿಲ್ಲ. ನಾನು ದಯವಿಟ್ಟು ಕ್ಷಮಿಸಬೇಕು. ಒಂದೆರಡು ಮಾತು ಹೇಳ್ತೀನಿ. ಅರುಣ್ ರಾಜ್ ಅವರು ನಮ್ಮ ಕಂಪ್ನಿಯೊಳಗೆ ಜನರಲ್ ಮ್ಯಾನೇಜರಾಗಿ, ಸೀನಿಯರ್ ಜನರಲ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದಾರೆ. He is one of the best engineer in our company, and I am so shocked. ನನಗೆ ಆಶ್ಚರ್ಯ ಏನು ಅಂದರೆ, ಇಂಥ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. He is one of the trustee. 7 ಜನ ಟ್ರಸ್ಟಿಗಳಿಗೆ ಅರುಣ್ ರಾಜ್ ಇಸ್ ಒನ್ ಆಫ್ ದ ಟ್ರಸ್ಟಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ನಾವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಿ. ಅಂಥ ಇಂಜಿನಿಯರ್, ಅಂಥ ಒಂದು ಜನರಲ್ ಮ್ಯಾನೇಜರ್ನ ನಮ್ಮ ಕಂಪ್ನಿಯೊಳಗೆ ಇಟ್ಟಿದ್ದೀರಿ ಅಂತ. ಸೊ ದ್ಯಾಟ್ ಈಸ್ ಸಮಥಿಂಗ್ ಗ್ರೇಟ್. ಈ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಐತೆ. ಇದು ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನೊಂದೆರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನುಗ್ರಹದ ಮಾತುಗಳು, ಪ್ರಶಂಸೆಯ ಮಾತುಗಳು ರಿಯಲಿ ಗ್ರೇಟ್ ಸರ್. ಥ್ಯಾಂಕ್ ಯು. ಇದೀಗ ಶ್ರೀ ಕೇಶವ ಪೂಜಾರಿ, ದುರ್ಗಾ ಬೀಡಿ ಮಾಲಕರು, ಕಿನ್ಯಡ್ಕ, ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ಕೇಳಿಕೊಳ್ಳುತ್ತಿದ್ದೇನೆ. ಸ್ವಾಮಿ ಮಹಾಗಣಪತಿ ನಂಬಂದು ಅಂಚನಿ ಯಾರು ನಂಬುಣಂಚಿನ ಅಯ್ಯಪ್ಪ ಸ್ವಾಮಿನ ನಂಬುದು ಅಂಚನಿ ಈ ತಿರ್ಲೆ ವಿಷ್ಣುಮೂರ್ತಿ ದೇವರೆಲ್ಲ ಮನಸ್ಸರಣೆ ಅಂತಂದು ಅಂಚನೆ ಗಣ್ಯ ವ್ಯಕ್ತಿನಗಳು ಪೂರ ಈ ವೇದಿಕೆಯಲ್ಲಿ ಉಳ್ಳೇರು ಮುಕ್ಳೆವು ಪೂರ ನಮಸ್ಕರಿಸೊಂದು ಅಂಚನೆ ಎದುರಿತ್ತಿನ ಸಭಿಕೆಯರು ಭಗವತ್ ಭಕ್ತರು ಮುಕ್ಳೆ ಪೂರ ಎನ್ನ ನಮಸ್ಕಾರ ವಂದನೆ ಪಂಡೊಂದು. ಏನನ್ನು ಇನಿ ಈ ಸಭೆಗೆ ಲೆತ್ತೇರು ಪಂಡ ಯಾನೊಂಜಿ ದುಂಬೊಂಜಿ ಯಕ್ಷಗಾನಡು ಕೇಂತೆ ಮಿಜಾರ ಅಣ್ಣಪೇರು ಪಂತನ ಪಾತೆರ ಅದು ಆಯ್ತು ಅಂದ ಪಂಡ ಮಳ್ಳಿಗೆ ಪಂತನಿಗೆ ಯಾನು ನಿಗ್ಲೆಡ್ದು ಪೂರ ಮಿತ್ತಂದು ದಾನೆ ಯಾನ್ ದೇವರ ತರಕ್ಕೆ ಹೋಪೆ ಅಂದು ಐಕ್ಯ ಪಂತನಿಗೆ ಬಾರ್ಯದ ಬಲ್ಲು ಓ ಈ ದೇವರ ತರಕ್ಕೆ ಬೋಡನ ಅಂಡ ಎನ್ನ ಬಲ್ಲುಳದ ಸಾಕಾರೋಡು ಈ ದೇವರನ ತರಕ್ಕೆಲ್ಲ ಪೋಪುನ ನಿನ್ನ ಮಳ್ಳಿಗೆ ದೊಟ್ಟಿಗೆ ಯಾನ್ನ ಪೋಪೆ ದೇವರನ ತರಕ್ಕೆ ಆ ನೆನಪುಣ ಒಂಜಿ ಎನ್ನ ಅವಸ್ಥೆ ಆತು ನೀನಿ ದಯನ್ ಪಂಡ ಮೂಳು ಕಮಿಟಿದಾಗಲು ಅಂಚನಿ ಸರಳೆಯರು ಅಂಚನಿ ನಾನು ಬ್ರಹ್ಮಕಲಶ ಸಮಿತಿ ತಿಪ್ಪು ಮಾತ ಸಮಿತಿದಾಗಲ್ಲ ಅಣ್ಣ ಏನೊಂಜಿ ಗುರ್ತಿಸದೇರು ಈ ವೇದಿಕೆಗೆ ಲೆತ್ತದೇರು ನೆಕ್ ಯಾನು ಮುಗ್ಲೆ ಮಾತೆರೆಗಳ ಭಾಗ್ಯಾತ್ ಒಳ್ಳೆ ಪಂಡ ಇನಿ ಬ್ರಹ್ಮಕಲಶೋತ್ಸವ ಆತಂಡು ವಿಷ್ಣುದೇವ್ರೆ ಮಹಾವಿಷ್ಣುದೇವರಿಗೆ ಆಂಡ ಇನಿ ಗೊತ್ತಾಪುಂಡು ನಂಕು ಒಂಜಿ ಥರ ಒಳಿದೇರು ಆರು ಎಂದು ಅವೆಂಚ ಗೊತ್ತಾಂಡು ನಿಕ್ಕು ನಾನು ನಿಕ್ಲು
ಇಜ್ಜಿ ಕಾರ್ಯಕರ್ತರನಗಳು ಮಾತಿರಲ್ಲ ಸರಳರಿಪು ಮಾತಾ ಕಾರ್ಯಕರ್ತರ ಇಟ್ಟಿಂಚಿನ ಮಾತ ನಮ್ಮನೆದ ಜೀರ್ಣೋದ್ಧಾರ ಸಮಿತಿದಾಗಲು ಅಂಚನೆ ಅಷ್ಟಬಂಧ ಸಮಿತಿದಾಗಲು ಅಂಚನೆ ಪೂಜಾ ವಿಧಿನದಾಗಲು ಮಾತಿರಲ್ಲ ಮೋಣಿಡು ತೂಣಗಲ್ಲ ಒಂಜಿ ಅರ್ಸೊಲ್ಲ ಮಾಯ ಆತನು ಏರೇನು ತೂಂಡಲ್ಲ ಈತ ದಿನ ಒಂದು 5 ದಿನತ್ತು ಕೆಲವು ಜನ ತಿಂಗಳು ರಡ್ಡಿರ್ದಿಂಚಿ ದಿನನಿತ್ಯ ಮೂಲೆ ಕೆಲಸ ಮಾಡ್ತಂದಿಲ್ಲ ರಾತ್ರಿ ಬಗೆಲು ಮಾತಿರನ ಮೋಣಿ ತೂಂಡಲ್ಲ ಒಂಜಿ ಅರ್ಸೊಲ್ಲ ಉಂಡು ಆ ಮಾತದ ಒಂಜಿ ಪ್ರೀತಿದ ಪಾತೆರೆ ಉಂಡು ಅಂಚನೆ ಅಕ್ಲಿಗೆ ಮಾತೆರೆ ನಂಗೆ ಮಾತೆರೆಗಳ ವಿಷ್ಣು ದೇವರು ಮಹಾದೇವರು ಒಂಜಿ ಆಶೀರ್ವಾದ ಮಲ್ತೇರು ಬಂಡ ತಪ್ಪ ಅಂದು ನನಂಜಿ ಪಾತೆರೆ ಅಂಜನ ಬಂಡ ಎಂಕೊಂಜಿ ಪಾತೆರೆ ನೆನಪ ಆಗ್ಬಿಡಿ ಎಂಕ್ಲ ಒಂಜಿ ಅಂಚ ಆತಂಡು ಆತು ಅಂದು ಏನೊಂಜಿ ಕತೆ ಮನ್ಪೆ ಮಾತೆರ್ಲ ಇತ್ತ ಟಾಯ್ ಮಾಡೊಂದುಳ್ಳೇರು ಅಣ್ಣೊಂಜಿ ಕತೆ ಮನ್ಪೆ ಈಶ್ವರನ ಭಕ್ತಿ ಈಶ್ವರ ಪಾರ್ವತಿ ಕುಲೊಂದಿಪ್ಪನಾಗ ಈಶ್ವರನ ಭಕ್ತಿ ತಪಸ್ಸು ಮಲ್ತೊಂದಿತ್ತೆಗೆ ಐಕೆ ಪಾರ್ವತಿ ಬಂಡೇರಿಗೆ ಇರ್ನ ಭಕ್ತಿ ತಪಸ್ಸು ಮಲ್ತೊಂದುಲ್ಲೆ ವಾದಿನೋರು ತಿಂಚಿ ಪೋತು ಕೆಣೆರ ಭುಜದಾಯ್ತಾ ಅಂದು ಪೋಯಿ ವಂಡೇರಿಗೆ ಪೋತು ಲೆಪ್ಪನಾಗ ಭಕ್ತ ಯಾನ್ ಬತ್ತೆ ತುಲ ಕಣ್ಣು ಬುಲಾದಿ ನನ್ನ ತುಲ ದಿಕ್ಕ ದಾಯ್ತಾ ಬೋಡು ಒಂದಿಗೆಂಡೇರಿಗೆ ಐಕೆ ಆಯ ಪಣಿಪೆಗೆ ಆಯಗೆ ಒತ್ತು ಎಚ್ಚರಿಕೆ ಆಪುಜಿ ಆ ಸಂದರ್ಭಡು ಈಶ್ವರ ದೇವರು ನೀರು ಪಾಡುವೇರು ನೀರು ಪಾಡಿನಾಗ ಆಗ ಜಮ್ಮಾಂಡು ಐಸಲ್ಲಿ ನೀರು ಲೆಕ್ಕಾಂಡು ಒಂದು ಆಯ್ತಾವು ದೇವರಪ್ಪ ಎನ್ನ ದೇವರು ಬತ್ತಿರ ಖಂಡಿತ ಒಂದು ಹಿಮಾಲಯದ ನೀರು ತಂಪುಂಡು ಇಂದು ಆರೇ ಬತ್ತನ ಮಂಡಿ ಕಣ್ಣು ಬುಲ ಅಂದ ಎನ್ನ ದೇವರು ಓ ತಾಯ್ತ ಬೋಡು ನಿಕ್ಕೆ ಕೇಳಿ ನಿನ್ನ ತಪಸ್ಸಿಗೆ ಮೆಚ್ಚಿತೇನು ಆ ಐಕ ಪಂಪೆ ಸ್ವಾಮಿ ದೇವರೇ ಯಾನು ಈರ್ನ ದೇವಸ್ಥಾನ ಅಂದು ಇತ್ತಿಂದಂಡ ಅವು ಒಂಜಿ ದೇವಸ್ಥಾನದ ಮೊಟ್ಟಿಕಲ್ಲ ಅದು ಬದುಕುನ ಒಂಜಿ ಅವಕಾಶ ಕೊರಲಿ ಎನ್ನ ಜೀವನ ಒಂಜಿ ಮೊಟ್ಟಿಕಲ್ಲ ಆತು ಮಲ್ಪಲಿ ದಾಯ್ ಅವು ಭಕ್ತರು ಬರ್ಪುಣಂದ ಆ ಮೊಟ್ಟಿಕಲ್ಲಿಗೆ ತೋರ್ತದೆ ಈರಿನ ಸನ್ನಿಧಿಗೆ ಪಾಡಂದು ಅವು ಎಂಕ ನೆನಪಾಂಡಿ ಏನೆಲ್ಲ ಒಂಜಿ ಕಾಲೋಡು ಪಣಿರವಲ್ಲಿ ಯಾಲ್ಲ ಒಂಜಿ ಕಾಲೋಡು ಸಯ್ಯರಿತ್ತನೇ ಏನಿ ಒಂಜಿ ಸಮಯ ಇಪ್ಪುಡು ನಂಡೆ ಯಾಲ್ಲ ಈ ವಿಷ್ಣು ದೇವರ ನನ್ನೊಂದು ಸರ್ತಿ ಬ್ರಹ್ಮಕಲ ಸ್ಥಾಪನೆ ಸಂದರ್ಭಡು ಏನೆಲ್ಲ ಒಂಜಿ ಆ ಕಲ್ಲು ಮಲ್ತಂಡು ಆ ಒಂದು ಎಂಕ ಒಂಜಿ ಮನಸ್ಸು ಆ ಒಂದುಂಡು ಮಾತೆರೆಲ್ಲ ಆ ಪಾತೆರ ಒಂಜಿ ಕೇನೊಂಡ್ವೆ ಅಂಚನೆ ನನಂಜು ಪಾತೆರ ಅಂಚಿನ ಬಂಡ ಈ ವಿಷ್ಣುಗೂ ಕೆಲವು ನಮ್ಮದ ಪುದಾರುಂಡು ವಿಷ್ಣು ಬೊಕ್ಕ ಮಹಾವಿಷ್ಣು ಕೇಶವೇ ಮಾಧವೇ ಬೊಕ್ಕ ಗೋ ನನಂಜಿ ರಾಮಕೃಷ್ಣೆ ಎಂಚಿನ ಮಾತ ಬೇತ ಪುದಾರುಂಡು ಈ ಪುದಾರ್ಥ ಒಟ್ಟಿಗೂ ಗೋವಿಂದ ನಲ್ಪಣ ಒಂಜಿ ಪುದಾರಿಜ್ಜಾಣಿಗೆ ಅವೆಂಚ ಬತ್ತನಂದು ಏನಡೆ ಕೇನುವಾರು ಅಪ್ಪಾಗ ಗೋವಿಂದ ನಲ್ಪಣ ಪುದಾರಿಗೆ ಈಶ್ವರಡ ಪೋತುಗೆಂಡಿಗೆ ವಿಷ್ಣು ಅಂದ ಮರೆ ಯಾನ್ ನಿನ್ನ ಹಿಮಾಲಯ ಬರ್ಪೆ ಅಂದು ಬಂಡೇರಿಗೆ ಬೇರೆ ಭಾರಿ ಖುಷಿ ಅಂಡು ಬತ್ತರಿಗೆ ನಂದಿದ ಬಂಡೇರಿಗೆ ಅಂದ ವಿಷ್ಣು ಬರ್ಪೇರು ಮಾತ ಸ್ವಚ್ಛ ಅವಡು ಕ್ಲೀನ್ ಅವಡು ತೋರಣ ಅವು ಒಂದು ಪೂರ ಸ್ವಾಗತ ಅವಡು ಸೋಕು ಈ ನಂದಿ ಗಡಿ ಬಿಟ್ಟು ತಾನೇ ಬಂಡ ಆವು ಬರಡು ಭಾರಿ ಖುಷಿಂದು ಮಾತಂದಂಡೇರಿಗೆ ಪಂಡದ ಆತಂಡು ಬುಕ್ಕ ತುನ್ನಾಗ ಅಲ್ಲಿ ಸ್ವಚ್ಛ ಬರ ಹಿಮಾಲಯ ನೀರು ಬುಂಡದ ಆಯ್ತುಂಡು ಕಲ್ಲು ಬುಂಡದ ಆಯ್ತುಂಡು ದಾಲ ಒಂಜಿ ಡೆಕೋರೇಷನ್ ಪರಲ್ಲ ದಾಲಜ್ಜಿ ನಂದಿ ಒಂಜಿ ಐಡಿಯಾ ಮಲ್ತುಂಡು ಮಾತ ಪೆತ್ತಲ್ನ ಕೈಕಂಜಿಲ ಅಂಬಿ ಇತ್ತುಂಡು ಈ ಅಂಬಿನ ತೆತ್ತೊಂದು ಬತ್ತದು ಮಾತ ಒರೆಸದು ಉಣ್ಣ ಇಡೀ ಜಾಗ ಪೂರ ಅಲ್ಲೇ ಮೂಲೆ ಪೂರ ತೋರಣ ಅಲ್ಲೇ ಪೂರ ಈ ಅಂಬಿನೇ ಬತ್ತಾಯಿನ ಸೋಕು ದಪ್ಪುಡು ಅಂಬಿ ಬರ್ತದೆ ಘಮ ಅಂಬಿದ ಘಮ ಅಂಡು ಆತನೇಟಾಗ ಅಂಬಿಗೆ ಇಂದಾಂದು ಬುದಾರಿತ್ತನಗೆ ಅಂಬಿಂದತ್ತು ಅತಂಡ ಸಗಣಿಂದತ್ತು ಇಂದಾಂದು ಬುದಾರಿತ್ತನಗೆ ಅಂಚಾತನಾಗ ನನ್ನ ಮತ್ತೆ ನನಗೆ ದಾಯ್ತ ಅಲ್ಪಣ ಬತ್ತೇರು ಬತ್ತದು ಮಾತ ತೂನಾಗ ಮಾತತ್ತು ಓಲ್ ತುಂಡಲ್ಲ ಈ ಇಂದನೇ ಮಾಯ ಒಂದುಂಡು ಮಾತದ್ದು ಕಿಡ್ಲ ತೂನಾಗ ಭಾರಿ ಖುಷಿ ಅಂಡ ಆತನಾಗ ಏರಿಗೆ ವಿಷ್ಣುಗೂ ನನ್ನ ನಿಗಲು ಈತು ಕ್ಲೀನ್ ಆತು ಈ ಅಂಬಿಡಿ ಒಂಜಿ ಈತು ಸ್ವಚ್ಛ ಮಲ್ಪಣ ಜಾಗನೊಂದು ಇಲ್ಲಿನೊಂದು ಅನ್ಪಣ ಅಂದು ಇತ್ತಿಂದಂಡ ಪರಿಸರನೊಂದು ಅನ್ಪಣ ಇತ್ತಿಂದಂಡ ಎನ್ನ ಪುದಾರಿ ಇನ್ನಿಡ್ದು ಬೊಕ್ಕ ಗೋಯಿಂದ ಅಂದು ಲೆಪ್ಪಲೆ ನಿಗಿಲಿಂದು ಬಂಡಿರಿ ಅಂಚನಿ ಪುಂಜನೆಗಳಿಗೆ ಒಂಜಿ ಕೀ ಪಾತೆರ ಪೇನು ಎಂಚಿನ ಅಂದು ಬಂಡಿಂದ ನಮ್ಮಲ್ಲ ಮಲ್ಲ ಟೈಲ್ಸ್ ಬೊಕ್ಕ ಎಂಚಿನ ಮಾರ್ಬಲ್ ಅವು ಒಂದು ಪೂರ ಇಲ್ಲಿಗೂ ಪಾಂಡಲ ಒಂಜಿ ಪಾಟೆಗೆ ಒಂಜಿ ಬಜ್ಜೆದಾದ ಮಲ್ಲ ಒಂಜಿ ಅಂಬಿನ ಪಾಡ್ತು ಇನ್ನೆಲ್ಲ ಒಂಜಿ ಕುಂಟು ತೊಟ್ಟು ಇಡೀ ಇಲ್ಲಿನ ಒರೆಸೋದು ಬಿಡಲಿ ಅವು ಮಾತಲೆ ಕೊಡಲ ಇಜ್ಞಾನಗಳು ಬಂತೇರು ಎಂಚಿನ ಕಾಯಿಲೆಲು ಎಂಚಿನ ಕೀಟಲು ಪೂರ ಪೋಪುಣಂದು ಆತ ಕಲ್ತನೇ ಅತ್ತಿ ಯಾನು ಆಂಡ ಆ ಕೆಲಸನೂ ಮಲ್ಪುಣವು ಎಡ್ಡೆ ಅಂದು ಈ ಸಂದರ್ಭಡು ಪಂಪೆ ಅಂಚನಿ ನಾನೊಂಜಿ ಪಾತೆರ ಅಂಚಿನ ಬಂಡ ನಮ್ಮನ ರಾಮ ಸಮನ ನಾಮನೈ ಶಿವ ಸಮನ ದಾತ್ನೈ ಜೂಟ್ ಸಮನ ಪಾಪನೈ ಕಾಶಿ ನಮನ ಕ್ಷೇತ್ರನೈ ಮಾತೃ ಸಮನ ದೈವನೈ ಪಂಡ ಅಪ್ಪೆ ಐನಾಲ್ ನಂಗೆ ಮಾತೆರೆಗಿಲ್ಲ ಒಂಜಿ ಕೋಪೋಡು ದಾಯ್ತಾಂಡಲ್ಲ ನಿರ್ಂಡಲ
ಈ ಸೈತ್ತು ಬೋಲ ಮಗ ನಿನ್ನ ಕಾರು ಬೋಳ್ಯಾರು ಕೈ ಬೋಳ್ಯಾರು ಈ ಪೋಯಿನೇ ಬರಂದನೆ ಇಪ್ಪಾಡೊಂದು ಪಂಡುಂಡಲ್ಲ ಆ ಅಪ್ಪೆ ಮನಸ್ಸಿಡ್ದು ಪನ್ಪುಣತ್ತು ಬಂಜಿಡ್ದು ಪನ್ಪುಣತ್ತವು ಅವು ಮೇಲೆಡ್ದು ಪನ್ಪುಣವು ಅಪ್ಪೆನಲ್ಲಿ ಏರಲ್ಲ ಜೋಕ್ಲೇನು ಆ ಒಂಜಿ ದೋಸವು ಪಾಡ್ಯರ ತಯಾರಿಜ್ಜಿ ಆ ಅಪ್ಪೆ ಅಂಚೆಗೆ ಒಂಜಿ ಕತೆ ಉಂಡು ಒಂಜಿ ಊರುಡು ಅಕ್ಕಲು ಕಂಡಾನೆ ಬಿಡಿಯತಿಲ್ಲ ಒಂಜಿ ಮೂಜಿ ಜೋಕುಲ್ಲ ಮುಕ್ಕಲು ಐಂಜಾನ ಮುಕ್ಕಲ್ನ ಅಪ್ಪೆ ಒಂಜಿ 90-95 ವರ್ಷದ ಒಂಜಿ ಅಪ್ಪೆ ಮಾತೆರ್ಲ ಉಳ್ಳೇರು ಮಾತೆರ್ಲ ಇಪ್ಪನಾಗ ಭಾರಿ ಬಡ ಪರಿಸ್ಥಿತಿ ಉಂಡು ಮಾತೆರ್ನ ಈ ಐನು ಆಜಿ ಬಟ್ಟಲು ದೀಂಡಿದಂಡ ಉಣುಪು ಬಾಡ್ರ ಎತ್ತುಜಿ ಐಕೆ ಬುಡಿದಿ ಒಂಜಿನ ಮನ್ಪಲ್ಲಂದೆ ಈ ಅಜ್ಜಿ ಇನಿಯತಿಯಲ್ಲ ಸೈಪುನಾರು ಇರಿನ ಅಪ್ಪೆ ಓಲಲ್ಲಿ ಅಂಚೆ ಕೊಡೋದು ಬುಡ್ಲಿ ಅಪ್ಪಾಗ ಆಗಿ ಪೆದ್ದಿನ ಅಪ್ಪೆನ ಅಂಚೆ ಕೊಡೋದು ಬುಡಿಯಾರ ಆಪುಂಡ ಅಂಚನೆ ಮನಿಪ್ಪ ಅನ್ನೇ ಕುಳ್ಳಿ ಬಲ್ ದಿನೋಲ ಪಣಿ ಶುರು ಮಾಡ್ತಾಳೆ ಓಲಲ್ಲ ಒಂಜಿ ಬಟ್ಟಲ ಕಮ್ಮಿ ಆತುಂಡ ಇರ್ತದೆ ನಮ್ಮ ಜೋಕ್ಲು ಪೂರ ಬಂಜಾರ ಉಂಡುದು ಶಾಲೆ ಬೋತು ಅಂಚನೆ ಒಂಜಿ ಬಟ್ಟಲ ಕಮ್ಮಿ ಆಪುಂಡ ಒಂಜಿ ವ್ಯವಸ್ಥೆ ಮಲ್ಪೊಡು ಅಂದ್ ಇಂದು ಎಪೋಲ ಪಣ್ಣ ಬುಳಿದಿ ಪಣ್ಣನ ಕೇಂತು ಒಂಜಿ ದಿನ ಅಪ್ಪೆಡ ಬಂಡೆ ಅಪ್ಪೆ ಆರೆ ಕಣ್ಣಲ ತೋಜಿಜಿ ಕೆಬಿಲಗೆ ಒಂಜಿ ಇಂಚಿನ ಒಂಜಿ ಸಂದರ್ಭ ಅಪ್ಪೆಡ ಬಂಡೆ ಅಪ್ಪೆ ನಮ್ಮ ಒಂಜಿ ಯಾತ್ರೆಯೇ ಪೋಯಿ ಅಲ್ಲಿ ಮಲ್ಲ ಮಲ್ಲ ಕ್ಷೇತ್ರೋಡು ಉಳ್ಳ ಅಲ್ಲಿ ನಂಗೆ ಬೋಡಿತಿನಾತೆ ಪರಪೇರಿ ಪೂರ ಒಣಸು ಬೊಕ್ಕ ಅರಿ ಸಾಮಾನು ಪೂರ ಕಟ್ಟದು ಕೋರ್ಪೇರಿ ಈರೇನು ಎತ್ತದು ಬೋಣ ಅಪ್ಪ ಎಂಕ್ ಕಣ್ಣು ತೋಜಿ ಏನು ಎಂಚೆ ಬೋಪುನ ಅಂದ್ಗೇನು ಅಪ್ಪಾಗ ಪನ್ಪೆ ನೇನು ಈರೇನು ಬುಟ್ಟಿಡಿ ಪಾಡೊಂದು ತುಂಬ ಒಂದು ಬೋಪೆ ಒಬ್ಬ ಏ ಬೋಪುನ ಎಲ್ಲ ಬೊಲ್ಪಿಗೆ ಬೋಪುನ ಪೋಯ್ ಅಪ್ಪಾಗ ಅಂದಂಡು ಸೀದಾ ಅಂಚನೆ ಪೋನಾಗ ತುಂಬೊಂದು ಪೋನಾಗ ಕಾಡು ಗುಡ್ಡೆ ಪೋನಾಗ ಈ ಕೈಗೆ ತಿಕ್ಕಿನ ತಪ್ಪುನು ಪೂರ ಪೊಳ್ತು ತಿರ್ತು ಪಾಡೊಂದು ಪೋಯರು ಈ ಅಜ್ಜಿ ಪಾಡೊಂದು ಹೋತು ಏತು ಪೋಂಡಲ್ಲ ಈ ಅಜ್ಜಿ ನಿದೇರ್ನಾಗ ಮೆಲ್ಲ ಈ ಬುಟ್ಟಿನ ತಿರ್ತಿ ಏನು ಎಸ್ಕೇಪ್ ಆವಡುದಂಡದ ಐಡಿಯಾ ಅಂತಂದು ಇಪ್ಪನ ಮಾಗೆ ಈ ಬುಟ್ಟಿ ಈ ಅಜ್ಜಿ ಏಪದುಂಡಲ್ಲ ನಿದೇರಿಜಿ ಬುಕ್ಕ ಲಾಸ್ಟಿಗೆ ಒಂಜಿ ತೋಡು ಬೆಟ್ಟ ಕರಿದು ಒಂಜಿ ಬಯಲು ಕರಿದು ಪರಪ್ಪ ಒಂಜಿ ಬೆಟ್ಟ ಹೋದಾಗ ಬಂಡಂಡು ಅಜ್ಜಿ ಬಂಡಂಡು ಮಗ ಏತು ತುಂಬುಣ ಏನನು ತಿರ್ತಿ ಜಪಡಲ್ಲ ಅಂದು ನಾನೇ ಇಜ್ಜಿ ಯಾನು ಜಪಡಲ್ಲ ಬರು ಯಾನು ಮೂಲು ಕುಲ್ಲುವೆ ನಾನೇ ಮಠದ ಎತ್ತಿಜಿನೆಲ್ಲ ಮಲ್ಲೆತ್ತು ಮೂಲು ಕುಲ್ಲುವೆನು ನಿಗೆ ಈ ಪೋಯ ನನ್ನ ಮೂಲು ಬಿಡ್ತು ಹೆಂಜಿನ ಅತ್ತೆ ನಿಗಲುವೆ ಕೋಡೆ ಮುರಾಣಿ ಪಾತೆರ್ನಣಿ ಅಂತ ಕೆಬಿಗೊರ್ತೆ ಬಾಕಲ್ದ ಮುಡಿಯೇಡು ಈ ನಿನ್ನ ಅಪ್ಪೇನು ಕೊಡೋದು ಅಲ್ಲ ಗುಡ್ಡೇಡು ಬುಡ್ಲ ಕಾಡು ಬುಡ್ಲ ಅಂದು ನಿನ್ನ ಬುಡಿದಿ ಪನ್ಪಿ ಕೇಂತೆ ಜೋಗುಳೆ ಬಂಜಾರ ಉಣುಪುಗೋರುಳಿ ಅಪ್ಪೇನ ಒಂಜಿ ಬಟ್ಟಲದ ಉಣುಪು ಇಜ್ಜಿಂಡ ಆಂದು ಪಂಡದು ಪನ್ಪಿನ ಪೂರ ಕೇಂತೆ ಮಗ ಈ ಪೋನಾಗ ಸಾದಿ ತಪ್ಪರ ಬಲ್ಲಿ ಅವು ಪೂರ ಇರೆ ಪೊಲ್ತು ಪಾಡ್ತೆ ಆ ಇರೆತ್ತ ಗುರ್ತೋಡು ಈ ಪೋಡು ಒಂದು ಅಪ್ಪಾಗ ಆಗ ತೋಜಿಂಡು ಅಯ್ಯೋ ಇಂಚಿತ್ತಿನ ಅಪ್ಪೇನು ಈತ್ ಕಷ್ಟದ್ದು ಉಂಡಲ್ಲ ಆರು ಪನ್ಪೇರು ಮರ್ಮಲೆಲ್ಲ ಜೋಕ್ಲೆಲ್ಲ ಪೊರ್ಲುಡು ವಿದ್ಯಾಭ್ಯಾಸ ಕಾಲ್ಪಲೆ ಮರ್ಮಲೆಲ್ಲ ತೂಲ ಇಲ್ಲ ಸುಕೊಟ್ಟಿ ಇಪ್ಪಲೆ ಪೂಜೆ ಪುರಸ್ಕಾರ ಪುರ ಮಲ್ತೊಂದು ಇಪ್ಪಲೆ ಆಂಚಂದು ಪೂರ ಅಜ್ಜಿ ಪನ್ಪೇರು ಅಜ್ಜಿಂದು ಪಣ್ಣಾಗ ಅಂಬ್ಯಾಗ ತೋಜಿಂಡು ಇಂಚಿತ್ತಿನ ಒಂಜಿ ಬಂಜೊತ್ತಿಗೆದ ಒಂಜಿ ಅಪ್ಪೆನೇ ಸಾದಿರು ಬಾರ್ದು ಹೋಗ್ನು ಸರಿ ಆತು ಅಜ್ಜಿ ಅಪ್ಪೆ ಈರು ಬಲೆ ಎನ್ನೊಟ್ಟಿಗೆ ಎನ್ನ ಉಣುಪುರ್ತು ಅರ್ಧ ಪಾಲು ಉಣುಪು ಯಾನು ಈರೆ ಕೊರ್ಪೆ ಬಲೆ ನೋಡಿದ ಕೂಡ ಇಲ್ಲಡೆಗಿಲ್ಲೆ ತಂದು ಬರ್ಪೆಗೆ ಅಂಚನಿ ನಮ್ಮ ಇನಿ ದಾನತನು ಬಂಡ ನಮ್ಮಡ ಒಂಜಿ ಚೂರು ಬೆಂದನೆಟ್ಟು ಒಂಜಿ ಚೂರು ದಾಯ್ತಾಂಡಲ್ಲ ಒಂಜಿ ಒರಿದಿ ತಿಂದಾಂಡ ದೆನ್ನೆ ದಾಯ್ತೇಗ ಪೂರ ಖರ್ಚು ಮಲ್ಪನೆ ಬದಲಿಗೆ ಇಂಚಿನ ಒಂಜಿ ದೇವಸ್ಥಾನ ಒಳಗು ಬ್ರಹ್ಮಕಲಸಗು ಅಥವಾ ಒಂಜಿ ದೇವರಿಗೆ ಒಂಜಿ ಪೂ ಹಣ್ಣುಗಳನ್ನೆಲ್ಲ ನಮ್ಮ ಆ ದುಡ್ಡು ಖರ್ಚು ಮಲ್ಪೋಡು ಅಂಚನೆ ಈ ಬ್ರಹ್ಮಕಲಸದ ಪೊರುಳು ತೂವೋಡು ಇಂಚಿನ ಒಂಜಿ ಕ್ಷೇತ್ರಗಳು ನನ್ನ ದುಂಬುಗಲ್ಲ ನನ್ನೆಲ್ಲ ಹೆಚ್ಚು ಆವೋಡು ಈ ನಮ್ಮನ ಜೋಕ್ಲೆಡ್ ದಾಯ್ತಾತನು ಬಂಡ ಇನಿ ನಮ್ಮ ತೂಪ ನಮ್ಮನ ಒಂಜಿ ಸನಾತನ ಧರ್ಮ ಉಂಡು ಈ ಸನಾತನ ಧರ್ಮ ಬಂಡದ ಆಯ್ತಾ ನಮ್ಮನ ತಿರ್ಲೆಡ್ತು ಜೇಸಿಬಿ ಹೊತ್ತಂದು ಒಕ್ಕುದು ಕುರುಕ್ಷೇತ್ರ ಮುಟ್ಟ ಪೋಂಡಲ್ಲ ತಿಕ್ಕುನ ನಮ್ಮನ ಹಿಂದೂ ದೇವರನ ಮೂರ್ತಿ ಮಾತ್ರ ತಂದನೆ ಬಾಕಿ ಜಾತಿ ದಾಖಲಿನ ಮೂರ್ತಿ ತಿಕ್ಕರ ಸಾಧ್ಯ ಇಜ್ಜಿ ಅವು ನಮ್ಮನ ಸನಾತನ ಧರ್ಮ ಅನ್ಪುಂಡು ಈ ಭಾರತ ದೇಶನೇ ಉಂಡಾನಾಗ ಅವು ಸಾಕ್ಷಿ ಆತ ಪನ್ಪುಂಡು ಸಾರಸಾರ್ಥ ಸನಾತನ ಧರ್ಮ ಪನ್ಪುಂಡು ಇಂದು ಹಿಂದೂ ಧರ್ಮದ ಭೂಮಿ ಇಂದು ಅಂಚನಿ ಏನು ಪನ್ಪುಣ ಲೆಕ್ಕಾಚಾರಡು ಮೂಲು ಈ ತಿರ್ಲೆ ಅನ್ಪುಣ ದೇವಸ್ಥಾನ ಯಾನೊಂಜಿ 10 ವರ್ಷದ ಹುಡುಗಿ ಇಪ್ಪನಾಗ ತೂತೆ ಒಂಜಿ ಎಲ್ಲಿಯ ಬೆದಿರ ಮುಂಡೆಲ್ತ ಮಧ್ಯೋಡೊಂಜಿ ದೇವಸ್ಥಾನ ಇತ್ತುಂಡು ಅಂಚನೆ ಬೆದಿರಿಗೂ ಹೋಗ್ಬಿನ ಲಾರಿ ಇತ್ತುಂಡು ಐಟಿ ಅಂಕ್ಲೇನು ಅಜ್ಜಿನಾಡೆ ಬಿನ್ನೆರೆ ಕಟ್ಟೊಂದಿತ್ತೆ ಆ ಪೂರ್ತು ತೂತುನ ಇನಿ ಏನಕ್ಕೆ ಸಾಧಾರಣ 23 ವರ್ಷ ಆಂಡು 10 ವರ್ಷದ ಹುಡುಗಾಡ್ದ 53 ವರ್ಷ ಆಂಡಲ್ಲ ಅವೇ ದೇವಸ್ಥಾನ ಇತ್ತದೆ ಇನಿ ನಮ್ಮ ಇನಿ ಮಲ್ತನ ನಮ್ಮ ತೂಪದುಲೇವೆ ಚರ್ಚಿಲು ತೂಪ ಮಸೀದಿಲೇನು ತೂಪ ನಮ್ಮರ್ತು ಬುಕ್ಕ ಬತ್ತನಾಗಲು ಪೂರ ಏತೇತು ಎಂಚೆಂಚಿನ ಮಲ್ಲ ಮಸೀದಿ ಮಲ್ಪರ ಆಂಡು ನಮ್ಮ ಓಳು ತಯಾರಾತನೋ ಯಾರಂದು ಹಿಂದುಲು ನಮ್ಮ ನೆತ್ತ ಬಗ್ಗೆ ದಿಂಜಾತ ತಯಾರಾವಳು ಅಂಚನೆ ನಮ್ಮ ಭಗವದ್ಗೀತೆ ಎಲ್ಲ ಅಂಚನೆ ಗೋಳಿ ತೋಟದಾಗಲೇ
ಗೋಳಿ ತೋಟದ ಭಜನೆ ಮಂಡಳಿ ಸೇವಾ ಸಂಸ್ಥೆದಾಗಲೂ ಪೂರ ಆ ಭಗವದ್ಗೀತಾ ಸಾರವನ್ನು ಕೂಡ ಒಂದು ಲೀಸ್ಟನ್ನು ಮಾತೆ ಇಲ್ಲಡೆಗಳು ಎತ್ತದಿರಿ ಇಂದು ನಮ್ಮನ ಒಂಜಿ ನನಲ ಇಂಚಿನ ಒಂಜಿ ಕಾರ್ಯ ಭಗವದ್ಗೀತಾ ಪುಸ್ತಕ ಆಪಣಾಂದಿತ್ತು ಕೊರ್ಪುಣಾಂದಿತ್ತಂಡ ನೆಕ್ಕಿ ಅನ್ನು ಕೈ ಜೋಡಿಸೋರ ಏನು ತಯಾರುಳ್ಳೆ ಏನಡದೊಂಜಿ ಕಿಂಚಿದ ಆಪಣ ಸಹಾಯನ ಏನು ಕೊರಿಯರುಳ್ಳೆ ಬೂಕು ಮಾತ ಇಲ್ಲಡೆಗಿಲ್ಲ ಭಗವದ್ಗೀತೆ ಬೋರ್ಡು ಭಗವದ್ಗೀತೆ ಮಾತೇರ್ನ ಇಲ್ಲಲ್ಲ ಇಪ್ಪೋಡು ಇನಿ ಜೋಕ್ಲೆ ದಾನ್ಯತನ ಗೊತ್ತುಂಡೆ ಒಂಜಿ ಕೊಡಪ್ಪನ ನೀರು ಕೊಂಡ್ರೋಡಂಡ ಒಂಜಿ ರೂಮು వచ్చోడంಡ ಒಂಜಿ ಪೂತದೈಕ ನೀರು ಕೊರ್ಪುಂಡ ಅಪ್ಪ ಅಮ್ಮ ಎಂಕ ಮೊಬೈಲ್ ಕೊರ್ಪಾರಂಡ ಮಾತ್ರ ಏನು ಕೆಲಸ ಅಲ್ಪೆ ಇದೇನೆ ಏನು ಕೆಲಸ ಅಲ್ಪುಜಿ ಮೊಬೈಲ್ ಹೆಂಗೆ ಒಂಜಿ 4 ಗಂಟೆ ತೂವರೆ ಕೊರ್ಪಾರ ಇನ್ನು ಮಲ್ಪಲದ ಇಂದೆ ಯಾನೊಂಜಿ 10 ಒಂಜಿ ಹೆಚ್ಚಿನ 10 ವರ್ಷ ತುಂಬದ ಒಂಜಿ ಚರಿತ್ ಕತ್ತೆ ಒಂಜಿ ಲೆಕ್ಕ ಮನ್ಪೇನು ಯಾನೊಂಜಿ ಪತ್ರಿಕೆ ಓದು ನಾವು ಇಂದು ನಮ್ಮನ ಹಿಂದೂ ಧರ್ಮದ ಭಗವದ್ಗೀತೆ ನಮ್ಮನ ಒಂಜಿ ಹಿಂದುಲೆಗ್ ಸೇಲಾತನ ಮಾರಾಟ ಆಯ್ನ ಪುಸ್ತಕ ಅಂದ ಏತು ಅಂಚನೆ ಮುಸ್ಲಿಮ್ಸ್ ಧರ್ಮದ ಒಂಜಿ ಕುರಾನ್ ಪುಸ್ತಕ ವ್ಯಾಪಾರಾತನ ಏತು ಅಂಚನೆ ಬೈಬಲ್ ಪುಸ್ತಕ ಕ್ರಿಸ್ತರ್ನ ವ್ಯಾಪಾರಾತನ ಏತು 500 ಕೋಟಿ ಪುಸ್ತಕ ಬೈಬಲ್ ಪುಸ್ತಕ ಕ್ರಿಸ್ತರ್ನ ವ್ಯಾಪಾರಾತನು 5 ಬುಕ್ಕ ಮುಸ್ಲಿಂ ಸೇರ್ನಕಲ್ನ ಕುರಾನ್ 80 ಕೋಟಿ ಅವು 500 ಕೋಟಿ ಹಿಂದೂ 80 ಕೋಟಿ ನಮ್ಮನ ಹಿಂದುಳ ಭಗವದ್ಗೀತೆ ವ್ಯಾಪಾರತನ ಏತು ಗೊತ್ತಿನಿ ಬಜಿ 14,000 ಪುಸ್ತಕ ಮಾತ್ರ ಜನಕ್ಕೆ ತಲುಪುದುಂಡು ಇಂದು ಯಾನ್ ನೆಕ್ ಸಾರದ ಮನ್ಪೆ ಯಾನೊಂಜಿ ಮಲ್ಲ ಒಂಜಿ ಪಂಡಿತೆತ್ತು ಆಂಡಲ ಈ ಭಗವದ್ಗೀತೆ ಪ್ರತಿವರಿಯನ್ನ ಇಲ್ಲಲ್ಲ ಬೋಡು ದೆನ್ನೆ ಒಂಜಿ ಅಧ್ಯಾಯ ಓದಾರ ಆತಜಿಂದ ಅಂಡ ಒಂಜಿ ಐಟಿ ಸಂಸ್ಕೃತಲ್ಲ ಬರೀತಾರೆ ಕನ್ನಡ ಅರ್ಥಲ ಬರೀತಾರೆ ಆ ಪ್ರಕಾರ ಒಂಜಿ 2 ಸಾಲನ್ನೆಲ್ಲ ಓದುದು ಐನಾಲ್ಪ ದಿರೋಡು ದಿನನಿತ್ಯ ಪ್ರತಿವರಿಲ್ಲ ಓದೊಂದು ಬತ್ತಂಡ ನಿಗಳಿಗೆ ದುಂಬುದ ಹೇಳಿಕೆ ಎಡ್ಡೆ ಅವರ ಖಂಡಿತ ಸಾಧ್ಯ ಉಂಡು ಅಂಡದು ಏನು ಈ ಸಂದರ್ಭಡು ಲೇಟ್ ಆತಂಡು ಅಂಚನೆ ಮಾತೆರ್ಲ ಏನು ಪಾತೆರ್ನೆಡು ಪಣಿದು ಗಡಿಬಿಡಿಪ್ಪು ಮಾತ ಒಂಜಿ ಸಮಾಧಾನದ ಹೆಂಗೆ ಮಾಪು ಕೊರುದು ವೇದಿಕೆ ಹಿಡಿತಿನಾಗಲಿಲ್ಲ ಲೇಟ್ ಮಾಡ್ತೀನಿ ಒಂಜಿ ಆಗ್ಲಿಲ್ಲ ಏನೊಂಜಿ ಕ್ಷಮೆ ಕೇಳೊಂದು ಎನ್ನ ಈ 2 ಪಾತೆರನ್ನು ಮುಗಿಪಾರ ತಯಾರು. ತಮ್ಮ ಸೊಗಸಾದ ಮಾತುಗಳಿಗೆ ಧನ್ಯವಾದಗಳು. ಇದೀಗ ಕೊಣಾಲು ಗೋಳಿತೊಟ್ಟು ಆಲಂತಾಯದಿಂದ ಮಿಲಿಟರಿ ಸೇವೆ ಸಲ್ಲಿಸುತ್ತಿರುವವರು ಅಥವಾ ನಿವೃತ್ತಿ ಪಡೆದಂತಹ ಯೋಧರು ಇದ್ದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮೀಯರೇ, ಇತ್ತೆ ಒಂಜಿ ಈ ಕಾರ್ಯಕ್ರಮದ ನಡುಟು ಒಂಜಿ ತುಳು ಭಕ್ತಿ ಸುಗಿಪ್ಪು ಬಿಡುಗಡೆ ಅವರುಂಡು ಸತ್ಯದ ಕಲೆ ಪನ್ಪಿಂಚಿತ್ತಿ ತುಳು ಭಕ್ತಿಗೀತದ ಸುಗಿಪ್ಪು ಇಂದೆನ ಸಾಹಿತ್ಯ ಇಂದತ ಕುಸಲ್ದ ಕಿಚ್ಚ ಬರವುದ ಮಾಣಿಕ್ಯ ಕೇಶವ ನೆಲ್ಲಿಯಾಡಿ ಗಾಯನ ಗಣೇಶಾಚಾರ್ಯ ನೆಲ್ಲಿಯಾಡಿ ತೇಮಲ್ತದ ಐತ ಪ್ರಮುಖರು ಬಿಡುಗಡೆಗೆ ನಮ್ಮ ಅಧ್ಯಕ್ಷರನ್ನ ಕೈತಾಡಿಗೆ ಪೋಡು ಅಧ್ಯಕ್ಷರ ಎಡ ಬಲ ಅತಿಥಿಗಳು ಅಕ್ಳು ಅಧ್ಯಕ್ಷರ ಮೂಲಕ ಬಿಡುಗಡೆ ಸಹಕಾರ ಕೊರ್ಪಿರು. ಸತ್ಯದ ಕಲೆ ಪನ್ಪಿಂಚಿತ್ತಿ ತುಳು ಭಕ್ತಿಗೆ ಸುಗಿಪ್ಪು ಇಂದಿತ ಸಾಹಿತ್ಯ ಕುಸಲ್ದ ಕಿಚ್ಚ ಬರುವುದ ಮಾಣಿಕ್ಯ ಕೇಶವ ನೆಲ್ಲಿಯಾಡಿ ತನ್ನ ಗಾಯನ ಗಣೇಶಾಚಾರ್ಯ ನೆಲ್ಲಿಯಾಡಿ ಇಂದಕ್ಕೆ ಶುಭ ಆವಡೆ ಇದಕ್ಕೆ ಪುದರ ಬೆರಡೆ ಇಂದಿಟ್ಟು ಕೀರ್ತಿ ಈರು ಸಂಪಾದಿಸಾಲೇನು ಪಂಡಿತ ಮಾತೆರ್ಲ ತಾಟಿ ಬಿಟ್ಟದು ಈ ಸಂದರ್ಭಡು ಈರೇನು ಹರಸೊಂದುಳ್ಳಿರು. ಭಾಳ ಶೋಕದ ಕಾರ್ಯಕ್ರಮ ಕಲಾಪೋಷಕರು ದಯಮಲ್ತದ ಆರೇನು ಪ್ರೋತ್ಸಾಹ ಕೊರಡು ಧನ್ಯವಾದಗಳು. ಆರೆ ಒಂಜಿ ಸ್ಮರಣಿಕೆ ಕೊರಡು ಅಧ್ಯಕ್ಷರು ಈತೆ ದೇತೊಂದು ಬರ್ಪೇರು ಆರೆಗೆ ಶಾಲೆ ಪಾಡ್ದು ಆರೇನು ಒಂಜಿ ಸ್ಮರಣಿಕೆ ಕೊಡ್ದು ಆರೇನ ಸಾಹಿತ್ಯ ಸೇವೆಗೆ ಶ್ರೀ ಮಹಾವಿಷ್ಣು ದೇವರು ಶ್ರೀರಕ್ಷೆ ಆತ ಸದಾ ಉಂತಡು ಪಂಡಿತು ನಮಗೆ ನೋಡುವ ಎಡ್ಡೆ ಕೆಲಸ ಮಲ್ತಾರೆ ಕೇಶವ ನೆಲ್ಲಿಯಾಡಿಯವರೇ, ಭಾಳ ಖುಷಿಯಾಗಿದೆ. ಅದೇ ರೀತಿ ಗಾಯನವನ್ನು ರೂಪುಕೊಟ್ಟಿರ್ತಕ್ಕಂತಹ ಗಣೇಶಾಚಾರ್ಯ ನೆಲ್ಲಿಯಾಡಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಭಮಸ್ತು. ಪುಣ್ಯಕ್ಷೇತ್ರದ ಮಾನವೇ ತಿರ್ಲೆದ ಪುಣ್ಯಕ್ಷೇತ್ರುಡು ಅಪ್ಪಿಗೆ ಪತ್ತಿಡೆ ಮಾನವೇ ಮನಸ್ಸಿದ ಬೇಡಿನೆ ಪಾರಾಲಿ ದಿನಲ ಭಕ್ತಿ ಪೊರ್ಲುದ ಮಲ್ಲಿಗೆ ಇರಕನದೆ ಮನಸ್ಸು
ಹರ್ಷಿತ್ ಶೆಟ್ಟಿ ಮರಂದೆ, ತಂದೆ ಪದ್ಮನಾಭ ಶೆಟ್ಟಿ, ತಾಯಿ ಹೇಮಾವತಿ, ಇಂಡಿಯನ್ ಏರ್ಫೋರ್ಸ್ ಪಂಜಾಬ್ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ನಾರಾಯಣ ಶೆಟ್ಟಿ, ತಂದೆ ಶ್ರೀ ಸೋಮಪ್ಪ ಶೆಟ್ಟಿ, ತಾಯಿ ಮಾಣಕೆ, ಪತ್ನಿ ಪ್ರಮೀಳಾ, ಮಗಳು ಶ್ರುತಿ ಎನ್ ಶೆಟ್ಟಿ 15 ವರ್ಷ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತಿಯಲ್ಲಿ ಇರುವವರು. ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದೇಶ ಸೇವೆ ಈಶ ಸೇವೆ ಎಂದು ಹೇಳಿದವರು ನೀವು. ಈ ದೇಶದ ರಕ್ಷಣೆಯಲ್ಲಿ ಉಜ್ವಲವಾದಂತಹ ಸೇವೆ ಮಾಡಿದಂತಹ ನಿಮಗೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪರವಾಗಿ ಶ್ರೀ ದೇವರು ಅನುಗ್ರಹಿಸಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ನಾರಾಯಣ ಶೆಟ್ಟರು ಹಿರಿಯರು, ದೇಶಕ್ಕಾಗಿ ಅನೇಕ ವರ್ಷ ತ್ಯಾಗವನ್ನು ಮಾಡಿದವರು. ಭಾರತ ಮಾತೆಯ ಸೇವೆಗೆ ಅಭಿನಂದನೆಗಳು. ಮತ್ತೊಮ್ಮೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶ್ರೀಯುತರನ್ನು ಅಭಿನಂದಿಸಬೇಕು. 100 ಕಾಲ ಬಾಳುವಂತೆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ. ಶುಭಮಸ್ತು, ಶುಭವಾಗಲಿ ನಿಮಗೆ. ಶ್ರೀ ಕರುಣಾಕರ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತೊಮ್ಮೆ ಅಧ್ಯಕ್ಷರಿಂದ ಗೌರವಾರ್ಪಣೆ. ಶ್ರೀಯುತ ಕರುಣಾಕರ್ರೆ, ನೀವು ಕೂಡ ಅಂತೇನೆ ಇನ್ನೂ ಕೂಡ 16 ವರ್ಷ ದೇಶ ಸೇವೆ ಮಾಡುವಂತಹ ಒಂದು ಯುವತನ ನಿಮ್ಮಲ್ಲಿದೆ. ಶಿಸ್ತಿನ ದೈಹಿಕ ಕ್ಷಮತೆ ನಿಮ್ಮಲ್ಲಿದೆ. ವೀರ ಯೋಧರಾದಂತಹ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ ದೊಡ್ಡ ಚಪ್ಪಾಳೊಂದಿಗೆ. ಶ್ರೀ ಶ್ರೀನಿವಾಸ ಭಗವಂತ ಅಂಬುಡೇಲು ನಿಮಗೆ ರಕ್ಷಣೆ ನೀಡಲಿ. ಶ್ರೀ ಶ್ರೀನಿವಾಸ ಅಂಬುಡೇಲು ಅವರನ್ನ ವೇದಿಕೆಗೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಶ್ರೀನಿವಾಸರು ಮಿಲಿಟರಿಯ ಶಿಸ್ತು ಎಂದು ಕಾಣುತ್ತದೆ. ದೇಶ ಸೇವೆ ಮಾಡಿದಂತಹ ಆ ಧೀಮಂತ ವ್ಯಕ್ತಿತ್ವ ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ ನಾವು. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಅಕ್ಕಪಕ್ಕದಂತಹ ನೀವು ಎಲ್ಲೆಲ್ಲೋ ಕಷ್ಟವನ್ನು ಎಷ್ಟೋ ತ್ಯಾಗವನ್ನು ಮಾಡಿ ದೇಶ ಸೇವೆಯನ್ನು ಮಾಡಿದ್ದೀರಾ. ಆದರೂ ಭಾರತ ಮಾತೆ ನಿಮ್ಮನ್ನು ಶ್ರೀರಕ್ಷೆಯಾಗಿ ನಿಂತು ನಿಮ್ಮ ಸೊಗಸಾದ ಸೇವೆಗೆ ಹರಸಿದ್ದಾರೆ. ಶ್ರೀ ಮಹಾವಿಷ್ಣು ಸದಾ ನಿಮಗೆ ಶ್ರೀರಕ್ಷೆಯಾಗಿ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಆತ್ಮೀಯರೇ, ಮತ್ತೊಮ್ಮೆ ನಮ್ಮ ನಿರೀಕ್ಷೆಯ ನಾವು ಮೊನ್ನೆಯಿಂದ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಇಂದಲ್ಲ ನಾಳೆ ಖಂಡಿತ ನಮ್ಮ ಸರ್ ಬರ್ತಾರೆ ಎಂದೇ ನಾವು ಅಂದುಕೊಂಡಂತಹ ಸನ್ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ನಮ್ಮ ಜನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅವರ ಜೊತೆಗೆ ಶ್ರೀ ಸೀತಾರಾಮರೈ ಕೈಕಾರ MRPL ಮ್ಯಾಂಗಳೂರು ಅವರು ಕೂಡ ಬರ್ತಾ ಇದ್ದಾರೆ ಅಂದಾಗ ನಮ್ಮ ಭರವಸೆ ಇನ್ನಷ್ಟು ಹೆಚ್ಚಿದೆ. ದೇಶದ ಖ್ಯಾತ ಕಂಪನಿ MRPL ಜೊತೆಗೆ ನಮ್ಮ ಕರ್ನಾಟಕದ ಧೀಮಂತ ನಾಯಕ ಶ್ರೀ ಅಶೋಕ್ ಕುಮಾರ್ ರೈ ಬಂದಿದ್ದಾರೆ. ಇವರಿಬ್ಬರನ್ನು ಕೂಡ ಶಾಸಕರು ಮುಂದೆ ಬರುವ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮೊಂದಿಗೆ ಶ್ರೀ ಸೀತಾರಾಮ್ ರೈ ಕೈಕಾರ MRPL ಮ್ಯಾಂಗಳೂರು ಸರ್, ನೀವು ಬಂದದ್ದು ನಮಗೆ ಬಹಳ ಖುಷಿಯಾಗಿದೆ. ನಮ್ಮ ಶಕ್ತಿಯನ್ನು ನಮ್ಮ ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ನಾವೀಗ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಉಮೇಶ್ ಅಂಬರ್ಜೆ ಸರ್, ತಡವಾಗಿ ಆದರೂ ಬಂದಿದ್ದೀರಿ, ಬಹಳ ಖುಷಿಯಾಗಿದೆ. ಅವರನ್ನು ಗೌರವಿಸಬೇಕು. ಶ್ರೀ ಉಮೇಶ್ ಅಂಬರ್ಜಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶ್ರೀ ಭಗವಂತ ಶ್ರೀರಕ್ಷೆ ಆಗಿರಲಿ ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡ.
ಇದೇ ಸಂದರ್ಭದಲ್ಲಿ ಶ್ರೀ ಅಶೋಕ್ ತೋಟ ನಮ್ಮ ಕೊಣಾಲು ಗ್ರಾಮದವರೇ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶ ರಕ್ಷಣೆಯಲ್ಲಿ ದೇಶದ ತುದಿಯಲ್ಲಿದ್ದಾರೆ. ಅವರ ಆ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನಾವೀಗ ಅವರನ್ನು ಕೂಡ ಗೌರವಿಸಲಿಕ್ಕೆ ಅವರ ಪತ್ನಿಯವರನ್ನು ರಶ್ಮಿಯವರನ್ನು ನಾವು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಬನ್ನಿ. ಶ್ರೀಯುತರ ಅದ್ಭುತವಾದಂತಹ ಸೇವೆಯನ್ನು ನಮ್ಮ ಎಲ್ಲ ಜನರು ಚಪ್ಪಾಳೆಯ ಮೂಲಕ ಕೊಂಡಾಡ್ತಾ ಇದ್ದಾರೆ. ಕ್ಷೇತ್ರ ಅಧ್ಯಕ್ಷರು ಅವರನ್ನು ಗೌರವಿಸ್ತಾ ಇದ್ದಾರೆ. ಇದನ್ನು ನಮ್ಮ ಮಿಲಿಟರಿಯಲ್ಲಿರುವಂತಹ ಅಣ್ಣ ಅವರಿಗೆ ತಿಳಿಸಬೇಕು. ನೀವು ನಮ್ಮ ಚಪ್ಪಾಳೆಯನ್ನು ಅವರಿಗೆ ಮುಟ್ಟಿಸಬೇಕು. ಅಭಿನಂದನೆಗಳು. ಇದೀಗ ವೇದಿಕೆ ಶ್ರೀ ಸೀತಾರಾಮ ರೈ ಕೈಕಾರ ಇವರಿಗೆ. ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಥಳ ಸಾನ್ನಿಧ್ಯ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆಯ ಮೇಲಿರುವಂತಹ ಎಲ್ಲ ಹಿರಿಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಭಗವದ್ಭಕ್ತರೇ, ಮಾತೆಯರೇ, ನಾನು ಬಹುಶಃ ಇವತ್ತು ನಿತ್ಯಾನಂದ ಶೆಟ್ಟರು ಯಾಕಂತ ಹೇಳಿದರೆ ಎಲ್ಲರನ್ನು ಹೇಳಬೇಕಾಗ್ತದೆ. ಇಲ್ಲಿ ಎಲ್ಲರ ಹೆಸರನ್ನು ಹೇಳುವಂಥ ಸಮಯ ಇಲ್ಲ ಈಗ. ಯಾಕಂತ ಹೇಳಿದರೆ ಒಂದು ದೇವರ ಕಾರ್ಯವನ್ನು ಪೂಜೆಯಲ್ಲಿ ಮಾತ್ರ ಅಲ್ಲ, ನಮ್ಮ ವ್ಯವಸ್ಥೆಯಲ್ಲಿ ಕೂಡ ಕಾಣಬಹುದು. ದೇವರ ಪೂಜೆ ಅಂತ ಹೇಳಿದರೆ ಬಹುಶಃ ಪುರೋಹಿತರು ನಮ್ಮೆಲ್ಲರ ಪರವಾಗಿ ದೇವರಿಗೆ ಪೂಜೆ ಮಾಡ್ತಾರೆ. ಆದರೆ ಆ ದೇವರ ಪೂಜೆಯ ಒಟ್ಟಿಗೆ ಉಳಿದ ವ್ಯವಸ್ಥೆಗಳು ನಾವು ಮನಪೂರ್ವಕವಾಗಿ ಯಾವ ರೀತಿ ಮಾಡ್ತೇವೋ ಆಗ ಅದು ಕೂಡ ಪೂಜೆಗೆ ಸಮಾನ. ಅಂತಹ ವ್ಯವಸ್ಥೆಯನ್ನು ನಾವು ಬಹುಶಃ ಗೋಳಿತೊಟ್ಟುವಿನಿಂದ ಇಲ್ಲಿಗೆ ಬರುವಾಗ ಈ ಮಾರ್ಗದ ಎರಡೂ ಪಕ್ಕಗಳಲ್ಲಿ ಮತ್ತೆ ಕಂಡಂತಹ ವ್ಯವಸ್ಥೆಗಳಲ್ಲಿ ನಾನು ಕಂಡೆ. ನಾನು ಇವತ್ತು ಇಲ್ಲಿಗೆ ಬರದೇ ಇರ್ತಿದ್ರೆ ಬಹುಶಃ ನನ್ನ ಜೀವನದಲ್ಲಿ ಏನೋ ಒಂದು ಉತ್ತಮವಾದಂತಹ ಒಂದು ಗಳಿಗೆಯನ್ನು ಮತ್ತು ವ್ಯವಸ್ಥೆಯನ್ನು ನಾನು ಕಳೆದುಕೊಳ್ಳುತ್ತಿದ್ದೆ ಅಂತ ಅನಿಸಿತು ನನಗೆ. ಮಣವಳಿಕೆಯವರು ನಮ್ಮ ನಿತ್ಯಾನಂದ ಶೆಟ್ಟರು ಹಾಗೂ ಅವರ ತಂಡ, ಇಲ್ಲಿ ಅಧ್ಯಕ್ಷರು ಎಲ್ಲರೂ ಸೇರಿ ಬಹುಶಃ ನಮಗೆ ನಾವು ಅವರ ಒಂದು ಕುಟುಂಬದ ಸದಸ್ಯರಿದ್ದ ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಇರ್ತೇವೆ. ಆದರೆ ಇವತ್ತು ವಿಶೇಷವಾಗಿ ಅತಿಥಿಯಾಗಿ ಕರೆದಿದ್ದಾರೆ. ಅದು ನಮಗೆ ಮಹಾವಿಷ್ಣು ದೇವರ ಪ್ರಸಾದ ಅಂತ ನಾನು ಭಾವಿಸಿದ್ದೇನೆ. ದೇವರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ವ್ಯವಸ್ಥೆ ನಾವೆಲ್ಲ ಕಾಣ್ತಾ ಇದ್ದೇವೆ. ಬಹುಶಃ ಕಳೆದ ಒಂದು 40 ವರ್ಷಗಳಲ್ಲಿ 1992ರ ನಂತರ ನಾವು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿಯೂ ನಾವು ನಮ್ಮ ಕರಾವಳಿ ಪ್ರದೇಶದಲ್ಲಿ ದೇವ ಸಾನ್ನಿಧ್ಯಗಳು, ದೈವ ಸಾನ್ನಿಧ್ಯಗಳು, ನಾಗ ಸಾನ್ನಿಧ್ಯಗಳು ಇದೆಲ್ಲ ಜೀರ್ಣೋದ್ಧಾರಗೊಂಡು ಕುಟುಂಬದಿರ್ಬೋದು, ಗ್ರಾಮದಿರ್ಬೋದು, ಸೀಮೆಯದಿರ್ಬೋದು, ಎಲ್ಲ ತಾಲೂಕಿನದಿರ್ಬೋದು, ಇದೆಲ್ಲ ಜೀರ್ಣೋದ್ಧಾರಗೊಂಡು ದೇವರು ಅತ್ಯಂತ ಸಂತೃಪ್ತವಾಗಿ ನೆಲೆಯೂರಿದ್ದಾರೆ. ಇದು ಎಲ್ಲ ಸಮಾಜದವರು ಒಂದು ಮಾನಸಿಕ ನೆಮ್ಮದಿಯಿಂದ ಜೀವನ ನಡೆಸಲು ಕಾರಣವಾಗುತ್ತದೆ. ಇದೇ ದೈವ ಸಾನ್ನಿಧ್ಯ. ಬಹುಶಃ ನಾನು ಗೋಳಿತೊಟ್ಟು ಬ್ರಹ್ಮಕಲಶ ಅಂತಲೇ ನನ್ನ ಮೊಬೈಲಲ್ಲಿ ನಾನು ಸೇವ್ ಮಾಡಿಕೊಂಡದ್ದು. ಮೊನ್ನೆ ಪೇಪರಲ್ಲಿ ಬರುವಾಗ ತಿರ್ಲೆ ಅಂತ ಹೇಳಿದರು. ನನ್ನ ಮಗಳು 7th ಸ್ಟ್ಯಾಂಡರ್ಡ್ ಒಂದು ಮೊನ್ನೆ ಉದಯವಾಣಿಯಲ್ಲಿ ಅರ್ಧ ಪೇಜಿ ಬಂದಿತ್ತು. ಅವಳು ಹೇಳಿದರು ತಿರ್ಲೆ ಗೋಳಿತೊಟ್ಟು ಹತ್ತು ಪಪ್ಪ ಅಂತ. ಸೊ ನಾನು ಆ ತಿರ್ಲೆ ಮಹಾವಿಷ್ಣುವನ್ನು ಅವತ್ತೇ ಆಗ ಸ್ಮರಣೆ ಮಾಡಿಕೊಂಡೆ. ಮಹಾವಿಷ್ಣು ದೇವರ ಸಾನ್ನಿಧ್ಯವನ್ನು ನಾವು ದೇವಸ್ಥಾನದ ಒಳಗಿನ ಹೋಗಬೇಕಷ್ಟೇ ನಾನು. ಆದರೂ ಆ ಸಾನ್ನಿಧ್ಯ ಹೇಗಿರ್ಬೋದು ಅಂತ ಹೇಳುವುದು ನಾನು ಮನಸ್ಸಲ್ಲಿ ಅರ್ಥ ಮಾಡಿಕೊಂಡೆ. ನನ್ನ ಮನಸ್ಸಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ನನ್ನ ಮನಸ್ಸಲ್ಲಿ ಸ್ಮರಿಸಿಕೊಂಡೆ.
ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಬಹುಶಃ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಅಂದರೆ ಅವರೊಂದು ದಾರಿಯನ್ನು ತೋರಿಸಿಕೊಂಡು ಹೋಗಲಿಕ್ಕೆ, ಅಧ್ಯಕ್ಷರಿಂದ ಅಂತ ಅಲ್ಲ, ಎಲ್ಲರಿಂದ ಸೇರಿ ನಾವು ಜೀರ್ಣೋದ್ಧಾರವನ್ನು ಮಾಡಿ ದೇವರ ಸಾನ್ನಿಧ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಇದು ಯಾಕೆ ಬೇಕು? ದೇವರಿಗೆ ಜೀರ್ಣೋದ್ಧಾರ ಬೇಕಾ? ದೇವರಿಗೆ ಪ್ರತಿಷ್ಠಾಪನೆ ಬೇಕಾ? ಬೇಡ. ಸಮಾಜಕ್ಕೆ ಬೇಕು, ನಮಗೆ ಬೇಕು. ಒಂದು ಸುಸ್ಥಿರವಾದ ವ್ಯವಸ್ಥೆಯನ್ನು, ಸಮಾಜವನ್ನು ಕಾಣಲು ಇದೆಲ್ಲ ವ್ಯವಸ್ಥೆಗಳು ಬೇಕು. ಎಲ್ಲ ಸಮಾಜದವರನ್ನು ಒಟ್ಟಿಗೆ ಕೂಡಿಕೊಂಡು ಮಾಡುವಂಥ ವ್ಯವಸ್ಥೆ ನಮ್ಮ ಹಿಂದೂ ಸಮಾಜದಲ್ಲಿರುವಂಥ ಈ ಸುವ್ಯವಸ್ಥಿತವಾದಂಥ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಮತ್ತು ದೇವರ ಪೂಜೆ. ಬಹುಶಃ ನಮ್ಮ ಕುಟುಂಬಗಳಲ್ಲಿ ಕಾಣುತ್ತೆ, ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ದೈವ ಸಾನ್ನಿಧ್ಯಗಳು ಇದ್ದಾವೆ. ಈ ದೈವ ಸಾನ್ನಿಧ್ಯಗಳಲ್ಲಿ ಕುಟುಂಬದ ಒಬ್ಬರು ಯಜಮಾನರು ಇರ್ತಾರೆ. ಅವರು ಪ್ರಾಯದವರು, ಒಬ್ಬ ಹಿರಿಯ ವ್ಯಕ್ತಿಯನ್ನು ನಾವು ಕುಟುಂಬದ ಯಜಮಾನರಾಗಿ ನಾವೆಲ್ಲರೂ ಸೇರಿ ಅವರನ್ನು ಗೌರವಿಸ್ತೇವೆ. ಅವರನ್ನು ಎದುರು ಬಂದು ಕೂತ್ಕೊಂಡ್ರೆ ಸಾಕು, ಎಲ್ಲ ಕುಟುಂಬದ ಕಿರಿಯ ಎಲ್ಲ ಆ ಕುಟುಂಬ ವ್ಯವಸ್ಥೆಯವರ ಕೆಲಸವನ್ನು ಮಾಡ್ತಾರೆ. ಪ್ರತಿ ವರ್ಷಕ್ಕೆ ಆ ನೇಮದ ಕಾರ್ಯ ಇರ್ಬೋದು, ತಂಬಿಳದ ಕಾರ್ಯ ಇರ್ಬೋದು, ನಾಗಣ ಕಾರ್ಯ ಇರ್ಬೋದು, ಇದು ಒಂದು ಕುಟುಂಬದಲ್ಲಿ ಆಗುವಂಥ ವ್ಯವಸ್ಥೆ. ಕುಟುಂಬದ ನಂತರ ಏನು? ಕುಟುಂಬದ ನಂತರ ನಮಗೆ ಗ್ರಾಮ ಬರುತ್ತೆ. ಈ ಗ್ರಾಮದಲ್ಲಿ ಒಬ್ಬರು ಗ್ರಾಮದ ಮುಖ್ಯಸ್ಥರಂತ ಇರ್ತಾರೆ. ಆ ಮುಖ್ಯಸ್ಥರಂದರೆ ಆ ದೇವಸ್ಥಾನದ ಮುಖ್ಯಸ್ಥರು. ಅವರ ಒಂದು ಸಮ್ಮುಖದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಗ್ರಾಮ ಆದರೆ ಏನು? ಸೀಮೆ ಬರುತ್ತೆ. ಸೀಮೆ ಆದ ಮೇಲೆ ರಾಜ್ಯ ಬರುತ್ತೆ. ನಾವೇನೋ ಹಾಗೆ ಒಂದು ವಿಶಾಲವಾದ ಜಗತ್ತಿನಲ್ಲಿ ನಾವು ಮುಂದುವರಿತೇವೆ. ಆದರೆ ಬಂಧುಗಳೇ, ಬ್ರಹ್ಮ ಕಲಶದಲ್ಲಿ ನಾವು ದೇವರನ್ನು ಕಂಡು ಪ್ರತಿನಿತ್ಯ ದೇವರನ್ನು ಯಾವ ರೀತಿ ಕಾಣಬೇಕು? ಆ ಪ್ರತಿನಿತ್ಯ ದೇವರನ್ನು ಯಾವ ರೀತಿ ಕಾಣಬೇಕಂತ ಹೇಳಿದ್ರೆ, ನಾವು ಮಾಡುವಂತಹ ಕಾರ್ಯದಲ್ಲಿ, ನಾವು ಮಾಡುವಂತಹ ಚರ್ಯೆಯಲ್ಲಿ, ನಾವು ಮಾಡುವಂತಹ ಮಾತನಾಡುವಂತಹ ಮಾತಿನಲ್ಲಿ ತಪ್ಪುಗಳಾಗುವುದು ಸಹಜ. ದೇವರು ತಪ್ಪು ಮಾಡುವಾಗ ನಮ್ಮನ್ನು ಕ್ಷಮಿಸ್ತಾರೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ, ಅದು ಗೊತ್ತಿದ್ದು ತಪ್ಪು ಮಾಡಿದರೆ ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟರೆ ಆ ತಪ್ಪಿಗೆ ದೇವರು ಕ್ಷಮೆಯನ್ನು ಕೊಡ್ತಾರೆ. ಬಹುಶಃ ಇಂತಹ ವ್ಯವಸ್ಥೆಗಳು ನಮ್ಮ ಹಿಂದೂ ಸಮಾಜದಲ್ಲಿ ಎಲ್ಲ ಕಡೆ, ಎಲ್ಲ ಸಮಾಜದವರನ್ನು ಪ್ರೀತಿಸುವಂಥ ವ್ಯವಸ್ಥೆಯೊಂದಿಗೆ ನಾವು ಸಮಾಜದಲ್ಲಿ ಮುಂದುವರಿಬೇಕು. ಆಗಲೇ ನಮ್ಮ ಸಮಾಜ ಉತ್ಕೃಷ್ಟ ಸಮಾಜ, ಶ್ರೇಷ್ಠ ಭಾರತ, ವಿಶ್ವಗುರು ಭಾರತವಾಗಲು ಸಾಧ್ಯ. ಇಂತಹ ವ್ಯವಸ್ಥೆಗಳಿಗೆ ನೀವೆಲ್ಲ ಶ್ರಮಿಸಿದ್ದೀರಾ. ಬಹುಶಃ ಅಧ್ಯಕ್ಷರು, ಅದರ ಎಲ್ಲ ಸಮಿತಿಯವರು ಮತ್ತು ಎಲ್ಲ ಸೇರಿದಂಥ ಊರಿನ ಬಂಧುಗಳು ನೀವೆಲ್ಲ ಶ್ರಮಿಸಿದ್ದೀರಾ. ಆ ಮಹಾವಿಷ್ಣುವಿನ ಆಶೀರ್ವಾದ, ಆ ಗರುಡ ವಾಹನನ ಆಶೀರ್ವಾದ ನಮಗೆಲ್ಲ ಇರಲಿ. ನಮ್ಮ ಊರು ಸಮೃದ್ಧಿಯಾಗಲಿ, ಈ ತಿರ್ಲೆಯ ನಾಡು ಸಮೃದ್ಧ ನಾಡಾಗಲೆಂದು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಮಹಾವಿಷ್ಣುವೇ ನಮಃ. ನಿಮ್ಮ ಚಿಂತನೆಯ ಪ್ರಶಂಸೆಯ ಮಾತಿಗೆ ಅಭಿನಂದನೆಗಳು ಸರ್. ಇದೀಗ ಶ್ರೀ ದೇವಳದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶದ ಬೃಹತ್ ಜವಾಬ್ದಾರಿಯನ್ನು ತನ್ನ ಹೆಗಲಿಗೇರಿಸಿ ಹಗಲು ರಾತ್ರಿ ಪರಿಶ್ರಮಿಸಿ ತನ್ನ ವೈಯಕ್ತಿಕ ಬದುಕನ್ನು ಬದಿಗಿರಿಸಿ ಒಮ್ಮೊಮ್ಮೆ ಕುಗ್ಗಿ ಮಗದೊಮ್ಮೆ ಹಿಗ್ಗಿ ಸರ್ವ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ತಮ್ಮೆಲ್ಲ ಬಳಗವನ್ನು ಒಟ್ಟು ಸೇರಿಸಿ ಈ ಪುಣ್ಯದ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀ ಶಿವಾನಂದ ಕಾರಂತ್ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು, ಅದೇ ರೀತಿ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಇದೀಗ ವೇದಿಕೆ ತಮಗಾಗಿ ಅಧ್ಯಕ್ಷೀಯ ನುಡಿಗಳಿಗಾಗಿ. ಶ್ರೀ ವಿಷ್ಣುಮೂರ್ತಿಯೇ ನಮಃ, ಶ್ರೀ ಕೋಣಾಲ ದೇವತಾಯ ನಮಃ, ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಉಪಸ್ಥಿತರು ಹಾಗೂ ಸಭಾಂಗಣದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಇವತ್ತಿನ ನಮ್ಮ ಬ್ರಹ್ಮಕಲಶದ 6ನೇ ದಿನ ಹಾಗೂ ಕೊನೆಯ ದಿನಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಒಂದು ನನ್ನ ಕಡೆಯಿಂದ ಅಭಿನಂದನೆಗಳು. ಇವತ್ತು ನಮ್ಮ ಈ ಬ್ರಹ್ಮಕಲಶೋತ್ಸವ ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಇವತ್ತು ಸಂಪೂರ್ಣಗೊಂಡಿದೆ. ಇವತ್ತು ನಮಗೆ ಬಹಳ ಒಂದು ಸಂತೋಷದ ದಿನ. ಪ್ರಾಯಶಃ ಇವತ್ತು ಈ ಒಂದು ದಿನವನ್ನು ಕಾಣಲಿಕ್ಕೆ ನಮ್ಮ ಈ ಭಾಗದ ಜನಗಳ ಎಷ್ಟೋ ದಿವಸದ ಇದೊಂದು ಕನಸಾಗಿತ್ತು. ಇದನ್ನು ಮೊದಲಿಗೆ ನಮ್ಮ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವಂಥ ನನ್ನ ಮಾವನೇ ಆಗಿರುವಂಥ ಶ್ರೀಯುತ ಮಾಧವ ಸರಳರ ಎಷ್ಟೋ ದಿನಗಳ ಇದೊಂದು ತಪಸ್ಸು ಹಾಗೂ ಕನಸಾಗಿತ್ತು. ಈ ಕನಸನ್ನು ಇವತ್ತು ನಮ್ಮೆಲ್ಲರ ಮೂಲಕ ಅವರ ಒಂದು ಕನಸನ್ನು ನಾವು ಕೈ ಜೋಡಿಸಿಕೊಂಡು ಮಾಡಿದ್ದಕ್ಕೆ ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಈ ಸಮಾಜದಲ್ಲಿ. ಯಾಕೆ ಅಂತ ಹೇಳಿದರೆ
ಪಾಪ ಅವರು ನಾನು ನೋಡಿದೆ ಮದುವೆಯಾಗಿ ಸಾಮಾನ್ಯ ಒಂದು 17-18 ವರ್ಷ ಆಗಿರ್ಬೋದು. ನಾನು ಅವತ್ತಿನಿಂದ ಅವರಿಗೂ ಪದೇ ಪದೇ ಮಾತಲ್ಲಿ ಶಿವಾನಂದ ಯಾವಾಗ ನಾವು ನಮ್ಮ ಬ್ರಹ್ಮಕಲಶ ಮಾಡುವುದು ಇದನ್ನು ನೀವೆಲ್ಲ ಸೇರಿ ಮಾಡಬೇಕು, ನಾನು ಇರುವಾಗಲೇ ಆಗಬೇಕು ಅಂತ ಒಂದು ಆಶಯವನ್ನು ಪ್ರತಿದಿನ ನನ್ನಲ್ಲಿ ವ್ಯಕ್ತಪಡಿಸ್ತಾ ಇದ್ದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಪಾಪ ಆಗ ನಮಗೆ ಸ್ವಲ್ಪ ಸಂಪನ್ಮೂಲಗಳ ಕ್ರೋಢೀಕರಣದ ವಿಷಯವಾಗಿರ್ಬೋದು ಅಥವಾ ಕೆಲವು ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಇದು. ಈ ಎಲ್ಲ ಕಾರಣಗಳಿಂದ ಪ್ರಾಯಶಃ ಇದು ವಿಷ್ಣುಮೂರ್ತಿ ದೇವರ ಸಂಕಲ್ಪದಂತೆ ನಡೆಯಿತು ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇಲ್ಲಿ ತಾವೆಲ್ಲ ನೋಡಿರ್ಬೋದು, ಕಳೆದ 12 ನಾನೊಂದು ಸ್ವಲ್ಪ ಜೀರ್ಣೋದ್ಧಾರದ ಬಗ್ಗೆ ಒಂದು 2 ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ತಿಳಿದಿರುವಂತೆ ಒಂದು 12 ವರ್ಷದ ಹಿಂದೆ ನಾವೊಂದು ಅಷ್ಟಮಂಗಲ ಪ್ರಶ್ನೆಯನ್ನು ಈಗ ನಮ್ಮ ವೇದಿಕೆಯಿಂದ ನಿರ್ಗಮಿಸಿರುವಂತಹ ನಮ್ಮ ವಾಸ್ತುಶಿಲ್ಪ ತಜ್ಞರಾದಂಥ ರಮೇಶ್ ಕಾರಂತ್ ಬೆದರಡ್ಕ ಇವರ ನೇತೃತ್ವದಲ್ಲಿ ಒಂದು 12 ವರ್ಷ ಹಿಂದೆ ನಾವೊಂದು ಸ್ಕೆಚ್ಚನ್ನು ರೆಡಿ ಮಾಡಿ ಅಷ್ಟಮಂಗಲ ಪ್ರಶ್ನೆಗೆ ಕಾಸರಗೋಡು ಸುಬ್ರಹ್ಮಣ್ಯ ಭಟ್ ಚೇಕೋಡಿ ಇವರ ಒಂದು ಅಷ್ಟಮಂಗಲ ಪ್ರಶ್ನೆಯ ಪ್ರಕಾರ ಇದನ್ನು ಯಾವ ಥರ ಮಾಡ್ಬೋದು ಅಂತೇಳಿ ಊರವರ ಸಮ್ಮುಖದಲ್ಲಿ ನಾವೊಂದು ಪ್ರಶ್ನೆ ಚಿಂತನೆಯನ್ನು ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಮಗೆ ತೋರಿದಂಥ ಒಂದು ಎಲ್ಲರ ಉತ್ಸಾಹ, ಅದನ್ನೇ ನಾವು ಸ್ವಲ್ಪ ಮುಂದೂಡಿಕೊಂಡು, ಯಾಕಂದರೆ ನಮ್ಮ ಹತ್ರ ಸ್ವಲ್ಪ ಆಗ ಹೇಳಿದಾಗೆ ನಾನು ಸ್ವಲ್ಪ ನಮ್ಮ ಆರ್ಥಿಕ ಸಮಸ್ಯೆ ಇತ್ತು ನಮ್ಮಲ್ಲಿ ಕೂಡ, ಕ್ರೋಢೀಕರಣ ಇರ್ಬೋದು, ಮಾನವ ಸಂಪನ್ಮೂಲ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಇದನ್ನು ಯೋಚಿಸುತ್ತಾ ಕಾಲಕ್ರಮೇಣ ಇದು ವರ್ಷಗಳೇ ಉರುಳ್ತಾ ಹೋಯಿತು. ಬಟ್ ನಾವು ದೃಢ ಸಂಕಲ್ಪವನ್ನು ಎಂದಿಗೂ ಬಿಡಲಿಲ್ಲ. ಅದರ ಒಂದು ಮಹತ್ವಾಕಾಂಕ್ಷೆಯ ಒಂದು ಗುರಿಯನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ನಾವು ಏನು ಮಾಡಿದೆ, ಅವತ್ತೇ 12 ವರ್ಷ ಹಿಂದೆ ಇದಕ್ಕೆ ಬೇಕಾದಂಥ ವಾಸ್ತುಶಿಲ್ಪರ ಒಂದು ಏನು ನಾವು ಒಂದು ನಕ್ಷೆ, ನೀಲ ನಕ್ಷೆಯನ್ನೆಲ್ಲ ಪಟ್ಟಿ ಮಾಡಿ ಇಟ್ಕೊಂಡಿದ್ದೆವು. ಇದನ್ನು ನಮ್ಮ ಮನಸ್ಸಿನ ಒಳಗೆ ನಾವು ಒಂದು ಏನಂತಾರೆ, ನಾವು ಬಜೆಟ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಅದಕ್ಕೆ, ಅಥವಾ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತೇವೆ. ಅಂದರೆ ಮೊದಲೇ ಪೂರ್ವ ನಿರ್ಧಾರಿತ ಆದಂಥ ಒಂದು ಸಂಗತಿಯನ್ನು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೆವು. ಬಟ್ ಅದಕ್ಕೆ ಹೇಳ್ತಾರೆ, ಎಲ್ಲ ಕೆಲಸಕ್ಕೂ ದೇವರ ಸಂಕಲ್ಪ ಅಥವಾ ಆ ದಿನ ಒಂದು ಸೇರಿ ಬರಬೇಕು ಅಥವಾ ಕೂಡಿ ಬರಬೇಕು ಹೇಳುವಂಥ ಹಿರಿಯರ ಮಾತು ಕೂಡ ಇದಕ್ಕೆ ಸೇರಿಕೆ ಆಯಿತು. ಸಾಮಾನ್ಯ ಒಂದು 2-2.5 ವರ್ಷ 3 ವರ್ಷ ಹಿಂದೆ ನಾವು ಇದನ್ನೆಲ್ಲ ಮತ್ತೆ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಊರವರ ಎಲ್ಲ ಸುತ್ತಮುತ್ತಲಿನ ಊರವರು, ನಮ್ಮ ಗ್ರಾಮದ ಊರವರು ಎಲ್ಲ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅನುಭವ ಇರುವವರನ್ನೆಲ್ಲ ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ನಾವು ನೇಮಕಗೊಂಡು ಮಾಡಿದೆವು. ಅಲ್ಲಿಂದ ನಮ್ಮ ಈ ಒಂದು ಗುರಿ ಆರಂಭ ಆಯಿತು. ಸದೃಢ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ನಾವು ಆರಂಭ ಮಾಡಿ ಅದಕ್ಕೆ ಬೇಕಾದಂಥ ಆಲ್ರೆಡಿ ನಮ್ಮ ಹತ್ರ ನೀಲನಕ್ಷೆ ಅಥವಾ ಏನು ದೇವಸ್ಥಾನದ ಸ್ಕೆಚ್ ನಮ್ಮ ಹತ್ರ ಆಲ್ರೆಡಿ ಕೈ ಸೇರಿತ್ತು. ಅದನ್ನೇ ನಾವು ಅಲ್ಲಿಂದ ನಾವು ದಿವಸ ಆದಷ್ಟು ಬೇಗ ಇದನ್ನು ಸಂಪೂರ್ಣ ಮಾಡಬೇಕು ಅಂತ ಡೇ ನೈಟ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಇದಕ್ಕೆ ನಮಗೆ ಬೆನ್ನೆಲುಬಾಗಿ, ನಾನು ಅಧ್ಯಕ್ಷರಾಗಿ ಮಾತ್ರ ನಾನು ಮಾತಾಡ್ತಾ ಇಲ್ಲ, ನಿಮ್ಮಲ್ಲಿ ಒಬ್ಬನಾಗಿ ನಾನು ಈ ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ಅಧ್ಯಕ್ಷ ಒಬ್ಬನಿಂದ ಏನು ಸಾಧ್ಯ ಇಲ್ಲ, ಅಥವಾ ಒಂದು ಮುಕ್ತೇಶ್ವರರಿಂದ ಕೂಡ ಯಾವುದೇ ಕಾರ್ಯವನ್ನು ಏಕಾಂಗಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಿಮ್ಮೆಲ್ಲರ ಒಂದು ಪರಿಶ್ರಮ, ಅಥವಾ ನಾವು ಮುಂದೆ ಒಂದು ಅಡಿ ಇಡಬೇಕಿದ್ರೆ ನಮ್ಮ ಬೆಂದೆ ನೀವಿದ್ದೀರಿ ಎನ್ನುವ ಒಂದು ಅಚಲ ನಿರ್ಧಾರದೊಂದಿಗೆ ನಾವು ಮುಂದೆ ಕಾಲಿಡ್ತೇವೆ. ಅದು ಇಲ್ಲದ ವಿನಃ ಈ ಕೆಲಸ ಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ನಾನು ನಮ್ಮ ಊರವರು, ಸುತ್ತಮುತ್ತಲಿನ ಎಲ್ಲ ಊರವರು ಅಥವಾ ನಮ್ಮ ಸಮಿತಿಯ ಪದಾಧಿಕಾರಿಗಳು, ಮುಕ್ತೇಶ್ವರರು, ಅದಕ್ಕೆ ನಮಗೆ ತಂತ್ರಿವರಿಯರು, ನಮ್ಮ ದೇವಸ್ಥಾನಕ್ಕೆ ಕೆಮ್ಮಿಂಜೆ ನಾಗೇಶ್ ತಂತ್ರಿಗಳವರ ಮಾರ್ಗದರ್ಶನ ಹಾಗೂ ಅವರ ಸುಪುತ್ರನಾಗಿರುವಂಥ ಕಾರ್ತಿಕ ತಂತ್ರಿಯವರ ನೇತೃತ್ವ, ಇದನ್ನೆಲ್ಲ ನಾವು ಪಡೆದುಕೊಂಡು ಅವರ ಎಲ್ಲ ಮಾರ್ಗದರ್ಶನ, ಅದರ ಜೊತೆಯಲ್ಲಿ ವಿಶೇಷವಾಗಿ ನಾನು ಇದನ್ನು ಹೇಳಲೇಬೇಕು, ಪೂಜ್ಯ ಕಾವಂದರು ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರು, ಅವರನ್ನು ನಾವು ಎಷ್ಟು ಬಾರಿ ಕೊಂಡಾಡಿದರೂ ಕಮ್ಮಿ ಈ ವಿಷಯದಲ್ಲಿ. ಯಾಕೆಂತ ಹೇಳಿದರೆ, ನಾವು ಈ ದೇವಸ್ಥಾನದ ಆರಂಭ ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಮನವಿ ಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ನಮ್ಮ ಜೀರ್ಣೋದ್ಧಾರ ಸಮಿತಿಯಲ್ಲಿ ಒಂದು ಚಿಂತನೆ ಮಾಡಿದೆವು. ಆ ಸಮಯದಲ್ಲಿ ನಾವು ಮೊದಲಿಗೆ ಭೇಟಿ ಮಾಡಿದ್ದು ಶ್ರೀ ಪೂಜ್ಯರ ಮಾರ್ಗದರ್ಶನದಂತೆ ನಾವು ಆ ಮನವಿ ಪತ್ರವನ್ನು ಎಲ್ಲ ತಯಾರು ಮಾಡಿ ಅವರ ದಿವ್ಯ ಹಸ್ತದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಾವು ಬಿಡುಗಡೆ ಮಾಡಿದೆವು. ತದನಂತರ ಅದನ್ನು ನಾವು ಎಲ್ಲ ಫೀಲ್ಡ್ ವರ್ಕ್ ಅಂತ ಹೇಳ್ತೇವೆ ಅದಕ್ಕೆ, ಅಂದರೆ ಈ ಮನೆಗೆ, ಅಂದರೆ ಎವ್ರಿ ಸಂಡೇ, ಪ್ರತಿ ಶನಿವಾರ ಅಥವಾ ಆದಿತ್ಯವಾರ ನಾವೊಂದು ಮೀಟಿಂಗನ್ನು ನಡೆಸಿಕೊಂಡು ಒಂದು 4-5 ಟೀಮ್ ಮಾಡಿ, ಒಂದೊಂದು ಟೀಮಲ್ಲಿ ಕನಿಷ್ಠ ಪಕ್ಷ 4ರಿಂದ 5 ಪ್ರತಿ ಮನೆಗೆ. ಅಂದರೆ ನನಗೆ ಭಾಳ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನನಗೆ ಕೈ ಜೋಡಿಸಿದ್ದಾರೆ. ನಾವು ಕನಿಷ್ಠ ಒಂದು 500ರಿಂದ 600 ಮನೆಯನ್ನು ನಾವು ಭೇಟಿ ಮಾಡಿದ್ದೇವೆ. ಪ್ರತಿ ಮನೆಗೆ ಹೋಗಿ ನಾವು ಕಲೆಕ್ಷನನ್ನು ಮಾಡಿ ವಾಗ್ದಾನದ ರೂಪದಲ್ಲಿ ತಗೊಂಡು
ಅದರ ಪರಿಣಾಮವೇ ನಿಮ್ಮ ಕಣ್ಣು ಮುಂದೆ ಇವತ್ತು ಈ ಜೀರ್ಣೋದ್ಧಾರದ ದೇವಸ್ಥಾನ ಕಣ್ಣು ಮುಂದೆ ನಿಂತಿದೆ. ಇದಕ್ಕೆ ನಾನು ದುಡಿದಂತಹ ಎಲ್ಲ ಬ್ರಹ್ಮಕಲಶ ಸಮಿತಿಯಲ್ಲಿರ್ಬೋದು ಪದಾಧಿಕಾರಿಗಳು ಒಮ್ಮೆ ಇವರನ್ನೆಲ್ಲ ನಿಮ್ಮ ಒಂದು ತಾವೆಲ್ಲ ನಿಂತ್ಕೊಂಡು ಒಂದು ನಿಮಿಷ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನೆಲ್ಲ ಒಂದು ಸತಿ ಹುರಿದುಂಬಿಸಬೇಕು. ಯಾಕೆಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳು ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಡಿಬೇಕು. ಇದು ನನ್ನ ಒಂದು ಬಹಳ ಆಸೆಯಾಗಿತ್ತು. ಅವರಿಗೆ ಈ ರೀತಿ ಕೃತಜ್ಞತೆ ಸಲ್ಲಿಸಬೇಕು, ಅದು ವಿಶೇಷವಾಗಿ ಆಗಬೇಕು. ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತಸ ಹಾಗೂ ಇದು ನನ್ನ ಜೀವನದ ಅತಿ ಸಂತಸ ದಿನವಾಗಿದೆ. ನಿಮಗೆಲ್ಲ ತಿಳಿದಿರುವ ಹಾಗಂತೆ ಈ ದೇವಸ್ಥಾನ ಮಾಡುವಂಥದ್ದು ತುಂಬ ನಮಗೆ ಕೂಡ ಎಲ್ರಿಗೂ ಗೊತ್ತಿರ್ಬೋದು ಎಷ್ಟು ಈಸಿಯಾಗಿದೆ ಅಂತ ತಾವು ಈಗ ನೋಡುವಾಗ ನಿಮಗೆ ಅನಿಸಿರ್ಬೋದು. ಬಟ್ ಇದರ ಹಿಂದೆ ದುಡಿದಂಥ ಇಷ್ಟು ಕಾರ್ಯಕರ್ತರು ನಾನು ಎಲ್ಲರನ್ನು ಅದನ್ನು ಸ್ಮರಿಸಲೇಬೇಕು. ಈ ಸಮಯದಲ್ಲಿ ಜೀರ್ಣೋದ್ಧಾರ ಸಮಿತಿಯಿಂದ ಹಿಡ್ಕೊಂಡು ನಮಗೆ ಇದರಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತುಂಬ ಜನ ನಾವಿಲ್ಲಿ ಕೆಲವ್ರನ್ನ ಬಿಟ್ಟು ಹೋಗಿರ್ಬೋದು. ಯಾಕೆಂತ ಹೇಳಿದರೆ ಎಷ್ಟೋ ಕೆಲಸದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರು ನಮ್ಮ ಹಿಂದೆ ಇದ್ದೇ ಇರ್ತಾರೆ ಯಾವಾಗಲೂ. ಅವರನ್ನು ನಾವು ಯಾವ ರೀತಿಯಲ್ಲಿ ಕೂಡ ಅಭಿನಂದಿಸಲಿಕ್ಕೆ ಕೆಲವೊಮ್ಮೆ ನಮಗೆ ಗೊತ್ತೇ ಆಗೋದಿಲ್ಲ. ಪಾಪ ಇವರು ನಮಗೆ ಸಹಾಯ ಮಾಡಿದ್ದಾರೆ, ಇವರಿಂದ ಈ ಥರ ಕೆಲಸಗಳಾಗೋಗಿದೆ ಅನ್ನೋದು ನಮ್ಮ ಪರಿಗಣನೆಗೆ ಬರುವುದೇ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಹೇಳಬೇಕು ಅಂತ ಆದರೆ ಇಲ್ಲಿ ನಮ್ಮ ನೋಡಿ, ಈಗ ಒಂದು ಪದಾಧಿಕಾರಿ ಆಗಿರ್ಬೋದು, ಒಂದು ಸದಸ್ಯ ಆಗಿರ್ಬೋದು, ಪಾಪ ಅವರು ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದಿಗೆ ಎಕ್ಸಾಂಪಲ್ ಜೀರ್ಣೋದ್ಧಾರದ ಕೆಲಸ ಇರಲಿ ಅಥವಾ ಯಾವುದೇ ಒಂದು ಸೋರ್ಸನ್ನು ನಾವು ರೆಡಿ ಮಾಡಬೇಕಿದ್ರೆ ಪಾಪ 10 ಕಡೆ ನಾವು ವಿಚಾರ ಮಾಡ್ತೇವೆ. ಅದರಲ್ಲಿ ನಮಗೆ ಒಂದು 2-3 ಜನ ಈ ರಾಡಿಗೆ ಪೋಲೆ ಮೂಲ ಈ ವ್ಯವಸ್ಥೆ ತಿಕ್ಕೊಂಡು ಅಲ್ಲಿ 6 ಪತ್ತಲ್ಲಿ 6 ಪೊರ್ಲು ಮಲ್ತು ಕೊರ್ಪೇರು ಈ ಥರ ಹೇಳ್ತಾರೆ. ಬಟ್ ನಾವು ಅವರನ್ನು ಅವರು ಆ ಸಮಯಕ್ಕೆ ನಮಗೆ ನಂಬರ್ ಅಥವಾ ಒಬ್ಬರನ್ನು ಗುರುತಿಸ್ತಾರೆ, ಬಟ್ ನಾವು ಅವರನ್ನು ಅಭಿನಂದಿಸಲಿಕ್ಕೆ ಬಿಟ್ಟಿರ್ತೇವೆ. ಈ ನಿಟ್ಟಿನಲ್ಲಿ ನಾನು ಹೇಳೋದು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಸಹಕರಿಸಿದ ಎಲ್ಲರಿಗೂ ಈ ದಿವಸ ನಾನು ಅವರಿಗೆ ತುಂಬ ಹೃದಯದಿಂದ ಆಭಾರಿಯಾಗಿದ್ದೇನೆ ಅವರಿಗೆ. ಅದಾದ ಮೇಲೆ ಸಾಮಾನ್ಯ ಒಂದು 2 ವರ್ಷದ ಹಿಂದೆ ಅಂದರೆ 2022ರ ಜೂನ್ ತಿಂಗಳಲ್ಲಿ ನಾವು ಈ ದೇವಸ್ಥಾನದ ಶಿಲಾನ್ಯಾಸವನ್ನು ಎಲ್ಲ ನಾಗೇಶ್ ತಂತ್ರಿಗಳು ಹಾಗೂ ರಮೇಶ್ ಕಾರಂತ ಶಿಲ್ಪಿಗಳು ಎಲ್ಲ ಇದ್ದಂಥದ್ದು, ಧನ್ಯಕುಮಾರ್ ರೈಗಳು ಅವತ್ತು ಇದ್ದರು. ಅವತ್ತೊಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಆರಂಭಿಸಿ ಅಲ್ಲಿಂದ ನಮ್ಮ ಕೆಲಸ ತುಂಬ ಸ್ಪೀಡಪ್ ಆಗಿ ಆಯಿತು. ಯಾಕೆಂತ ಹೇಳಿದರೆ ಅಲ್ಲಿಂದ ನಮಗೆ ಸ್ವಲ್ಪ ಜನರ ಸಂಘಟನೆ ಜಾಸ್ತಿ ಆಯಿತು. ಯಾವಾಗ ನೋಡಿ ಈ ಧಾರ್ಮಿಕ ಕೇಂದ್ರಗಳು ಯಾವಾಗ ನಮಗೆ ಒಂದು ಒಳ್ಳೆಯ ಒಗ್ಗಟ್ಟಿನ ಒಂದು ಕೇಂದ್ರ ಆಗ್ತದೆ. ಯಾಕಂದರೆ ಬೇರೆ ಎಲ್ಲಿ ಕೂಡ ಹೋದರೆ ರಾಜಕೀಯ ಅಥವಾ ಇನ್ನಿತರ ಚಟುವಟಿಕೆಗಳು ಶುರುವಾಗ್ತದೆ. ಬಟ್ ದೇವಸ್ಥಾನ ಅಂತ ಬಂದಾಗ ಇಲ್ಲಿ ಮೇಳರಿಮೆ, ಕೀಳರಿಮೆ, ಜಾತಿ, ರಾಜಕೀಯ ಇದು ಯಾವುದು ಇಲ್ಲದೆ ನಾವೆಲ್ಲ ದೇವರ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಕೆಲಸವು ಪಾಪ ನಾವು ಅದನ್ನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ತುಂಬ ಜನ ಹೆಸರಿದೆ, ಹೇಳಲಿಕ್ಕೆ ಹೋದರೆ ಅರ್ಧ ಗಂಟೆಗಿಂತ ಜಾಸ್ತಿ ಸಮಯ ಅವಕಾಶ ಬೇಕಾಗಬಹುದು. ಪ್ರಾಯಶಃ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಪ್ರತಿಯೊಬ್ಬರು ಅವರಿಗೆ ಗೊತ್ತು ಯಾರೆಲ್ಲ ದುಡ್ದಿದ್ದಾರೆ. ನಮ್ಮ ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಊರವರು ಇರ್ಬೋದು, ಪರವೂರವರು ಇರ್ಬೋದು, ಪ್ರತಿಯೊಬ್ಬರು ನಮಗೆ ಕೈ ಜೋಡಿಸಿದ್ದಾರೆ ಜೀರ್ಣೋದ್ಧಾರ ಕೆಲಸದಲ್ಲಿ. ಆಗ ನಾನು ಹೇಳಿದಾಗೆ ಸ್ವಲ್ಪ ತೊಡಕುಗಳು ನಮಗೆ ಕೂಡ ಇತ್ತು. ಯಾಕಂದರೆ ಕ್ರೋಢೀಕರಣದ ಸಮಸ್ಯೆ ಆಗಿರ್ಬೋದು, ಮತ್ತು ಇನ್ನಿತರ ಮರದ ಸಮಸ್ಯೆಗಳಾಗಿರ್ಬೋದು. ಆದಷ್ಟು ನಾವು ಶ್ರಮದಾನದ ರೂಪದಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಿದೆವು. ಉದಾಹರಣೆಗೆ ಮರದ ಕೆಲಸವನ್ನು ಹೆಚ್ಚಿನವರು ಏನು ಮಾಡ್ತಾರೆ, ಮಿಲ್ಲಲ್ಲಿ ಹೋಗಿ ಪರ್ಚೇಸ್ ಮಾಡಿ ತರ್ತಾರೆ. ಬಟ್ ನಾವು ಹಾಗೆ ಮಾಡಲಿಲ್ಲ. ಎಲ್ಲ ಭಕ್ತರು ತುಂಬ ದಾನ ಮಾಡಿದ್ದಾರೆ ನಮಗೆ ಈ ವಿಷಯದಲ್ಲಿ. ಹಾಗೆ ಪ್ರತಿಯೊಂದು ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ, ಇಂಥ ಧಾರ್ಮಿಕ ಕೇಂದ್ರಗಳು ಈ ಥರ ನಾವು ಒಗ್ಗಟ್ಟಿನ ಮುಖಾಂತರ ಮಾಡಬೇಕೇ ವಿನಃ ದುಡ್ಡಿನಲ್ಲಿ. ಆಗ ಒಬ್ಬರು ಹೇಳಿದರು, ಯಾರೋ ಒಂದು ನಮ್ಮ ಅತಿಥಿಗಳು ಹೇಳಿದರು, ದುಡ್ಡಿದ್ದರೆ ಕೂಡ ದೇವಸ್ಥಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಊರ ಹಾಗೂ ಪರವೂರ ಅಥವಾ ಎಲ್ಲ ಭಕ್ತಾಭಿಮಾನಿಗಳ ಸಹಕಾರ ಹಾಗೂ ಇದರಲ್ಲಿ ಮಾನವ ಸಂಪನ್ಮೂಲ ಬಹಳ ಮುಖ್ಯವಾಗಿ ಪರಿಗಣನೆಗೆ ಬರ್ತದೆ. ಯಾಕಂತ ಹೇಳಿದರೆ ನೋಡಿ, ನಾನು ಇದನ್ನೊಂದು ಹೇಳಲೇಬೇಕು. ನಮ್ಮ ಬ್ರಹ್ಮಕಲಶ ಸಮಿತಿ ಸ್ಟಾರ್ಟ್ ಆಗಿ ಒಂದು 6 ತಿಂಗಳಾಗಿರ್ಬೋದು. ಅಲ್ಲಿಂದ ನಮಗೆ ಯಥೇಚ್ಛವಾಗಿ ನಮ್ಮ ಎಲ್ಲ ಶ್ರಮದಾನದ ಯುವಕರ ತಂಡೆ ಬರ್ತಾ ಇತ್ತು. ಇಲ್ಲಿ ಹೇಗಿತ್ತು ಅಂತ ಹೇಳಿದರೆ ಕಳೆದ ಒಂದು 2-3 ತಿಂಗಳಿಂದ ದಿನಕ್ಕೆ ಕನಿಷ್ಠ 80ರಿಂದ 100 ಜನ ಯುವಕರ ತಂಡ ನಮ್ಮ ಬೆನ್ನ ಹಿಂದೆ ನಿಂತಿದ್ದರು. ಯಾವ ಥರ ಅಂತ ಹೇಳಿದರೆ, ಒಂದು ವಿಭಾಗ ಸಾಮಾನ್ಯ ನಾವು ಒಂದು 19 ಸಮಿತಿಗಳನ್ನು ಮಾಡಿದ್ದೆವು. ಬ್ರಹ್ಮಕಲಶದ 19 ಸಮಿತಿಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಸಂಚಾಲಕರು, ಉಪಸಂಚಾಲಕರು, ಸದಸ್ಯರುಗಳನ್ನು ನಾವು ನೇಮಕ ಮಾಡಿದ್ದೆವು. ಅವರಿಗೆ ಕೊಟ್ಟ ನಿರ್ದಿಷ್ಟ ಕೆಲಸಗಳಲ್ಲಿ ನಾವು ಒಂದು ಸೂಚನೆ ಕೊಟ್ಟು ಒಂದು ಮೀಟಿಂಗ್ನಲ್ಲಿ ಇಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ ಮೇಲೆ
ನನಗೆ ಭಾಳ ಹೆಮ್ಮೆ ಏನಂತ ಹೇಳಿದರೆ, ನಾವು ಆ ಸಮಿತಿಯಲ್ಲಿ ಮತ್ತೆ ತಲೆ ಹಾಕುವಂಥ ಅಥವಾ ಅವರಿಗೆ ಯಾವುದೇ ಮಾರ್ಗದರ್ಶನ ಕೊಡುವಂಥ ಯಾವುದೇ ಪ್ರಮೇಯ ಬರಲೇ ಇಲ್ಲ ನಮಗೆ. ಯಾಕಂದರೆ ಅಷ್ಟು ಅವ್ರದ್ದೇ ಸ್ವಂತ ದೇವಸ್ಥಾನ ಅಥವಾ ಅವ್ರದ್ದೇ ಒಂದು ಮನೆ ಅಥವಾ ಅವ್ರದ್ದೇ ಒಂದು ಸ್ವಂತ ವ್ಯವಹಾರದ ರೀತಿಯಲ್ಲಿ, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಯಾವ ರೀತಿ ಅಂತ ಹೇಳಿದರೆ, ಇಂದೊಂದು ಆವಡು ಎಲ್ಲ ಅಂತ ಹೇಳಿದರೆ ಅದಕ್ಕಿಂತ ಒಂದು ದಿವಸ ಮೊದಲೇ ಅವರು ನಮಗೆ ಮಾಡಿ ಮುಗಿಸ್ತಾಯಿದ್ರು. ಈ ನಿಟ್ಟಿನಲ್ಲಿ ನೀವು ನೋಡಿರ್ಬೋದು, ಕಣ್ಮುಂದೆ ಎಲ್ಲ ಬಂದಂಥ ಕಳೆದ 5-6 ದಿವಸಗಳಿಂದ ಬಂದಂಥ ಎಲ್ಲ ನಮ್ಮ ಅತಿಥಿಗಳು, ಮುಖ್ಯ ಗಣ್ಯರುಗಳು ಎಲ್ಲ ಬಂದವರು ಹೇಳಿದ್ದು ಒಂದೇ, ನಿಮ್ಮ ದೇವಸ್ಥಾನ ಎಷ್ಟು ಚೆಂದಾಗಿದೆ. ಅದರಲ್ಲೊಂದು ಒಬ್ಬರು ಅತಿಥಿಗಳು ಹೇಳಿದರು, ನಾನು ನೋಡಿದ ನನ್ನ ಜೀವಮಾನದ ಒಂದು ಉತ್ತಮ ಅಥವಾ ಒಂದು ಒಳ್ಳೆಯ ದೇವಸ್ಥಾನವನ್ನು ನಾನು ನೋಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಅಂತ ಹೇಳಲಿಕ್ಕೆ, ಅದನ್ನು ಅವರ ಬಾಯಿಂದ ಕೇಳಲಿಕ್ಕೆ ನಮಗೆ ಒಂದು ಭಾಳ ಹೆಮ್ಮೆ ಆಗ್ತಾ ಇದೆ. ಅದು ಊರಿನವರಿಗೆ ಕೂಡ ಹೆಮ್ಮೆಯ ವಿಚಾರವೇ ನಮಗೆ. ಆ ನಿಟ್ಟಿನಲ್ಲಿ ನಾವು ಹೇಳೋದಾದರೆ, ಪ್ರತಿಯೊಂದು ವಿಷಯದಲ್ಲಿ ಕೂಡ ನೋಡಿರ್ಬೋದು, ತಮ್ಮ ಮುಂದೆ ಒಂದು ಪೆಂಟಗನ್ ಅಂದರೆ ಒಂದು ಅಷ್ಟಭುಜದ ಒಂದು ಉಗ್ರಾಣವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇದರಲ್ಲಿ ಚಪ್ಪರದ ಜವಾಬ್ದಾರಿ ಉಸ್ತುವಾರಿ ವಹಿಸಿರುವಂಥವರು, ಅದಕ್ಕೆ ಒಂದು ಯುವಕರ ತಂಡೆ ನಾನೇ ನೋಡಿದ್ದೇನೆ. ಸಾಮಾನ್ಯ ನಾವು ಈ ಶ್ರಮದಾನವನ್ನು ಕೊನೆಗೊಳಿಸಿ ಹೋಗುವಾಗ 1 ಗಂಟೆ 1.5 ಗಂಟೆ ಈ ಥರ ಸಮಯ ಆಗ್ತಾಯಿತ್ತು. ಪಾಪ ನಾನು ಹೇಳೋದು ಸ್ಟಾಕು ನಿಲ್ಲಿಸಿ ನಾಳೆ ಹೋಗುವ ಅಂತ. ಬಟ್ ನಾನು ಹೋದರೂ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಾನು ಹೋದ್ಮೇಲೆ ಒಂದು ವಾಟ್ಸಪ್ ಫೋಟೋ ಹಾಕಿ ಅಟ್ಲೀಸ್ಟ್ ನನಗೊಂದು ನೆಮ್ಮದಿ ಇರಲಿ, ಎಷ್ಟು ಗಂಟೆಗೆ ನೀವು ಕ್ಲೋಸ್ ಮಾಡಿದ್ದೀರಿ ಅಂತ. ಆ ಥರ ಒಂದು ಯುವಕರ ತಂಡ ದುಡಿತಾ ಇತ್ತು ನಮ್ಮ ಜೊತೆಯಲ್ಲಿ. ಯಾಕೆ ಇದನ್ನು ಹೇಳಲಿಕ್ಕೆ ಖುಷಿ ಆಗ್ತದೆ, ಯಾಕಂದರೆ ನಾವು ಒಬ್ಬರಿಗೆ ಹೇಳಿ ಮಾಡಿಸೋದಕ್ಕಿಂತ ತಾವಾಗಿ ಮಾಡಿದ್ದಕ್ಕಿಂತ ಹೆಚ್ಚಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳುವಾಗ, ಇಂಥ ಪುಣ್ಯವಂತ ಜನಗಳನ್ನು ಪಡೆದ ಇಂಥ ಪುಣ್ಯವಂತರನ್ನ ಸದಸ್ಯರುಗಳು, ಪದಾಧಿಕಾರಿಗಳು, ನಮ್ಮ ಊರವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ನೀವೇ ಆಲೋಚನೆ ಮಾಡಿ ಎಷ್ಟು ನಮ್ಮ ಭಾಗ್ಯವಂತರು ನಾವು ಅಂತ ಹೇಳುವಂಥದ್ದು. ಆದ್ದರಿಂದ ನಾನು ಹೇಳೋದು, ಪ್ರತಿಯೊಂದು ವಿಭಾಗದಲ್ಲಿ ತಾವು ನೋಡಿರ್ಬೋದು, ಅಡಿಗೆ ವಿಚಾರದಲ್ಲಿ ಆಗಿರ್ಬೋದು ಅಥವಾ ದೇವಳದ ನಿರ್ಮಾಣದ ವಿಚಾರದಲ್ಲಿ ಆಗ್ಬೋದು, ಬಂದಂಥ ಅತಿಥಿಗಳಿಗೆ ಮಾಡಿದಂಥ ಇಲ್ಲಿ ಬಂದು ಅತಿಥಿಗಳು ಬಂದು ನಮ್ಮ ಸಭೆಯಲ್ಲಿ ನಿಮಗೆಲ್ಲರಿಗೂ ಒಂದು ಅಭಿನಂದನೆ ಹೇಳಿದರೆ ಅದರ ಎಲ್ಲ ಶ್ರೇಯವು ಪ್ರತಿಯೊಬ್ಬ ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ನಮ್ಮ ಸದಸ್ಯರುಗಳು, ಪದಾಧಿಕಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿ ಇವರಿಗೆ ಸಲ್ಲಲೇಬೇಕು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಕಳೆದ 5 ಅಥವಾ 6ನೇ ದಿವಸ ಇದೆ, ಹಾಗೂ ಕೊನೆಯ ದಿವಸ ರಂಗಪೂಜೆ ಕೂಡ ಇವತ್ತು ಮೊದಲನೇ ಬಾರಿ, ಅಂದರೆ ಅಷ್ಟಬಂಧ ಬ್ರಹ್ಮಕಲಶ ಪ್ರತಿಷ್ಠೆ ಆದ ನಂತರ ಮೊದಲ ರಂಗಪೂಜೆ ಕೂಡ ನಡೀತಾ ಇದೆ ದೇವಳದಲ್ಲಿ. ಹಾಗೆ ನಿಮಗೆ 5-6 ದಿವಸಗಳಿಂದ ಈ ಒಂದು ಧಾರ್ಮಿಕ ಸಭೆಯಲ್ಲಿ ನಿಮಗೆ ಬಂದಂಥ ಎಲ್ಲ ಅತಿಥಿಗಳು ರಸದೌತಣವನ್ನೇ ಬೆಳೆಸಿದ್ದಾರೆ. ಎಲ್ಲ ವಿಷಯದಲ್ಲಿ ನಿಮಗೆ ಧಾರ್ಮಿಕದಲ್ಲಿರ್ಬೋದು, ಸಾಮಾಜಿಕವಾಗಿ ಎಲ್ಲ ವಿಷಯದಲ್ಲಿ ಯಾವ ಥರ ಧಾರ್ಮಿಕ ಕೇಂದ್ರಗಳು ನಮಗೆ ಅಗತ್ಯ ಇದೆ, ಧಾರ್ಮಿಕ ಕೇಂದ್ರಗಳಿಂದ ಏನು ಮುಂದಿನ ಪೀಳಿಗೆಗೆ ಅಗತ್ಯತೆ ಇದೆ, ನಮ್ಮ ಈ ಧಾರ್ಮಿಕ ಕೇಂದ್ರ ಒಗ್ಗೂಡಿಕೆ ಎಷ್ಟು ಇಂದಿನ ಕಾಲಕ್ಕೆ ನಿಮಗೆ ಗೊತ್ತಿರುವಂತೆ ರಾಜಕೀಯದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ. ಇಂದಿಗೆ ಪರಕೀಯರ ದಾಳಿಯಿಂದ ಹಿಡಿದು ಇವತ್ತಿನವರೆಗೆ ಈ ಸಮಾಜದಲ್ಲಿ ಏನೆಲ್ಲ ದುರ್ಘಟನೆಗಳು ನಡೀತಾ ಇದೆ, ಇದಕ್ಕೆ ನಮ್ಮ ಒಂದು ವಿಷಾದದ ಸಂಗತಿ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ. ಯಾವಾಗ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದಾಗ ಇನ್ನೊಬ್ಬನ ದಬ್ಬಾಳಿಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂತ ಹೇಳಿದರೆ ನೀವೇ ನೋಡಿರ್ಬೋದು, ಈಗ ಅವರು ಹಿರಿಯವರು ಹೇಳಿದ ಹಾಗೆ ಕುಂಭಮೇಳ ನಡೀತಾ ಇದೆ ನಮ್ಮಲ್ಲಿ. ನೋಡಿ, ನಮ್ಮಲ್ಲಿ ಒಗ್ಗಟ್ಟನ್ನು ಈ ಥರ ತೋರಿಸ್ಬೋದು ಅಂತ ಹೇಳಲಿಕ್ಕೆ ವಿಶ್ವಕ್ಕೆ ನಾವು ಸಾರಿದ್ದೇವೆ. ಹಿಂದೂ ರಾಷ್ಟ್ರ ಆದ ನಮ್ಮದು ಒಗ್ಗಟ್ಟು ಎಷ್ಟಿದೆ, ಯಾವ ಥರ ಸಾಧು ಸಂತರು ಸೇರ್ಬೋದು ಒಂದು ಕಡೆ, ಅಥವಾ ಒಂದು ಯಾವ ಕಾರ್ಯಕ್ರಮವನ್ನು ಧಾರ್ಮಿಕ ಕಾರ್ಯಕ್ರಮ ಇಷ್ಟು ಅದ್ದೂರಿ ಕೂಡ ಮಾಡ್ಬೋದು ಅಂತ ಹೇಳಲಿಕ್ಕೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಈ ನಮ್ಮ ಕುಂಭಮೇಳ. ಅದೇ ನಿಟ್ಟಿನಲ್ಲಿ ಕೂಡ ಅದು ಅಲ್ಲಿ ನಡೆದರೆ ನಾವು ಇಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಾನು ಹೇಳೋದು, ಆವತ್ತು ಕೂಡ ನಾನು ಕಳೆದ ಬಾರಿ ತುಂಬ ಮೀಟಿಂಗಲ್ಲಿ ನಮ್ಮ ಎಲ್ಲ ಸದಸ್ಯರುಗಳ ಜೊತೆ, ಪದಾಧಿಕಾರಿಗಳ ಜೊತೆ ಚರ್ಚಿಸಿದ್ದೇನೆ. ಏನಂತ ಹೇಳಿದರೆ, ಈ ನಮ್ಮ ಧಾರ್ಮಿಕ ಒಂದು ಒಗ್ಗಟ್ಟು ಏನಿದೆ, ನಾವು ಈ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಕಾರ್ಯವನ್ನು ಎಲ್ಲರ ಒಂದು ಸಹಕಾರದಿಂದ ಮಾಡಿದ್ದೇವೆ. ಬಟ್ ಇದು ಒಂದು ಇಲ್ಲಿಗೆ ನಿಲ್ಲಬಾರದು. ಇನ್ನು ಮುಂದೆ ಕೂಡ ನಾವು ಇಂಥ ಧಾರ್ಮಿಕ ಚಟುವಟಿಕೆಗಳು, ಸಮಾಜಮುಖಿ ಕೆಲಸಗಳು, ಈ ಧಾರ್ಮಿಕ ಕೇಂದ್ರದ ಮೂಲಕ, ಇದರ ಒಗ್ಗಟ್ಟಿನ ಮೂಲಕ ಜನ ಮನ ತಲುಪುವಂಥ ಕೆಲಸ ಆಗಬೇಕು. ಅಲ್ಲಿಗೆ ಮಾತ್ರ ನಮ್ಮ ಈ ಒಗ್ಗಟ್ಟು ಅಥವಾ ಧಾರ್ಮಿಕತೆ ಅಥವಾ ನಮ್ಮ ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ. ಈಗ ಏನಾಗಿದೆ, ಹೆಚ್ಚಿನವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ತಮ್ಮ ಫ್ಯಾಮಿಲಿ, ತಮ್ಮ ಬದುಕು, ತಮ್ಮ ಜಾಬ್, ತಮ್ಮ ಬಿಸ್ನೆಸ್ ಅಥವಾ ಕೃಷಿ ಈ ಥರ ನೋಡಿಕೊಳ್ಳುವಂಥದ್ದು ಈಗ ಆಧುನಿಕತೆ. ಆಗೊಬ್ಬರು ಹೇಳ್ತಾ ಇದ್ದರು, ನಮ್ಮ ಇಲ್ಲಿ ಸಭೆಯಲ್ಲಿ ಕೂತಿರೋರು ಅಂತ ಹೇಳ್ತಾ ಇದ್ದರು, ಈಗಿನ ಮಕ್ಕಳು ಮೊಬೈಲ್ ಕೊಟ್ಟರೆ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ಸತ್ಯ ಕೂಡ, ಅವ್ರು ಹೇಳಿದ್ದು ತುಂಬ ಸತ್ಯ. ಈಗಿನ ಯಂಗ್ಸ್ಟರ್ಸ್ ಅಂದರೆ ನಮ್ಮ ಜನ್ರೇಷನ್ಗಿಂತ ನೆಕ್ಸ್ಟ್ ಜನ್ರೇಷನ್ನವರು ಈಗ ಪೋಷಕರು ಅದೇ ರೀತಿ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಮೊಬೈಲ್ ಕೊಡದೆ ವಿನ ಅವನು ಬರೋದಿಲ್ಲ. ಅದೇ ಬೇರೆ ಅನ್ಯ ಜಾತಿಯರನ್ನು ನೀವು ನೋಡಿ,
ಅವರಿಗೆ ಬೆಳಿಗ್ಗೆ ನೀವೇ ನೋಡಿರ್ಬೋದು, ನಾವೇನಾದ್ರು ಬೈ ಮಿಸ್ಟೇಕಾಗಿ ಏನಾದ್ರು ವಾಕಿಂಗಿಗೆ ಹೋದರೆ, ವಾಕಿಂಗ್ ಹೋಗೋದು ತುಂಬ ಕಮ್ಮಿ ನಾವು, ಬಟ್ ಬೈ ಮಿಸ್ಟೇಕಾಗಿ ಏನಾದ್ರು ವಾಕಿಂಗ್ ಹೋದರೆ ಅಷ್ಟು ಪುಟ್ಟ ಮಕ್ಕಳು ಅವರವರ ಶ್ರದ್ಧಾ ಕೇಂದ್ರಕ್ಕೆ ಹೋಗ್ತಾರೆ. ಬಟ್ ನಮ್ಮ ಮಕ್ಕಳನ್ನು ನಾವು ಕರೆತರುವಲ್ಲಿ ಇವತ್ತು ವಿಫಲರಾಗಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ನಿಮ್ಮಲ್ಲಿ ಎಲ್ಲ ಪ್ರಾರ್ಥನೆ ಮಾಡೋದು ಏನು ಅಂತ ಹೇಳಿದರೆ, ಆಗ ಒಬ್ಬರು ಹೇಳಿದ ಹಾಗೆ ದೇವಸ್ಥಾನದಲ್ಲಿ ನಮ್ಮ ನಂದತಂತ್ರಿಗಳು ಭಾಷೆ ಅವರು ಸಭೆಯಿಂದ ಕೆಳಗೆ ಸ್ವಲ್ಪ ನಿರ್ಗಮಿಸಿದ್ದಾರೆ. ಬಟ್ ಅವರು ಹೇಳಿದ್ದಾರೆ ನೋಡಿ, ದೇವಸ್ಥಾನದಲ್ಲಿ ಧಾರ್ಮಿಕ ಯಾವ ರೀತಿ ನಾವು ಮಾಡ್ಬೋದು, ಒಗ್ಗಟ್ಟು ಮಾಡ್ಬೋದು. ವಿಷ್ಣು ಸಹಸ್ರನಾಮದ ಮೂಲಕ ವಾರಕ್ಕೆ ಒಂದು ಬಾರಿ ಅಥವಾ ಕನಿಷ್ಠ ತಿಂಗಳಿಗೆ ಒಂದು ಬಾರಿ ವಿಷ್ಣು ಸಹಸ್ರನಾಮ. ಇನ್ನೊಬ್ಬರು ನಮ್ಮ ಅತಿಥಿಗಳು ಹೇಳಿದರು, ಭಗವದ್ಗೀತೆಯನ್ನು ನೀವು ಪಠನೆ ಮಾಡಿ. ಯಾಕಂದರೆ ಭಗವದ್ಗೀತೆ ಅಂತ ಹೇಳೋದು ಅಲ್ಲಿ ನಿಮಗೆ ಮನಸ್ಸಿನ ಒಂದು ದೃಢ ನಿರ್ಧಾರಕ್ಕೆ ಬೇಕಾದಂಥ ಎಲ್ಲ ತತ್ವಗಳನ್ನು ಒಳಗೊಂಡಿರೋಂಥ ಭಗವದ್ಗೀತೆ ಖಂಡಿತವಾಗಿ ತಾವು ಓದಲೇಬೇಕು. ಅದು ನನ್ನದು ಕೂಡ ನಿಮಗೆ ಒಂದು ಮನವಿನೇ. ಯಾಕೆಂತ ಹೇಳಿದರೆ ಈ ಭಗವದ್ಗೀತೆ ನಮ್ಮನ್ನು ಭಾಳ ನಿಮಗೆ ಗೊತ್ತು, ಕೃಷ್ಣ ಯಾವ ರೀತಿ ಯಾವುದೇ ಆಯುಧವನ್ನು ಬಳಸದೆ ಹೇಗೆ ಇಡೀ ಮಹಾಭಾರತವನ್ನು ಒಂದು ಅರ್ಥಪೂರ್ಣವಾಗಿ ಕೊನೆಗೊಳ್ಳಿ ಅಥವಾ ಯಾವ ರೀತಿ ನಮ್ಮ ಮುಂದೆ ಒಂದು ಪ್ರಸ್ತುತಪಡಿಸಿದ್ದಾರೆ ಅಂತ ಹೇಳಿದರೆ, ಎಲ್ಲದಕ್ಕೂ ನಮ್ಮದು ಅಚಲ ದೃಢ ನಿರ್ಧಾರ ಬೇಕು ಅಂತಾರೆ. ಇಂಥ ನಮ್ಮ ಧರ್ಮ ಗ್ರಂಥಗಳನ್ನು ನಾವು ಪಠಿಸುವಂಥ ಕೆಲಸಗಳು ಮನೆಯಲ್ಲಿ ನಡಿಬೇಕು. ಅದಕ್ಕೆ ಮುಖ್ಯವಾಗಿ ಈ ದೇವಸ್ಥಾನಗಳಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಕೈ ಆದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ನಾವು ಪ್ರತಿಯೊಂದು ದಿವಸ ಕೂಡ ಈ ನಾವೊಂದು ದೇವಸ್ಥಾನದ ವಿಚಾರದಲ್ಲಿ ಅಥವಾ ಇರ್ಬೋದು, ಇನ್ನೊಂದು ವಿಚಾರದಲ್ಲಿ ಇರ್ಬೋದು, ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಎಲ್ಲಿ ಕೀಳರಿಮೆ ಇರಬಾರ್ದು ನಮ್ಮ ಹತ್ರ. ಯಾಕೆಂತ ಹೇಳಿದರೆ ಕೀಳರಿಮೆ ಬಂದ ಕೂಡಲೇ ಒಗ್ಗಟ್ಟಿಗೆ ನಾವು ಜೋಡಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಅವನು ಆಗಿದ್ದಾನೆ, ಇವನು ಈ ಥರ ಇದ್ದಾನೆ ಅಂತ ನಾವು ಯೋಚನೆ ಮಾಡಿದರೆ ನಮ್ಮಿಂದ ಒಗ್ಗಟ್ಟಿಗೆ ಕಷ್ಟ ಆಗ್ತದೆ. ನಾವು ಮುಂದೆ ಬರಬೇಕು, ಏನಾಗೋದಿಲ್ಲ. ಸ್ವಲ್ಪ ನಮ್ಮಲ್ಲಿ ಕೊರತೆ ಇದ್ದರೆ ಇನ್ನೊಬ್ಬರು ಅದನ್ನು ಬೆನ್ನು ತಟ್ಟಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಿಗೆ ಒಂದು ಕೈ ಜೋಡಿಸುವಂಥ ಕೆಲಸ ನಡೀತದೆ. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನನಗೆ ಅವಕಾಶ ಕೊಟ್ಟಂಥ ಒಂದು ಈ ಅಧ್ಯಕ್ಷ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶ ಸಮಿತಿ ಕೊಟ್ಟಿದ್ದಾರೆ. ಇದನ್ನು ನಾನು ಯಾವತ್ತೂ ಕೂಡ ಅಧ್ಯಕ್ಷ ಅಂತ ಎಲ್ಲಿ ಕೂಡ ಪರಿಗಣಿಸಲೇ ಇಲ್ಲ. ಪ್ರತಿಯೊಬ್ಬರು ನಾವು ಮೀಟಿಂಗ್ ಮಾಡಿ ಅದರ ಪ್ರಕಾರ ಎಲ್ಲವನ್ನೂ ನಾವು ನಿರ್ಧರಿಸಿ ಈ ಕಾರಣಗೊಂಡಿದ್ದಾರೆ. ಇದರ ಶ್ರೇಯ ಈ ದೇವಸ್ಥಾನದ ನಮ್ಮ ಒಂದು ಅದ್ಭುತವಾಗಿ ಈ ಬ್ರಹ್ಮಕಲಶೋತ್ಸವ ಈ ಒಂದು ಉತ್ಸವ ನಡೆದಿದೆ. ಈ ಎಲ್ಲ ಇದರ ಉತ್ಸವ ನಮ್ಮ ಏನು ಅದ್ಧೂರಿಯ ಅಥವಾ ನಮ್ಮ ಯಶಸ್ವಿನ ಕೀರ್ತಿಯನ್ನು ನಮ್ಮ ಎಲ್ಲ ಊರಿನವರಿಗೆ, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೆ, ಮತ್ತು ಧರ್ಮಸ್ಥಳ ಶ್ರೀ ಗ್ರಾಮಾಭಿವೃದ್ಧಿ ಯೋಜನೆಯವರ ಸಹಾಯಕ್ಕೆ, ಮತ್ತು ಬಂಧು ಮಿತ್ರರು, ಮತ್ತು ನಮ್ಮ ಮೀಡಿಯಾದವರು ಇರ್ಬೋದು, ಅಥವಾ ನಮಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ನ್ಯೂಸ್ ಮೀಡಿಯಾ ಇರ್ಬೋದು, ಈ ಥರ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಆಭಾರಿಯಾಗಿದ್ದೇನೆ. ಇದರ ಎಲ್ಲ ಶ್ರೇಯಸ್ಸು ಕೂಡ ನಿಮಗೆ ತಲುಪಬೇಕು. ಹಾಗೆ ಇನ್ನು ಮುಂದೆ ಕೂಡ ಇಂಥ ಧಾರ್ಮಿಕ ಕೆಲಸಗಳಲ್ಲಿ ಅಥವಾ ಇಂದಿನ ಮುಂದೆ ನಮ್ಮ ದೇವಸ್ಥಾನದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಕನಸಿದೆ. ಬರುವ ಜಾತ್ರೆಗೆ ಮುಂದೆ ಒಂದು ಮುಖಮಂಟಪ ಮಾಡಬೇಕು ಅಂತ ಹೇಳೋ ಒಂದು ಚಿಂತನೆ ಇದೆ. ಅದಕ್ಕೆ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ನಿಮ್ಮ ಸಹಕಾರವನ್ನು ಎಲ್ಲ ಕೋರುತ್ತಾ ನನಗೆ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಇದು ನಿಜವಾಗಿಯೂ ನಿಮ್ಮ ಲೈಫ್ ಟೈಮ್ನ ಬೆಸ್ಟ್ ಅಚೀವ್ಮೆಂಟ್ ಅಂತಲೇ ಹೇಳ್ತೀವಿ. ನೀವು ಮಾತನಾಡಿದಂತಹ ಪ್ರತಿ ಮಾತುಗಳು ನಿಮ್ಮ ಅನುಭವದ ಮಾತುಗಳು. ಧನ್ಯತೆಯ ಅಧ್ಯಕ್ಷೀಯ ನುಡಿಗಳಿಗಾಗಿ ವಂದನೆಗಳು. ಆತ್ಮೀಯರೇ, ಒಂದು ನಡುವೆ ಅಧ್ಯಕ್ಷರ ಅನುಮತಿಯೊಂದಿಗೆ ಒಂದು ಪುಟ್ಟ ಹುಡುಗಿ ಪ್ರಣಮ್ಯ ಜೆ ಚಾಮೆತ್ತ ಮೂಲೆ ಅಲ್ಲಿ ನಿಂತಿದ್ದಾರೆ. ಅವರು ಕವಿಯತ್ರಿಯವರು. ಅವರ ಹೃದಯದಲ್ಲಿ ಕವನದ ಒಂದು ಕಿಚ್ಚು ಇದೆ. ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರ ಹೆಸರು ಪುಟ್ಟ ಹೆಜ್ಜೆ, ಯಶದತ್ತ ನನ್ನ ದಿಟ್ಟ ಹೆಜ್ಜೆ. ಪುಟ್ಟ ಹೆಜ್ಜೆ, ಯಶದತ್ತ ನನ್ನ ದಿಟ್ಟ ಹೆಜ್ಜೆ, ಇದು ಕವನ ಸಂಕಲನದ ಹೆಸರು. ಅದನ್ನು ಅಧ್ಯಕ್ಷರು ದಯಮಾಡಿ ಬಿಡುಗಡೆಗೊಳಿಸಲಿಕ್ಕೆ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈಕೆ ಬರೆದಿರ್ತಕ್ಕಂತಹ ಈ ಒಂದು ಕವನ ಅಥವಾ ಕವನ ಸಂಕಲನ, ಇದಕ್ಕೆ ಪ್ರೇರೇಪಣೆ ಯಾರು ಅಂತ ಹೇಳಿದರೆ ಇವರ ಅಜ್ಜಿ ಶ್ರೀಮತಿ ಗುಲಾಬಿ ನೆಕ್ಕರೆ, ಬೆನ್ನೆಲುಬಾದಂತಹ ಪೋಷಕರು, ಗುರು ಹಿರಿಯರು, ಜೊತೆಗೆ ಸ್ವತಃ ಕಾವಂದರೆ ಕೈ ಬರಹದಿಂದ ಶುಭ ನುಡಿ ಒಳಗೊಂಡಿರತಕ್ಕಂತಹ ಈ ಒಂದು ಪುಸ್ತಕ. ಅದಕ್ಕಾಗಿ ಈ ಸಭೆ ಆಕೆಯನ್ನು ಉತ್ತರೋತ್ತರ ಶ್ರೇಯಸ್ಸಿಗಾಗಿ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದೆ. ಅದನ್ನು ತೋರಿಸಿಕೊಳ್ಬೇಕು. ಎಲ್ಲರೂ ಕೂಡ ಎದುರುಗಡೆ ಒಂದು ಫೋಟೋ ತೆಗಿತಾರೆ. ಅಧ್ಯಕ್ಷರೇ, ಒಮ್ಮೆ ಹೀಗೆ ತೋರಿಸಿಬಿಡಿ. ಎಲ್ಲರೂ ಒಂದು ಫೋಟೋ ಕೊಡಿ ಅವರಿಗೆ. ಹಾಗೆ ಈಗ
ಆಕೆಯನ್ನು ಅಧ್ಯಕ್ಷರು ಗೌರವಿಸುತ್ತಾರೆ. ದೊಡ್ಡ ಕವಿಯಾಗುವಂತಹ ಕನಸು ದೇವರು ಶ್ರೀ ಮಹಾವಿಷ್ಣು ಅನುಗ್ರಹಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಶುಭಮಸ್ತು, ಒಳ್ಳೆಯದಾಗಲಿ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯತಾ ಭಾವದೊಂದಿಗೆ ಸರ್ವರನ್ನು ಧನ್ಯವಾದ ಸಮರ್ಪಣೆಯ ಮೂಲಕ ನೆನಪಿಸಿಕೊಳ್ಳಬೇಕಾಗಿ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಸಮರಗುಂಡಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಮಹಾವಿಷ್ಣುಮೂರ್ತಿಯೇ ನಮಃ. ಓಂ ಶ್ರೀ ಕೊನಾಲು ದೇವತಾಯೇ ನಮಃ. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ಕೊನಾಲು ಇದರ ನವೀಕರಣ ಪುನರ್ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವದ ಕೊನೆಯ ದಿನವಾದ ಇಂದಿನ ಧಾರ್ಮಿಕ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಶ್ರೀ ಕೆ ಶಿವಾನಂದ ಕಾರಂತ್ ಕಾಂಚನ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಶ್ರೀ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ಸ್ ಉಜಿರೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಶ್ರೀ ಕೇಶವ ಪೂಜಾರಿ ದುರ್ಗಾ ಬೀಡಿ ಮಾಲಕರು ಇವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಶ್ರೀ ಸೀತಾರಾಮರೈ ಕೈಕಾರ MRPL ಮಂಗಳೂರು ಇವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಈ ದಿನದ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತಿ ವಹಿಸಿದವರು ಶ್ರೀ ರಘುನಾಥ ಪದ್ಮಾರ್ಪಿತ ನಿಲಯ ನಿರ್ದೇಶಕರು ವೀರಮಾಚಿದೇವ ವಿವಿಧೋದ್ದೇಶ ಸಹಕಾರಿ ಸಂಘ ರಿಜಿಸ್ಟರ್ ಪುತ್ತೂರು, ಶ್ರೀ ಜನಾರ್ದನ ಪೂಜಾರಿ ಮುರಿಯೇಲು ಘಟಕ ಪ್ರತಿನಿಧಿ ಶ್ರೀ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಗೋಳಿತೊಟ್ಟು, ಶ್ರೀ ಮೋಹನ ಸರಳಾಯ ಹಿರಿಯ ಪ್ರಸಿದ್ಧ ಚೆಂಡೆವಾದಕರು, ಶ್ರೀಮತಿ ಶೋಭಲತಾ ಕೋಲ್ಪೆ, ಶ್ರೀಮತಿ ಸಂಧ್ಯಾ ಅಗರ್ತ, ಶ್ರೀ ಪ್ರಜಲ ಪಾಂಡಿಬೆಟ್ಟು, ಶಿವಪ್ರಸಾದ್ ಶಿವಾರು, ಕುಮಾರಿ ಗುಲಾಬಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇವರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಸಭೆಯಲ್ಲಿ ಉಪಸ್ಥಿತಿ ಇರುವ ಸತೀಶ್ KS ದುರ್ಗಾಶ್ರೀ ನೆಲ್ಯಾಡಿ ಸಂಚಾಲಕರು ಬ್ರಹ್ಮಕಲಶೋತ್ಸವ ಸಮಿತಿ, ಅಜಿತ್ ಕುಮಾರ್ ಪಾಲೇರಿ ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮಕಲಶೋತ್ಸವ ಸಮಿತಿ, ಶ್ರೀ ರಾಮಕೃಷ್ಣ ಭಟ್ ಆಂಜರ ಸ್ವಾಗತ ಮತ್ತು ಅತಿಥಿ ಸತ್ಕಾರ ಸಮಿತಿಯ ಸಂಚಾಲಕರು, ಹರೀಶ್ ಶೆಟ್ಟಿ ಪಾತ್ರಮಾಡಿ ಧ್ವನಿ ಮತ್ತು ಬೆಳಕು ಸಮಿತಿಯ ಸಂಚಾಲಕರು ಇವರೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಬ್ರಹ್ಮಕಲಶಕ್ಕೆ ವೈದಿಕ ಕಾರ್ಯದಲ್ಲಿ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳು ಮತ್ತು ಅವರ ತಂಡಕ್ಕೂ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ರುಚಿಯಾದ ಅಡುಗೆ ವ್ಯವಸ್ಥೆ ಮಾಡಿದ ಭೀಮ್ ಭಟ್ ಮತ್ತು ಅವರ ತಂಡಕ್ಕೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ಇಷ್ಟು ಚಂದ ಪ್ರಜ್ವಲಿಸಲು ಸಹಕರಿಸಿದ JK ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಕಡಬ ಇವರಿಗೂ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಸಹಕರಿಸಿದ ಎಲ್ಲ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಇತರ ಎಲ್ಲ ಸಮಿತಿಯ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಸಂಚಾಲಕರು ಹಾಗೂ ಸಹ ಸಂಚಾಲಕರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ವಿವಿಧ ಕಡೆ ಪಸರಿಸಿದ ದೃಶ್ಯ ಮಾಧ್ಯಮದ ಸುದ್ದಿ ಮಾಧ್ಯಮ ಹಾಗೂ ಇತರ ಎಲ್ಲ ಪತ್ರಕರ್ತ ಮಿತ್ರರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಬ್ರಹ್ಮಕಲಶೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಆಶಯಿಸುತ್ತಾ ನನ್ನ ಧನ್ಯವಾದಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತಮ್ಮ ಮನ ಮುಟ್ಟುವ ಧನ್ಯವಾದದ ನುಡಿಗಳಿಗೆ ವಂದನೆಗಳು.
ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತಹ ಆರತಿ ರವಿಕುಮಾರ್ ಹೊಳ್ಳ ಸುಬ್ರಹ್ಮಣ್ಯ ಇವರಿಗೂ ಹಾಗೂ ಸಹಾಯಕರಾಗಿ ಸಹಕರಿಸಿದಂತಹ ರವೀಂದ್ರ ಟಿ ನೆಲ್ಯಾಡಿ ಹಾಗೂ ಯಶೋಧ ಶಾಂತಿಮಾರು ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಿರ್ವಹಣೆಯ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ತದನಂತರ ಇದೇ ವೇದಿಕೆಯಲ್ಲಿ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಆತ್ಮೀಯರೇ, ಪ್ರೇಕ್ಷಕರೇ, ದಯಮಾಡಿ ಆಚೆ ಈಚೆ ಹೋಗಬೇಡಿ. ಈ ದಿವಸ ಬಹಳ ಉತ್ತಮವಾದಂತಹ ಕಾರ್ಯಕ್ರಮಗಳು. ಈಗ ಒಂದು ಡ್ಯಾನ್ಸ್ ನಡೀಲಿಕ್ಕಿದೆ, ಆ ಬಳಿಕ ಒಂದು ಯಕ್ಷಗಾನ ನಡೀಲಿಕ್ಕೆ ಬೇಕು. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಕೊನೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೀಗ ವೇದಿಕೆಯ ಮೇಲೆ ನಡೆಯಲಿದೆ. ಇದೀಗ ವಿದ್ಯಾ ಫೋನ್ ಕಟ್ಟನ್ನು ಟಿಕ್ಕೊಡ್ಲಿ. ತಿರ್ಲೆ ಮಹಾವಿಷ್ಣುಮೂರ್ತಿ ದೇವಸ್ಥಾನ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸುದ್ದಿ ಮಾಧ್ಯಮದ ಮೂಲಕ ನಮ್ಮ ಅನಿಸಿಕೆಗಳನ್ನು ಹೇಳುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ನಾನು ಮೊದಲನೇದಾಗಿ ಹೇಳೋದು ಅಂತ ಹೇಳಿದರೆ, ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಈ ರೀತಿಯ ಒಂದು ವ್ಯವಸ್ಥಿತ ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಎಲ್ಲ ತಾಂತ್ರಿಕ ವರ್ಗದವರಿಂದ ಹಿಡಿದು ಇಡೀ ಒಂದು ಸಮಾಜದ ಹಿಂದೂ ಸಮಾಜದ ಒಗ್ಗೂಡುವಿಕೆಯಿಂದ ನಾವು ಇಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಜೀರ್ಣೋದ್ಧಾರದ ಒಂದು 2 ವರ್ಷದ ಮೊದಲು ಈ ಇಲ್ಲಿಯ ಆಡಳಿತ ವರ್ಗದವರು ಮತ್ತು ಊರವರು ಸೇರಿಕೊಂಡು ಜೀರ್ಣೋದ್ಧಾರದ ಕೆಲಸ ಮಾಡಿದರು. ಅನಂತರ ನಾವುಗಳು ಬ್ರಹ್ಮಕಲಶೋತ್ಸವದ ಒಂದು ಸಮಿತಿಗಳನ್ನು ರಚಿಸಿ ಆ ಬ್ರಹ್ಮಕಲಶೋತ್ಸವದಲ್ಲಿ ಪ್ರತಿಯೊಂದು 19 ಸಮಿತಿಗಳ ಒಂದು ರಚನೆಯಾಗಿ ಇಲ್ಲಿ ಇವಾಗ ಈ 6 ದಿನಗಳಿಂದ 5 ತಾರೀಕಿಂದ 10 ತಾರೀಕಿನವರೆಗೆ ಯಾವ ಈ ಬ್ರಹ್ಮಕಲಶೋತ್ಸವ ನಡೀತಾ ಇದೆಯಾ, ಇದರ ಭವ್ಯ ಮತ್ತು ಒಂದು ಪುಣ್ಯ ಕಾರ್ಯ ಯಾವ ರೀತಿಯಲ್ಲಿ ನಡೆದಿದೆ ಅಂತ ನೀವು ಸುದ್ದಿ ಮಾಧ್ಯಮದ ನೇರ ಪ್ರಸಾರದಲ್ಲಿ ನೋಡಿರ್ಬೋದು. ಇದಕ್ಕೆ ಕಾರಣ ಇಲ್ಲಿ ದುಡಿದಿರ್ತಕ್ಕಂಥ ಎಲ್ಲ 19 ಸಮಿತಿಯ ಸಂಚಾಲಕರು, ಸಹ ಸಂಚಾಲಕರು ಹಾಗೂ ಎಲ್ಲ ಸದಸ್ಯರು ಹಾಗೂ ಊರ ಭಕ್ತರು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಭಾಳಷ್ಟು ಚೊಕ್ಕಟಾಗಿ ಮಾಡಿದ್ದಾರೆ. ಇನ್ನು ಇಲ್ಲಿಯಂತ ಈ ಒಂದು ಕುಗ್ರಾಮದಂಥ ಈ ಪ್ರದೇಶದಲ್ಲಿ ಈ ರೀತಿಯ ದೊಡ್ಡ ವಿಶಾಲವಾದ ಸ್ಥಳ ನನಗೆ ತಿಳಿದ ಮಟ್ಟಿಗೆ ಯಾವ ದೇವಸ್ಥಾನದಲ್ಲಿ ಕೂಡ ಸದ್ಯಕ್ಕಿಲ್ಲ ಅಂತ ಅನ್ನಿಸ್ತೇನೆ. ಈ ವಿಶಾಲವಾದ ಜಾಗವನ್ನು ಉಳಿಸಿಕೊಂಡು ಈ ದೇವಸ್ಥಾನದಲ್ಲಿ ಈ ರೀತಿ ಒಂದು ಭವ್ಯ ಕಾರ್ಯವನ್ನು ಮಾಡಿದ್ದು ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಧಾರ್ಮಿಕ ನಡೆಗಟ್ಟು ಅಂತ ಹೇಳಲಿಕ್ಕೆ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಇನ್ನು ವ್ಯವಸ್ಥೆಯ ಬಗ್ಗೆ ಹೇಳೋರಲ್ಲಿ ಅಂತೂ ಯಾವುದೇ ವ್ಯವಸ್ಥೆ ಆಗಲಿ
ಬೆಳಿಗ್ಗೆಯಿಂದ ಒಂದು ಉಪಹಾರದ ವ್ಯವಸ್ಥೆಯಿಂದ ಹಿಡಿದು ಪಾನೀಯದಿಂದ ಹಿಡಿದು ಅಥವಾ ಮಧ್ಯಾಹ್ನ ಊಟದಿಂದ ಹಿಡಿದು ಸಾಯಂಕಾಲ ಕಾಫಿ ತಿಂಡಿಯಿಂದ ಹಿಡಿದು ರಾತ್ರಿಯ ಊಟದಿಂದ ಹಿಡಿದು ಎಲ್ಲ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಸಭೆಗಳು ಕೂಡ ಅವರನ್ನು ಅತಿಥಿಗಳನ್ನು ಕರ್ಕೊಂಡು ಬರುವುದರಿಂದ ಹಿಡಿದು ಎಲ್ಲ ರೀತಿಯಿಂದ ಒಂದು ಚೊಕ್ಕಟ್ಟಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ಸ್ವಯಂ ಸೇವಕರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕೆಂತೇಳಿದರೆ ಸ್ವಯಂ ಸೇವಕರು ಇಲ್ಲದಿದ್ದರೆ ಇಲ್ಲಿ ಈ ರೀತಿಯ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅದರಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಭಾಗಿತ್ವದಲ್ಲಿ ಹಾಗೆ ಭಜನಾ ತಂಡಗಳು ಫುಲ್ಲು ಎಲ್ಲ ಭಜನಾ ತಂಡಗಳು 37 ಬಹುಶಃ 37 ಭಜನಾ ತಂಡಗಳು ಅಂತ ನಮಗೆ ತಂದ ಮಾಹಿತಿ ಪ್ರಕಾರ 37 ತಂಡಗಳು ಅಂತೂ ಸಾಯಂಕಾಲದವರೆಗೆ ಇತ್ತು. ಈಗ ಎಷ್ಟು ತಂಡಗಳು ಅಂತ ಲೆಕ್ಕ ಜಾಸ್ತಿ ಆಗಿದೆ ಗೊತ್ತಿಲ್ಲ. 37 ತಂಡಗಳು ಭಜನೆಯಲ್ಲಿ ಭಾಗವಹಿಸಿ ಹಾಗೆ ಪರಮಪೂಜ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಕೊಂದು ತಮಗೆ ಆಶೀರ್ವಚನವನ್ನು ನೀಡುವುದು ನಮಗೊಂದು ತುಂಬ ಭಕ್ತಿಯ ಒಂದು ಕ್ಷಣವನ್ನು ನಾವಿಲ್ಲಿ ಕಳೆದಿದ್ದೇವೆ. ಅವರಿಗೆ ನಾವು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಎಲ್ಲ ಈ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಈ ನೇರ ಪ್ರಸಾರವನ್ನು ಮಾಡಿದ್ದ ಸುದ್ದಿ ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿದ ಎಲ್ಲ ಇಲ್ಲಿ ಸ್ವಯಂ ಸೇವಕರಾಗಿ ದುಡಿದರಂಥವ್ರಿಗೆಲ್ಲರಿಗೂ ಮಹಾವಿಷ್ಣುಮೂರ್ತಿ ದೇವರು ಐಶ್ವರ್ಯ ಆರೋಗ್ಯ ನೆಮ್ಮದಿಯನ್ನೆಲ್ಲ ಕರುಣಿಸಲಿ ಅಂತ ಇನ್ನೊಮ್ಮೆ ಹೇಳುತ್ತಾ ನನ್ನ ಇದನ್ನು ಮಾತುಗಳನ್ನು ಮುಗಿಸ್ತೀನಿ. ಜಾನಪದ ನೃತ್ಯ ಹರಿಂ ವರಾಹ ರೂಪಂ ಎಂಬ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಪ್ರೀತಿಕಾ.
ಇನ್ನು ಮುಂದಕ್ಕೆ ಹಿಂದಿ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ತನ್ವಿ. My heart is announcing you got to take me away. Let's start jumping, my heart goes pumping. I love you in every way. धड़कनों पे बूंद जो गिरी तो नाचो आज छम 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 मैं नाचो आज छम 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 मैं नाचो आज गीली हवाएं झूमती हैं तन को मेरे झूमती हैं छोड़ के शर्म बरम झूमिए जिया कोई भी कहे कुछ भी यहाँ मेरे तो कभी ಇನ್ನು ಮುಂದಕ್ಕೆ ತುಳುನಾಡಿನ ಬಗ್ಗೆ ನೃತ್ಯದೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ ವೈಷ್ಣವಿ. ಕ್ಷೇತ್ರ ದೇವರಾದ ಶ್ರೀ ವಿಷ್ಣುಮೂರ್ತಿಯ ಮಹಿಮೆಯ ಕುರಿತು ಹೆಜ್ಜೆ ಹಾಕಲಿದ್ದಾರೆ ವೈಷ್ಣವಿ. धीम तकिडदक धीम धीम तकिडदक धीम धीम तकिडदक धीम हद तू हद गीत धुनी को तक धी
शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्ध्यानगम्यं वन्दे विष्णुं भवभयहरं सर्वलोकैकनाथं मेघस्यामं पीतकौशेयवासं श्रीवत्साङ्गं कौस्तुभोभासिता। ಇನ್ನು ಮುಂದಕ್ಕೆ ವೇದಿಕೆಯ ಮೇಲೆ ಪುಷ್ಪ ಅಮೃತ ಸರಳಾಯ ಇವರ ತಂಡದಿಂದ ನೃತ್ಯ. ಇದೀಗ ವೇದಿಕೆಯ ಮೇಲೆ ಬಿಂದ್ಯ ಕೃತಿಕಾ ಅಂಬರ್ಜೆ ಇವರಿಂದ ನೃತ್ಯ. परिपालय
पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा धीं धीं तारा जतुलतो कालमे नाट्यं चेसे गतुलतो नाम शतं मूल नतुलतो ना बैननी चुकुआ बेला నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేశా ప్రతి ఋతువు ప్రతి కృతువు నీవని ఎంచా సతతము నీ స్మరణే ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಕೂಡಿನ ಸಾರಕಾಲಲ ಅಳಿಯಂಬಿನ ದೇವದೀಜಿನ ಯಕ್ಷಗಾನ ಸ್ವರವೆಲ್ಲ ನಲಿದಿವೆ ಕೇಳು ಯಾರೇ ವರನೆಂದು ನಗುತ್ತಿವೆ ನೋಡು ಪರಿಚಯ ಪರಿಧಿ ಮೀರು ವರುಷ ಪರಿಣಯ ಪದವ ಹಾಡು ಹರುಷ ಆರಾಧಿಸೋ ನೀಲಮೇಘ ಶ್ಯಾಮನೋ ರಮೆಯ ರಮಿಸಾವಂದನೆ ಕೇಳ ಚಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಬಡು ಗಾಳಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚಲುವೆ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪಲಿ ಕಲ್ಲವ ಗಿಲ್ಲಿ ನೋಟದಲ್ಲಿ ಕೊಲುವಾಗ ತಲ್ಲಣವಾಗುತ್ತಿದೆ ಕೇಳೆ ಚಲ್ಲೇ ಇನ್ನು ಮುಂದಕ್ಕೆ
ಇನ್ನು ಮುಂದಕ್ಕೆ ಪುಷ್ಪ ಅಮೃತ ಸರಳಾಯ ಇವರ ತಂಡದಿಂದ ನೃತ್ಯ. जुल्फों से बांध लिए बादल, सीने पे से उड़ने लगा आंचल, मुझसे नैना मिला के मौसम होने लगे पागल, सबसे होके बेफिक्र नाचूं मैं आज छम 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 मैं नाचूं आज छम 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 मैं नाचूं आज ಧನ್ಯವಾದಗಳು. ಈ ದೇವಸ್ಥಾನದ 6 ದಿನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಈ ದೇವಸ್ಥಾನ ಇರ್ಬೋದು, ಹೊರೆಕಾಣಿಕೆಯ ಎಲ್ಲ ವ್ಯವಸ್ಥೆಗಳಲ್ಲಿ ಅಲಂಕಾರಿಕವಾಗಿ ಸಿರಿ ಸಿಂಗಾರದ ಹೂವಿನ ಅಲಂಕಾರಕ್ಕೆ ಶ್ರೀ ಶಿವಗಿರಿ ಅಯ್ಯಪ್ಪ ಭಜನಾ ಸೇವಾ ಸಂಘ ಪಾಂಡಿಬೆಟ್ಟು ಇದರ ಕಾರ್ಯಕರ್ತರು ಸಹಕಾರ ನೀಡಿ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಹೇಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ.
ಅಯಕಡೊಂಜಿ ಹೊಣ್ಣಗಾಳಿ ಬಿಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬಂದಂಡಿಗೆ ರೋಡೆ ಪಲ್ಲಿಕ್ಕಿದ ಅದಿಟ್ಟಿ ತೂಪಿನ ಉಡಲ್ ದರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಮರೆದೂರುದ ರಾಜಕುವರನೇ ಸೇರುನ ಆಸೆ ನಮ್ಮ ಕುವರಿಗೆ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡೊಂಜಿ பொன்னಗಾಳಿ ಬೀಜಿಂಡಿಗೆ ಒನೆದರಂಗಿಡಿ ಪೊರ್ಲಾತಿಲಿಗೆ ಮೂಡುಂಡಿಗೆ ಅಯಕಡೊಂಜಿ பொன்னಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜಿಗೆ ಜೀವ ಕಲೆ ಬಂದಂಡಿಗೆ മനസ്സോ ഇപ്പൊ തന്തി അടിക്കരു മാവനടിക്ക് മത്തല ടം 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 സിരിപ്പോ ഇല്ല മിന്നലടിക്കരു ഹാസ പൊണ്ണുക്ക് അച്ചത ടം 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 പുതുസാ ഒരു വെക്കം മുഴക്കിയത് കുളിച്ചാ ഒരു വെപ്പം മടിക്കിയത് കേട്ടി ഒന്ന് സേലയത്താൻ കെട്ടി കിട്ട് സിക്കി തവിക്കിയത് മാല ടം ടം മഞ്ചര ടം ടം മാക്ക് അടിക്ക് മംഗള ടം ടം ഓല ടം ടം മുതപ്പി ടം ടം ഓങ്കി പട്ടിക്കും കുട്ടിക ടം ടം മാല ടം ടം മഞ്ചര ടം ടം മാക്ക് അടിക്ക് മംഗള ടം ടം ഓല ടം ടം മുതപ്പി ടം ടം ഓങ്കി പട്ടിക്കും കുട്ടിക ടം ടം प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा धीम धीम तारा जतुलतो जननी नाद विनो
महाविष्णु महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವ ನಮಗೆ ಇರಲಿಲ್ಲ, ನಿನ್ನ ಕೊರಳಿನ ನಾದಾಬೇಕೆಂದು ಮಣಿಕರಿಗೆ ಕಲಿಸೋ ಗಾಪಿಗೆ ಮಾಡಿರ ಗೊಂಬನ್ನು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. मुझे तब थी खबर इसकी, मेरे मन के सिंहासन पर तू सदा कोयों बिराजेगा। कोई भी कठिनाई हो या कोई हो मजबूरी, तेरी मेरी एक भी पल हो गई दूरी। ಕುದುಕಲ ಕಾತು